जयो राधा माधव कुंज बिहारी जयो राधा माधव कुंज बिहारी जयो गोपी जन वल्लभा गिरिवरदारी जयो गोपी जन वल्लभा गिरिवरदारी यशोधनन्दन व्रज जनरञ्जन यशोधनन्दन व्रज जनरञ्जन यमुना तीरा वनचारी यमुना तीरा वनचारी जयो राधा माधव कुंज बिहारी जयो राधा माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धो जगत्पते गोपीश गोपिका कान्ता राधाकान्ता नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्ण ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ನಾಮನಿಷ್ಠ ಪ್ರಭುಜಿಯವರು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ಭಕ್ತಿಶಾಸ್ತ್ರೀಯ ಪಾಠ 2 15ನೇ ಅಧ್ಯಾಯದ ಪುರುಷೋತ್ತಮ ಯೋಗವನ್ನು ತಿಳ್ಕೊಳ್ಳಿಕ್ಕೆ ಸ್ವಾಗತ. ಹೀಗೆ ಪ್ರಭುಪಾದರಿಗೆ ವಂದಿಸ್ತಾ ಅವರ ಏನು ಭಾವಾರ್ಥಗಳಿದೆ ಯಥಾರೂಪ ಅದರಿಂದ ಅವರು ಏನು ವಿಷಯವನ್ನ ತಿಳಿಸಿದ್ದಾರೆ ಅದನ್ನ ತಿಳಿಸ್ಕೊಡುವಷ್ಟು ಸಾಮರ್ಥ್ಯ ಇಲ್ಲ ಅಂದ್ರೂ ಕೂಡ ಅವರ ಒಂದು ಕೃಪೆಯಿಂದ ಅದನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡುವಾಗ ಪ್ರಭುಪಾದರ ದಯೆಯಿಂದ ಅದು ಸರಿಯಾದ ರೀತಿಯಲ್ಲಿ ಎಲ್ಲರ ಮನಮುಟ್ಟುವಂತಾಗ್ಲಿ ಅಂತ ದೇವರನ್ನ ಬೇಡ್ಕೊಂತ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ.
ಲೈಟ್ ಶೋ ಆಗ್ತಿಲ್ಲ. ನಾವು ಹಿಂದಿನ ತರಗತಿಗಳಲ್ಲಿ ಯಾವ ವಿಷಯವನ್ನ ತಿಳ್ಕೊಂಡ್ವಿ ಅಂತ ಒಂದ್ಸತಿ ನೋಡೋಣ. ಮೊದಲನೇ ಪಾಠದಲ್ಲಿ ನಾವು ಸಮೀಕ್ಷೆ ಅದರಲ್ಲಿ ಏನೆಲ್ಲ ನೋಡಿದ್ವಿ ಅಂದ್ರೆ ಭಗವದ್ಗೀತೆಯ 13 ಮತ್ತು 14ನೇ ಅಧ್ಯಾಯವನ್ನ ಅದರಲ್ಲಿ ಇರುವಂತಹ ಪ್ರಕೃತಿ ಗುಣಗಳಲ್ಲಿ ಜೀವಿ ಹೇಗೆ ಬಂಧನಕ್ಕೆ ಸಿಲುಕೊಂತಾನೆ ಮತ್ತೆ ಗುಣಗಳನ್ನ ಹೇಗೆ ಮೀರುವಂತದ್ದು ಈ ವಿವರಣೆಗಳನ್ನೆಲ್ಲ ತಿಳ್ಕೊಂಡಿದ್ವಿ. ನಂತರ ನಾವು ಆ ಗುರುತಿಸಲ್ಪಟ್ಟ ಮಾರ್ಗಗಳು, ನಾವು ವೈಯಕ್ತಿಕವಾಗಿ ರಾಜಸ ಮತ್ತು ತಾಮಸ ಗುಣಗಳಿಗೆ ಹೇಗೆ ಪ್ರಭಾವಿತರಾಗುತ್ತೇವೆ ಅಂದ್ರೆ ಈ ತ್ರಿಗುಣಗಳ ವಿಷಯವಾಗಿ ಹೆಚ್ಚು ತಿಳ್ಕೊಂಡಿದ್ದೀವಿ. ಆ ಈ ಭೌತಿಕ ಜಗತ್ತಿನಲ್ಲಿರುವಂತಹ 99% ಜನ ಎಲ್ಲರೂ ಕೂಡ ಈ ಗುಣದಲ್ಲಿ ಇರ್ತಾರೆ. ಮತ್ತೆ ಆ ಗುಣಗಳು ನಮ್ಮನ್ನ ಹೇಗೆ ಪ್ರಭಾವಗೊಳಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಮತ್ತೆ ನಾವು ಸಾತ್ವಿಕ ಗುಣವನ್ನು ಅಭಿವೃದ್ಧಿಪಡಿಸಬಹುದಾದ ಪ್ರಾಯೋಗಿಕ ವಿಧಾನಗಳನ್ನು ಪಟ್ಟಿ ಮಾಡಲಾಯಿತು. ಅಂದ್ರೆ ನಾವು ಹೇಗೆ ಸಾತ್ವಿಕ ಗುಣವನ್ನ ಅಂದ್ರೆ ನಾವು ನೋಡಿದ್ದೀವಿ. ಸಾತ್ವಿಕ ಗುಣ ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ನಮ್ಮನ್ನ ಒಂದು ಸಂಪರ್ಕಕ್ಕೆ ಏರ್ಪಡಿಸೋದಕ್ಕೆ ನಮಗೆ ಈ 3 ಗುಣಗಳಲ್ಲಿ ಸಾತ್ವಿಕ ಗುಣ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಅದು ನಮಗೆ ಸಹಾಯಕ್ಕೆ ಬರುತ್ತೆ. ಅದ ಕಾರಣ ಅದು ಫ್ಲೈಟ್ ಟೇಕ್ ಓವರ್ ಆಗೋದಕ್ಕೆ ಮುಂಚೆ ರನ್ವೇ ಬೇಕಾಗುತ್ತೆ. ಆ ರೀತಿ ಸಾತ್ವಿಕ ಗುಣ ಅನ್ನುವಂಥದ್ದು. ಆ ಸಾತ್ವಿಕ ಗುಣ ಕ್ರಮೇಣ ಅದು ಶುದ್ಧ ಸತ್ವಕ್ಕೆ ಹೋದಾಗ ನಾವು ಭಕ್ತಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗೆ ಆ ಸಾತ್ವಿಕ ಗುಣವನ್ನ ನಾವು ಹೇಗೆ ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಅನ್ನೋದನ್ನ ನಾವು ನೋಡಿದ್ದೀವಿ. ಮತ್ತೆ ಪ್ರಭುಪಾದರ ಭಾವಾರ್ಥದಿಂದ 14ನೇ ಅಧ್ಯಾಯದವರೆಗೆ ಅವರ ಧ್ಯೇಯವನ್ನು ಪ್ರತಿಬಿಂಬಿಸುವ ಚರ್ಚೆಯ ಹೇಳಿಕೆಗಳು. ಅಂದ್ರೆ ಪ್ರಭುಪಾದರು 14ನೇ ಅಧ್ಯಾಯದಲ್ಲಿ ನಮ್ಗೆ ಆ ಗುಣಗಳು ಮತ್ತೆ ಆ ಗುಣಗಳನ್ನ ನಾವು ಹೇಗೆ ಮೀರಿ ಶುದ್ಧ ಸತ್ವಕ್ಕೆ ಬರ್ಬೋದು ಭಕ್ತಿ ಮಾರ್ಗದ ಮೂಲಕ, ಮತ್ತೆ ಸಾಧನ ಭಕ್ತಿಯನ್ನ ಅಳವಡಿಸ್ಕೊಳ್ಳುವ ಮೂಲಕ, ಮತ್ತೆ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವ ಮೂಲಕ, ಮತ್ತೆ ಪ್ರಭುಪಾದರು ಹೇಳುವ ಹಾಗೆ ಭಗವಂತ ನಾಮ ಪ್ರಭು ಅವನ ನಾಮ ಸ್ಮರಣೆ ಮಾಡುವ ಮೂಲಕ ಅಂತೆಲ್ಲ ತಿಳ್ಕೊಂಡಿದ್ದೀವಿ. ಭೌತಿಕ ಪ್ರಕೃತಿಯೊಂದಿಗಿನ ಒಡನಾಟವು ಅವನನ್ನು ಬಂಧಿಸುತ್ತದೆ. ಜೀವಿಯು ತನ್ನ ಸ್ವರೂಪದಲ್ಲಿ ಐಹಿಕ ಪ್ರಕೃತಿಯ ಗುಣತ್ರಯಗಳನ್ನು ಮೀರಿದವನು. ಅಂದ್ರೆ ಅವನು ಯಾವಾಗ ನಿಜ ಸ್ವರೂಪದಲ್ಲಿದ್ದಾನೆ, ಜೀವಾತ್ಮ ಅವನ ನಿಜ ಸ್ವರೂಪದಲ್ಲಿ ಅವನು ಈ ಪ್ರಕೃತಿ ಗುಣಗಳನ್ನ ಮೀರಿದವನು. ಅಂದ್ರೆ ಅವನು ಕೂಡ ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವನು, ಭಗವಂತನ ವಿಭಿನ್ನ ಅಂಶ ಆದ ಕಾರಣ. ಆದ್ರೆ ಐಹಿಕ ಪ್ರಕೃತಿಯ ಸಹವಾಸವು ಅವನನ್ನು ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಸಿಕ್ಕಿಸುತ್ತದೆ. ಅಂದ್ರೆ ಯಾವಾಗ ಅವನು ಒಂದು ಬಯಕೆ ಅವನಲ್ಲಿ ಆಸೆ ಹುಟ್ಟುತ್ತೆ, ಒಡೆತನ ಮತ್ತೆ ನಿಯಂತ್ರಣ ಸಾಧಿಸುವಂತದ್ದು ಮತ್ತೆ ಭೋಗಿಸುವ ಇಚ್ಛೆ ಬಂದಾಗ ಅವನು ಈ ಒಂದು ಭೌತಿಕ ಜಗತ್ತಿಗೆ ಬರ್ತಾನೆ. ಬಂದ ಕೂಡಲೇ ಅವನು ಈ 3 ಗುಣಗಳಲ್ಲಿ ಸಿಕ್ಕಿಕೊಳ್ತಾನೆ. ಈ ಗುಣತ್ರಯಗಳ ಸಹವಾಸದಿಂದ ಅವನಲ್ಲಿ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಬಯಕೆ ಪ್ರಾರಂಭ ಆಗುತ್ತೆ. ಆ ಬಯಕೆಯಿಂದ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಭೌತಿಕ ಪ್ರಕೃತಿಯೊಂದಿಗಿನ ಒಡನಾಟವು ಅವನನ್ನು ಬಂಧಿಸುತ್ತದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಆತನು ಕೂಡಲೇ ದಿವ್ಯ ಸ್ಥಿತಿಯಲ್ಲಿ ನೆಲೆಸುತ್ತಾನೆ ಮತ್ತು ಐಹಿಕ ಪ್ರಕೃತಿಯನ್ನು ತಾನು ನಿಯಂತ್ರಿಸಬೇಕೆಂಬ ಅವನ ಕಾನೂನು ಬಾಹಿರ ಅಪೇಕ್ಷೆಯು ಹೊರಟು ಹೋಗುತ್ತದೆ. ಅಂದ್ರೆ ಯಾವಾಗ ಅವನಿಗೆ ಕೃಷ್ಣ ಪ್ರಜ್ಞೆಗೆ ಬಂದಾಗ ತನ್ನ ನಿಜ ಸ್ವರೂಪ ಅಂದ್ರೆ ನಾನು ಭಗವಂತನ ದಾಸ, ನಾನು ಅವನ ವಿಭಿನ್ನಾಂಶ ಅನ್ನೋದು ಅರ್ಥ ಆಗುತ್ತೆ. ಮತ್ತೆ ಭಗವಂತ ಯಾರು ಅನ್ನೋದನ್ನ ಅವನು ತಿಳ್ಕೊಳ್ತಾನೆ. ಆಗ ಅವನು ಭಗವಂತನಿಗೆ ಶರಣಾಗತನಾಗ್ತಾನೆ. ಶರಣಾಗತನಾದಾಗ ತನ್ನ ನೈಜ ರೂಪಕ್ಕೆ ಅವನು ಬರ್ತಾನೆ. ಅಂದ್ರೆ ಅವನು ಭಗವಂತನ ಸೇವೆಯಲ್ಲಿ ತೊಡಗ್ತಾನೆ. ಈ ಒಂದು ಪ್ರಕೃತಿ ಅನ್ನುವಂಥದ್ದು ಅದರ ವಾಸ್ತವದಲ್ಲಿ ಒಡೆತನ ಇರುವಂತದ್ದು ಭಗವಂತನಿಗೆ ಮಾತ್ರ. ಅವನು ಅದರ ಒಡೆಯಾದ ಕಾರಣ ಅವನು ಭಗವಂತನಿಗೋಸ್ಕರ ಎಲ್ಲವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಅವನು ಈ ಒಂದು ಬಂಧನದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅವನಲ್ಲಿ ಆ ಒಂದು ಕಾನೂನು ಬಾಹಿರ ಅಪೇಕ್ಷೆ ಅನ್ನೋದು ಏನಿದೆ, ಅಂದ್ರೆ ನಾನು ಭೋಗಿಸ್ಬೇಕು ಅನ್ನುವಂಥದ್ದು, ಭಗವಂತನನ್ನ ಹೊರತುಪಡಿಸಿ ನಾನೇ ಎಲ್ಲವನ್ನು ಕೂಡ ಅನುಭವಿಸಬೇಕು ಅನ್ನುವಂಥದ್ದು, ಅದು ಕಾನೂನು ಬಾಹಿರ ಅಪೇಕ್ಷೆ, ಅದು ಅವನಿಂದ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ಇವತ್ತು ಘಟಕ 3 ಅಧ್ಯಾಯ 2 ಆಲದ ಮರ ಮತ್ತು ಪುರುಷೋತ್ತಮ ಯೋಗ. ಈ ಒಂದು ಅಧ್ಯಾಯದಲ್ಲಿ ನಾವು ಭಗವಂತನು ದೇವೋತ್ತಮ ಪರಮ ಪುರುಷ ಯಾಕೆ ಅನ್ನೋದನ್ನ ನಾವು ತಿಳ್ಕೊಂತೀವಿ. ಮತ್ತೆ ಅದಕ್ಕೆ ಒಂದು ಸಾದೃಶ್ಯವನ್ನ ಕೊಡ್ತಾರೆ. ಸಾದೃಶ್ಯ ಅಂದ್ರೆ ಹೋಲಿಕೆಯನ್ನ ಕೊಡ್ತಾರೆ. ಆಲದ ಮರದ ಹೋಲಿಕೆಯನ್ನ ಈ ಭೌತಿಕ ಜಗತ್ತಿಗೂ ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೂ ಇರುವಂತಹ ಸಂಬಂಧವನ್ನ ತಿಳಿಸ್ಕೊಡೋದಕ್ಕೆ ಒಂದು ಸಾದೃಶ್ಯದ ಮೂಲಕ ನಾವು ತಿಳ್ಕೊಳ್ಳಿಕ್ಕಿದೀವಿ. ಭಗವದ್ಗೀತೆಯ ಅಧ್ಯಾಯ 15ರಲ್ಲಿ ಮೊದಲ ಒಂದು 5 ಶ್ಲೋಕಗಳು ಅಶ್ವತ್ಥ ವೃಕ್ಷದ ವಿವರಣೆಯನ್ನ ಕೊಡುತ್ತೆ, ಅಂದ್ರೆ ಆ ಸಾದೃಶ್ಯವನ್ನ ತಿಳಿಸ್ಕೊಡುತ್ತೆ. ನಂತರ ಪರಿವರ್ತನೆ ಅಂತಂದ್ರೆ ಹೇಗೆ
ಒಂದು ಆಲದ ಮರದ ರೀತಿಯಲ್ಲಿ ಇರುವಂತಹ ಈ ಒಂದು ಭೌತಿಕ ಜಗತ್ತನ್ನ ನಾವು ಬಿಟ್ಟು ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೆ ಹೇಗೆ ನಮ್ಮನ್ನ ನಾವು ವರ್ಗಾಯಿಸ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಮತ್ತೆ ಕೃಷ್ಣ ನಿಯಂತ್ರಕನಾಗಿ ಅಂದ್ರೆ ಹೇಗೆ ಭಗವಂತ ದೇವೋತ್ತಮ ಪರಮ ಪುರುಷ ಎಲ್ಲದರ ಒಂದು ಆ ನಿಜದಲ್ಲಿ ಅವನೇ ಎಲ್ಲದಕ್ಕೂ ಮೂಲ, ಅವನೇ ಎಲ್ಲವನ್ನು ನಿಯಂತ್ರಿಸ್ತಾ ಇರುವಂತವನು, ಎಲ್ಲವನ್ನು ನಡೆಸ್ತಾ ಇರುವಂತವನು ಅನ್ನೋದನ್ನ, ಮತ್ತೆ ಅದಕ್ಕಾಗಿ ನಾವು ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಕರಿತೀವಿ ಅನ್ನೋದನ್ನ ನಾವು ತಿಳ್ಕೊತೀವಿ. ವೇದಾಂತ ಸೂತ್ರದ ಸಾರಾಂಶ ಕೊನೆಯಲ್ಲಿ ಈ ವೇದಾಂತ ಸೂತ್ರಗಳು ಅಂದ್ರೆ ವೇದಗಳು ಅಂದ್ರೆ ಏನು, ಅದು ಎಲ್ಲಿಂದ ಬಂತು, ಅದರ ಒಂದು ಮೂಲ ಅರ್ಥ ಏನು, ಈ ಎಲ್ಲ ವಿಷಯಗಳನ್ನ ನಾವು ಕೊನೆಯ 4 ಶ್ಲೋಕಗಳಲ್ಲಿ 5 ಶ್ಲೋಕಗಳಲ್ಲಿ ತಿಳ್ಕೊತೀವಿ. ಈ ಭೌತಿಕ ಪ್ರಪಂಚದ ಜಟಿಲತೆಯನ್ನು ಇಲ್ಲಿ ಆಲದ ಮರಕ್ಕೆ ಹೋಲಿಸಲಾಗಿದೆ. ಈ ಒಂದು ಭೌತಿಕ ಜಗತ್ತು ಅದು ಹೇಗೆ ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ ಅಂತ ಕರೀತಾರೆ. ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮೂಲದಲ್ಲಿ ಈ ಒಂದು ಮರ ಇರುವಂತದ್ದು, ಆದ್ರೆ ಅದು ಆ ಈ ಭೌತಿಕ ಜಗತ್ತು ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ. ಆ ಒಂದು ಪ್ರತಿಬಿಂಬ ಹೇಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ, ಒಂದು ನದಿಯ ತೀರದಲ್ಲಿ ನಾವು ನಿಂತಾಗ ಆ ನದಿಯ ತೀರದಲ್ಲಿರುವಂತಹ ಮರಗಳು ಅದರ ಛಾಯೆ ಹೇಗೆ ನೀರಿನಲ್ಲಿ ಕಾಣುತ್ತೆ, ಆ ರೀತಿ ಅದನ್ನ ಹೋಲಿಸ್ತಾ ತಿಳಿಸ್ತಾ ಇದ್ದಾರೆ ಭಗವಂತ. ನೋಡೋಣ ಮುಂದೆ. ಹೇಳ್ತಾ ಇದ್ದಾರೆ ಈ ಒಂದು ಪ್ರತಿಬಿಂಬ ಅದು ಯಾವ ಒಂದು ಆಧಾರದ ಮೇಲೆ ನಿಂತಿದೆ ಅಂತಂದ್ರೆ, ಅದು ಕಾಮದ ಪ್ರತಿಬಿಂಬವಾಗಿದೆ. ಅಂದ್ರೆ ಬಯಕೆ ಎನ್ನುವಂತಹ ಒಂದು ಆಸೆ ಎನ್ನುವಂಥದ್ದು ಯಾವಾಗ ಮನುಷ್ಯರಲ್ಲಿ ಬರುತ್ತೆ, ಆಗ ಅವನು ಈ ಒಂದು ಆಧ್ಯಾತ್ಮಿಕ ಜಗತ್ತಿನಿಂದ ಈ ಭೌತಿಕ ಜಗತ್ತಿಗೆ ವರ್ಗಾವಣೆ ಆಗ್ತಾನೆ. ಹಾಗೆ ಆ ಒಂದು ಬಯಕೆ ಎನ್ನುವ ನದಿಯ ತೀರದ ಮೇಲೆ ಈ ಒಂದು ಭೌತಿಕ ಜಗತ್ತು ಅದು ನಿಂತಿದೆ. ಅದು ಯಾವ ರೀತಿ ಇದೆ ಅಂದ್ರೆ, ಊರ್ಧ್ವ ಮೂಲಂ ಅಂದ್ರೆ ಅದು ಬೇರುಗಳ ಮೇಲಿದೆ, ಬೇರುಗಳ ಮೇಲೆ. ಮತ್ತೆ ಇಂತಹ ಒಂದು ಮರವನ್ನ ನಾವು ಈ ಭೌತಿಕ ಜಗತ್ತಿನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಈ ಮರ ಅದು ಬೇರುಗಳ ಮೇಲಿದೆ. ಅಂದ್ರೆ ಬ್ರಹ್ಮಲೋಕದಿಂದ ಅದು ಪ್ರಾರಂಭ ಆಗುತ್ತೆ. ಅದಶ್ ಅದಶ್ಚೋರ್ಧ್ವ ಅಂದ್ರೆ ಆ ಒಂದು ಏನಂತಾರೆ, ಅದರ ಒಂದು ಮರದ ಒಂದು ಸುಳಿ ಅಂತ ಹೇಳ್ತಾರೆ. ಅಂದ್ರೆ ಅದ ಮರದ ಒಂದು ಮೇಲ್ಭಾಗ ಅದು ಕೆಳಕ್ಕೆ ಇರುವಂತದ್ದು. ಅಂದ್ರೆ ಇದು ತಲೆ ಕೆಳಗಾದಂತಹ ಒಂದು ಮರ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಕೆಳಮುಖವಾದ ಕೊಂಬೆಗಳು, ಅದಕ್ಕಿರುವಂತಹ ಕೊಂಬೆಗಳದು ಕೆಳಮುಖವಾಗಿದೆ. ಎಲೆಗಳು ವೇದ ಮಂತ್ರಗಳು. ಆ ಮರದಲ್ಲಿ ವೇದ ಮಂತ್ರಗಳು ಅಂತಂದ್ರೆ ಆ ಈ ವೇದ ಮಂತ್ರಗಳು ಭಗವಂತನಿಂದಲೇ ಬಂದಿರುವಂತವು. ಭಗವಂತ ಈ ಒಂದು ಸೃಷ್ಟಿಯನ್ನ ಮಾಡುವಾಗ ಸೃಷ್ಟಿ ಅದು ಯಾವ ರೀತಿ ನಡೆಯುತ್ತೆ, ಅಲ್ಲಿ ಜೀವಿಗಳು ಯಾವ ರೀತಿ ಇರ್ತಾರೆ, ಮತ್ತೆ ಆ ಜೀವಿಗಳು ಯಾವ ರೀತಿ ಇದ್ರೆ ಅವರು ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ, ಮತ್ತೆ ಅವರು ಯಾವ ಯಾವ ಒಂದು ವಿಷಯಗಳನ್ನ ಅವ್ರು ತಿಳ್ಕೊಳ್ಳುವ ಮೂಲಕ ಮತ್ತೆ ಅವರ ಒಂದು ನಿಜ ಸ್ವರೂಪವನ್ನ ಪಡಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಈ ವೇದ ಮಂತ್ರಗಳ ಮೂಲಕ ಪರಮಾತ್ಮ ನಮ್ಗೆ ತಿಳಿಸ್ತಾನೆ. ಆ ಎಲೆಗಳು, ಆ ಮರದ ಎಲೆಗಳು ವೇದ ಮಂತ್ರಗಳು ಅಂತ ಹೇಳ್ತಾ ಇದ್ದಾರೆ. ಅದ ಕೊಂಬೆಯ ಕುಡಿಗಳು ಇಂದ್ರಿಯಗಳು. ಅಂದ್ರೆ ಆ ಮರದ ಕೊಂಬೆಗಳು ಅವೆಲ್ಲವೂ ಕೂಡ ಇಂದ್ರಿಯಗಳು. ಕೊಂಬೆ ಕುಡಿಗಳು ಇಂದ್ರಿಯಗಳು, ಮತ್ತೆ ಕೊಂಬೆಗಳು ಬಂದು ಇಂದ್ರಿಯ ವಸ್ತುಗಳು ಅಂತಂದ್ರೆ ಕಣ್ಣಿನಿಂದ ನಾವು ನೋಡುವಂಥದ್ದು ಗಂಧ ಆ ಗಂಧ, ಶಬ್ದ, ಇವೆಲ್ಲವೂ ಕೂಡ ಇಂದ್ರಿಯ ವಸ್ತುಗಳು. ಅವು ಆ ಮರದ ಕೊಂಬೆಗಳು. ಆ ಕೊಂಬೆಯ ಕುಡಿಗಳು ಇಂದ್ರಿಯಗಳು. ಆ ಮೂಲಕ ಅಂದ್ರೆ ನಾವು ಇಂದ್ರಿಯಗಳ ಮೂಲಕ ಈ ಇಂದ್ರಿಯ ವಸ್ತುಗಳನ್ನ ಗ್ರಹಿಸ್ತೀವಿ ಅಂತ. ಮತ್ತೆ ಆ ಒಂದು ಮರದ ಫಲ, ಆ ಒಂದು ಮರದಲ್ಲಿ ಬಿಟ್ಟಿರುವಂತಹ ಹಣ್ಣುಗಳು, ಅವು ಈ ವೇದ ಅಂದ್ರೆ 4 ಪುರುಷಾರ್ಥಗಳು, ವೇದದಲ್ಲಿ ಹೇಳುವ ಹಾಗೆ 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂದ್ರೆ ಪ್ರತಿಯೊಂದು ಜೀವಿಯು
ಯಾವ್ದಾದ್ರು ಒಂದು ಪುರುಷಾರ್ಥದಲ್ಲಿ, ಅಂದ್ರೆ ಯಾವ್ದಾದ್ರು ಒಂದು ಹಣ್ಣನ್ನ ಸದಾ ಸವಿತಾ ಇರ್ತೀವಿ. ಅಂದ್ರೆ ಯಾವ್ದೋ ಒಂದು ಧರ್ಮ ಕಾರ್ಯದಲ್ಲೋ ಅಥವಾ ಹಣ ಗಳಿಕೆಯಲ್ಲಿಯೋ ಅಥವಾ ಯಾವ್ದೋ ಒಂದು ಬಯಕೆ ಈಡೇರಿಸಿಕೊಳ್ಳುವುದ್ರಲ್ಲೋ ಅಥವಾ ಮೋಕ್ಷವನ್ನು ಬಯಸುವುದರಲ್ಲಿಯೋ ನಾವು ಸದಾ ನಿರತರಾಗಿರ್ತೀವಿ. ಅಂದ್ರೆ ನಾವೆಲ್ಲರೂ ಕೂಡ ಒಂದು ಆ ಪಕ್ಷಿ, ಒಂದು ಮರದಲ್ಲಿ ಕುಳಿತಂತಹ ಎರಡು ಪಕ್ಷಿಗಳನ್ನ ನೋಡಿದೀವಿ. ಹಾಗೆ ನಾವೇನ್ ಮಾಡ್ತೀವಿ, ಈ ಒಂದು ಆ ಫಲಗಳನ್ನ ಸವಿತಾ ಇರ್ತೀವಿ. ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ಫಲಗಳನ್ನ ಸವಿತಾ ಇರ್ತೀವಿ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಮರ ಅದು ತೀರಾ ಜಟಿಲವಾದದ್ದು. ಅಂದ್ರೆ ಅದು ಎಲ್ಲಿ ಪ್ರಾರಂಭ ಆಗಿ ಎಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದರ ರೆಂಬೆ ಕೊಂಬೆಗಳು ನಾವು ಮಾಡುವಂತಹ ಕರ್ಮದ ಫಲಗಳಾಗುತ್ತೆ. ಅಂದ್ರೆ ನಾವು ಮಾಡುವಂತಹ ಕರ್ಮದ ಫಲಗಳು ಅದು ಪಾಪ ಕಾರ್ಯಗಳಾಗಿದ್ರೆ ಅದು ನಮ್ಮನ್ನ ಮತ್ತೆ ಅಧೋಲೋಕಗಳಿಗೆ ಕೊಂಡೋಗುತ್ತೆ. ಅಧೋಲೋಕಗಳಿಗೆ ಕೊಂಡೋಗುತ್ತೆ ಅಂತಂದ್ರೆ ಒಂದು ಕೊಂಬೆಗಳು ಕೆಳಮುಖವಾಗಿ ಹೋಗುತ್ತೆ. ಮತ್ತೆ ನಾವೇನಾದ್ರೂ ಪುಣ್ಯ ಮಾಡಿದ್ವಿ ಅಂತಂದ್ರೆ ಮತ್ತೆ ಅದು ಮೇಲೆ ಮುಖವಾಗಿನೂ ಹೋಗುತ್ತೆ. ಅಂದ್ರೆ ರೆಂಬೆ ಕೊಂಬೆಗಳು ಈ ಆಲದ ಮರದ್ದು ಎಷ್ಟು ಜಟಿಲವಾಗಿದೆ ಅಂತಂದ್ರೆ ಅದು ಏನಂತ ಹೇಳ್ತಾರೆ, ಸಿಕ್ಕಾದ ದಾರ ಅಂತ ಹೇಳ್ತಾರೆ. ಅಂದ್ರೆ ಅದು ದಾರ ಸುತ್ಕೊಂಡು ಗಂಟಾಗ್ಬಿಟ್ರೆ ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಈ ಒಂದು ಮರದ ಕೊಂಬೆಗಳು ಇರುವಂತದ್ದು ಅದನ್ನ ನಾವು ಬಿಡಿಸ್ಲಿಕ್ಕೆ ಸಾಧ್ಯ ಆಗದೆ ಹೋದಾಗ, ಅಂದ್ರೆ ಯಾವ್ದಾದ್ರು ಒಂದು ದಾರ ಅದು ತುಂಬಾ ಜಟಿಲವಾಗಿ ಗಂಟುಗಳು ಹಾಕೊಂಡಾಗ ಏನ್ ಮಾಡ್ತಾರೆ, ಬಿಡ್ಸಕ್ಕಾಗಿಲ್ಲ ಅಂದ್ರೆ ಅದನ್ನ ಕತ್ತರಿಸ್ತಾರೆ, ತುಂಡರಿಸ್ತಾರೆ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವ್ ಇದನ್ನ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದನ್ನ ಬಿಟ್ಟು ನಾವು ಹೋಗ್ಬೇಕು, ಅದನ್ನ ಕತ್ತರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಕತ್ತರಿಸುವಂತದ್ದು? ಅಸಂಗ ಶಸ್ತ್ರೇಣ ಅಂದ್ರೆ ಒಂದು ನಿರಾಸಕ್ತಿ, ವೈರಾಗ್ಯ, ಈ ಭೌತಿಕ ಜಗತ್ತಿನ ಮೇಲೆ ವೈರಾಗ್ಯವನ್ನ ಬೆಳೆಸ್ಕೊಳ್ಳುವ ಮೂಲಕ ಆ ಒಂದು ಶಸ್ತ್ರದ ಮೂಲಕ ನಾವು ಈ ಒಂದು ಭೌತಿಕ ಜಗತ್ತಿನ ಬಂಧನದಿಂದ ನಮ್ಮನ್ನ ನಾವು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮೂಲಕ ನಾವು ಈ ಒಂದು ಮರವನ್ನ ಕಡಿದು ಹಾಕೋದಕ್ಕೆ ಸಾಧ್ಯ ಆಗತ್ತೆ. ದೃಢೇನ ಚಿತ್ವ ಅಂದ್ರೆ ದೃಢ ಮನಸ್ಸಿನಿಂದ ನಾವು ಈ ಭೌತಿಕ ವಿಷಯಗಳ ಮೇಲೆ ನಿರಾಸಕ್ತಿಯನ್ನ ಬೆಳೆಸ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನುಷ್ಯರು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಹರೇ ಕೃಷ್ಣ. ಗೀತಾ ಮಾತಾಜಿ ಓದ್ತೀರಾ? ಹಾ ಮಾತಾಜಿ ಓದ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 15. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಹದಂ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಬೇರುಗಳು ಮೇಲಿರುವ ಮತ್ತು ರಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನೂ ತಿಳಿದವನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ನಾವು ಒಂದು ಆಲದ ಮರದ ಸಾದೃಶ್ಯವನ್ನ ನೋಡಿದ್ವಿ. ಹೇಗೆ ಭಗವಂತ ಈ ಒಂದು ಭೌತಿಕ ಜಗತ್ತನ್ನ ಅವನು ಆಲದ ಮರಕ್ಕೆ ಹೋಲಿಸಿ ತಿಳಿಸ್ತಾ ಇದ್ದಾನೆ ಅರ್ಜುನನಿಗೆ ಅಂತ. ಆ ಆಲದ ಮರವನ್ನ ಏನಂತ ಕರಿತಾ ಇದ್ದಾನೆ ಅಂದ್ರೆ, ಅದು ಅದರ ಒಂದು ನಿಜವಾದ ಮರ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಮತ್ತೆ ಇಲ್ಲಿ ಅದು ಭೌತಿಕ ಜಗತ್ತಿನಲ್ಲಿ ಕಾಣ್ತಿರುವಂತದ್ದು ಅದರ ವಕ್ರ ಪ್ರತಿಬಿಂಬ, ತಲೆ ಕೆಳಗಾದ ಒಂದು ಮರದ ರೂಪ. ಅದನ್ನ ಇಲ್ಲಿ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಅಂತ ಕರೀತಾ ಇದ್ದಾನೆ. ಮತ್ತೆ ಅದರ ಎಲೆಗಳು ವೇದ ಮಂತ್ರಗಳು. ಅಂದ್ರೆ ಯಾರು ಈ ವೇದಗಳನ್ನ ತಿಳಿತಾನೆ ಅವನು ನಿಜವಾಗ್ಲೂ ಆ ಮರವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾವು ಆ ಮರವನ್ನ ಅರ್ಥ ಮಾಡ್ಕೋಬೇಕಂದ್ರೆ ವೇದಗಳನ್ನ ತಿಳಿಬೇಕು. ವೇದಗಳು ಸ್ವತಃ ಭಗವಂತನಿಂದ ಬಂದಿರುವಂತದ್ದು. ಅಂದ್ರೆ ಯೂಸರ್ ಮ್ಯಾನ್ಯುಯಲ್ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಖರೀದಿಸಿದ್ವಿ ಅಂದ್ರೆ ಅದನ್ನ ಹೇಗೆ ಬಳಸ್ಬೋದು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ನಮ್ಗೆ ಏನೆಲ್ಲ ಪ್ರಯೋಜನಗಳಿದೆ, ಅದನ್ನ ನಾವು ಹೇಗೆ ಮೇಂಟೈನ್ ಮಾಡೋದು, ಅದೆಲ್ಲ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಭಗವಂತ ವೇದಗಳ ಮೂಲಕ ನಮ್ಗೆ ಈ ಮರದ ಅಂದ್ರೆ ಈ ಭೌತಿಕ ಜಗತ್ತಿನ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಅದನ್ನ ನಾವು ವೇದ ಮಂತ್ರಗಳನ್ನ ತಿಳಿಯುವ ಮೂಲಕ ನಾವು ಆ ಮರವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತಿಳ್ಕೊಂಡ್ಮೇಲೆ ಏನ್ ಮಾಡ್ತೀವಿ ಅನ್ನೋದನ್ನ ನಾವು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಭಕ್ತಿಯೋಗದ ಚರ್ಚೆಯ ನಂತರ ಯಾರಾದರೂ ವೇದಗಳ ವಿಷಯವೇನು ಎಂದು ಕೇಳಬಹುದು.
ಅಂದ್ರೆ ನಾವು ಹಿಂದೆ ನೋಡಿದ್ವಿ 2 ಅಧ್ಯಾಯದಲ್ಲಿ ಏನಂತ ಹೇಳಿದ್ರು, ಗುಣತ್ರಯಗಳು ಅದು ಮನುಷ್ಯನನ್ನ ಭೌತಿಕ ಜಗತ್ತಿಗೆ ಬಂದಾಗ ಹೇಗೆ ಬಂಧಿಸುತ್ತೆ ಅನ್ನುವಂಥದ್ದು. ಅದಕ್ಕೂ ಮೊದಲು 12ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡ್ವಿ, ಭಕ್ತಿ ಯೋಗ ಅನ್ನುವಂಥದ್ದು ಎಲ್ಲದಕ್ಕಿಂತ ಉತ್ತಮವಾದದ್ದು. ಈ ಗುಣಗಳನ್ನ ಮೀರ್ಬೇಕಂದ್ರೂ ಕೂಡ ನಾವು ಭಕ್ತಿ ಯೋಗದಲ್ಲಿ ಬರುವ ಮೂಲಕ ಶುದ್ಧ ಸತ್ವಕ್ಕೆ ಬರೋದಕ್ಕೆ ಆಗತ್ತೆ, ತ್ರಿಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದೆಲ್ಲ ಹೇಳಿದ ಮೇಲೆ ವೇದಗಳ ವಿಷಯವೇನು ಎಂದು ಕೇಳ್ಬೋದು. ಅಂದ್ರೆ ನಾವು ಭಕ್ತಿನೇ ಪ್ರಾಮುಖ್ಯತೆ ಅಂತ ಗೊತ್ತಾದ್ಮೇಲೆ ನಾವು ಮತ್ತೆ ಯಾಕೆ ವೇದಗಳನ್ನ ತಿಳ್ಕೋಬೇಕು ಅಂತ. ವೇದಾಧ್ಯಯನದ ಉದ್ದೇಶವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಎಂದು ಈ ಅಧ್ಯಾಯದಲ್ಲಿ ಹೇಳಿದೆ. ಅಂದ್ರೆ ವೇದಾಧ್ಯಯನ ಮಾಡುವಂತದ್ದು ಕೂಡ ವಾಸ್ತವದಲ್ಲಿ ಅಲ್ಲಿ ಅನೇಕ ವಿಚಾರಗಳಿದೆ. ಅದು ತುಂಬಾ ಏನಂತ ಹೇಳ್ತಾರೆ, ವಿಸ್ತಾರವಾದ ಒಂದು ಜ್ಞಾನ. ಆದ್ರೆ ಆ ಜ್ಞಾನದ ಮೂಲ ಏನು ಅಂತಂದ್ರೆ, ಮೂಲ ಉದ್ದೇಶ ಏನು ಅಂದ್ರೆ ಕೃಷ್ಣನನ್ನ ತಿಳ್ಕೊಳ್ಳುವಂಥದ್ದು. ಭಕ್ತಿ ಯೋಗದ ಮೂಲಕವೂ ನಾವು ಕೃಷ್ಣನನ್ನೇ ತಿಳಿತಾ ಇದೀವಿ. ವೇದಗಳ ಅಧ್ಯಯನ ಮಾಡುವ ಅಂತ್ಯದಲ್ಲಿ ನಮಗೆ ತಿಳಿಯುವಂಥದ್ದು ಭಗವಂತನ ಬಗ್ಗೆ. ಆದ ಕಾರಣ ಇಲ್ಲಿ ನಾವು ವೇದಗಳ ಬಗ್ಗೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವವನು, ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಆಗಲೇ ವೇದಗಳನ್ನು ತಿಳಿದುಕೊಂಡಿದ್ದಾನೆ. ಅಂದ್ರೆ ಆ ಒಂದು ಸವಿಸ್ತಾರವಾದ ವೇದಗಳು ಏನಿದೆ, 4 ಭಾಗಗಳಿದೆ. ಅದು ಮೊದಲಿನಲ್ಲಿ ಯಜುರ್ವೇದ ಒಂದೇ ಭಾಗ ಆಗಿತ್ತು. ಅದನ್ನ ವ್ಯಾಸರು ನಮ್ಮೆಲ್ಲರಿಗೂ ಕೂಡ ತಿಳಿಯುವಂತಾಗ್ಲಿ ಅಂತ ಹೇಳಿ ಅದನ್ನ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಆ ಒಂದು ವೇದಾಧ್ಯಯನ ಮಾಡ್ಲಿಕ್ಕೆ ಅನೇಕ ವರ್ಷಗಳ ಸಮಯ ಹಿಡಿಯುತ್ತೆ. ಆದ್ರೆ ಅಷ್ಟೆಲ್ಲ ನಾವು ಕಷ್ಟಪಡುವುದು ಬೇಡ ಅಂತ ಹೇಳಿ ಪ್ರಭುಪಾದರು ನಮ್ಗೆ ಅದನ್ನ ಸುಲಭ ರೂಪದಲ್ಲಿ ಭಕ್ತಿ ಮಾರ್ಗದ ವಿಶಿಷ್ಟತೆಗಳನ್ನ ತಿಳಿಸ್ಕೊಡುವ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆ ಯಾರು ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಈಗಾಗ್ಲೇ ಆ ವೇದದ ಮೂಲವನ್ನ ತಿಳಿದಿದ್ದಾನೆ. ಆ ವೇದಗಳ ಮೂಲ ಉದ್ದೇಶ ಕೃಷ್ಣನಿಗೆ ಶರಣಾಗುವಂಥದ್ದು, ಕೃಷ್ಣನನ್ನ ತಿಳ್ಕೊಳ್ಳುವಂಥದ್ದು. ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ ಅವನು ಆ ವೇದದ ಒಂದು ಸಾರವನ್ನ ಈಗಾಗ್ಲೇ ತಿಳ್ಕೊಂಡಿದ್ದಾನೆ. ಆದ ಕಾರಣ ಅವನು ಇಡೀ ವೇದವನ್ನ ತಿಳಿದಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬೀಳುವುದನ್ನು ಇಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದೆ. ಅಂದ್ರೆ ಈ ಜಗತ್ತು, ಭೌತಿಕ ಜಗತ್ತು ಅದು ಅಶ್ವತ್ಥ ವೃಕ್ಷ ಅಥವಾ ಆಲದ ಮರ. ಇಲ್ಲಿ 2 ವಿಷಯಗಳನ್ನ ಹೇಳ್ತಾರೆ. ಅಶ್ವತ್ಥ ವೃಕ್ಷ ಅಂತ ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಮ್ಮೆ ಅದನ್ನ ಆಲದ ಮರಕ್ಕೂ ಕೂಡ ಹೋಲಿಸ್ತಾರೆ. ಈ ಐಹಿಕ ಜಗತ್ತು ನಾವು ಹೇಗೆ ಸಿಕ್ಕಾಕೊಂಡಿದ್ದೀವಿ, ಜಟಿಲವಾದ ಒಂದು ಮರಕ್ಕೆ ಹೋಲಿಸ್ತಾ ಇದ್ದಾರೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ನಿರತನಾದವನ ಮಟ್ಟಿಗೆ ಅಶ್ವತ್ಥ ವೃಕ್ಷಕ್ಕೆ ಕೊನೆಯೇ ಇಲ್ಲ. ಯಾರು ಬಯಕೆಗಳ ಮೇಲೆ ನಿಂತಿದ್ದಾರೆ, ಅವರ ಒಂದು ಬಯಕೆಗಳು ಎಲ್ಲಿ ಕೊನೆ ಆಗೋದಿಲ್ಲವೋ ಅಂತವರಿಗೆ ಈ ವೃಕ್ಷದಿಂದ ಬಿಡುಗಡೆ ಇಲ್ಲ. ಅವರು ಮೇಲೆ ಹೋಗ್ತಾರೆ, ಪುಣ್ಯ ಸಂಪಾದಿಸ್ತಾರೆ, ಮತ್ತೆ ಕೆಳಗೆ ಬರ್ತಾರೆ, ನರಕಲೋಕಗಳಲ್ಲಿ ಕಷ್ಟಗಳನ್ನ, ಶಿಕ್ಷೆಗಳನ್ನ ಅನುಭವಿಸ್ತಾರೆ. ಹೀಗೆ ಅವರು ಮತ್ತೆ 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 ಇದೇ ಒಂದು ವೃಕ್ಷದಲ್ಲಿ ಜಟಿಲವಾಗಿ ಅವರು ಸಿಕ್ಕಾಕೊಂಡಿದ್ದಾರೆ. ಅವನು ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ, ಇನ್ನೊಂದಕ್ಕೆ ಅಲಿಯುತ್ತಾನೆ. ಅಂದ್ರೆ ಹೀಗೆ ಅವನು ಅನೇಕ ಜನ್ಮಗಳನ್ನ ಪಡಿತಾ ಇರ್ತಾನೆ. ಆ ಅನೇಕ ಜನ್ಮಗಳನ್ನ ಪಡೆದಾಗ ಬೇರೆ ಬೇರೆ ರೆಂಬೆ ಕೊಂಬೆಗಳು ಅಂತಂದ್ರೆ, ಒಂದು ಪಕ್ಷಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಿದ ಹಾಗೆ ಅವನು ಬೇರೆ ಬೇರೆ ರೂಪಗಳನ್ನ ಪಡಿತಾ ಹೋಗ್ತಾನೆ. ಈ ಐಹಿಕ ಜಗತ್ತಿನ ವೃಕ್ಷಕ್ಕೆ ಕೊನೆ ಇಲ್ಲ. ಈ ಐಹಿಕ ಜಗತ್ತು ಏನಿದೆ ಅದಕ್ಕೆ ಎಲ್ಲಿ ಮುಗಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ವೃಕ್ಷಕ್ಕೆ ಅಂಟಿಕೊಂಡವನಿಗೆ ಮುಕ್ತಿಯ ಸಾಧ್ಯತೆಯೇ ಇಲ್ಲ. ಅವನಿಗೆ ಇಲ್ಲಿಂದ ಒಂದು ಬಿಡುಗಡೆ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಅವನು ಮತ್ತೆ ಮತ್ತೆ ಇಲ್ಲಿಯೇ ಅವನು ಸಿಲುಕಿಕೊಂಡಿದ್ದಾನೆ ಅಂತಲ್ಲಿ ಹೇಳ್ತಾ ಇದ್ದಾನೆ. ಮನುಷ್ಯನು ಮೇಲೇರಲು ರಚಿತವಾಗಿರುವ ವೇದ ಮಂತ್ರಗಳನ್ನು ಮರದ ಎಲೆಗಳೆಂದು ಕರೆದಿದೆ. ಅಂದ್ರೆ ಅವನು ಅಲ್ಲಿಂದ ಬಿಡುಗಡೆ ಆಗ್ಬೇಕು ಅಂತಂದ್ರೆ ಅವನಿಗೆ ಒಂದು ಜ್ಞಾನವನ್ನ ವೇದ ಮಂತ್ರಗಳ ಮೂಲಕ ಅವನು ತಿಳಿಲಿಕ್ಕೆ ಸಾಧ್ಯ ಇದೆ. ಅದನ್ನ ಇಲ್ಲಿ ಮರದ ಎಲೆಗಳು ಅಂತ ಕರೀತಾ ಇದ್ದಾರೆ. ಈ ಮರದ ಬೇರುಗಳು ಮೇಲ್ಮುಖವಾಗಿ ಬೆಳೆಯುತ್ತವೆ. ಮರದ ಬೇರುಗಳು ಮೇಲ್ಮುಖವಾಗಿ ಬೆಳೆಯುತ್ತೆ ಅಂದ್ರೆ ಇಲ್ಲಿ ನಾವು 84 ಲಕ್ಷ ಯೋನಿಗಳು, ಈ ಒಂದು ಚಿತ್ರಣವನ್ನ ನಾವು ಇದಕ್ಕೂ ಮೊದಲು ನೋಡಿದ್ದೀವಿ. ನೋಡೋಣ ಎಲ್ಲಿದೆಯಂತೆ. ಇಲ್ಲಿ ಇದ್ರಲ್ಲೂ ಕೂಡ ಕೊಟ್ಟಿದ್ದಾರೆ ಅದು ಯಾವ ರೀತಿ ಇದೆ ಅಂತ. ಈ ಚಿತ್ರಣದಲ್ಲಿ ನಾವು ನೋಡ್ತೀವಿ, ಬ್ರಹ್ಮನಿಂದ ಈ ಒಂದು ಮರದ ಮೂಲ ಬೇರು ಅಲ್ಲಿಂದ ಪ್ರಾರಂಭ ಆಗ್ತಿದೆ. ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ನಾವು ನೋಡ್ತೀವಿ ನಂತರ ಬರುವಂತದ್ದು ಊರ್ಧ್ವ ಲೋಕದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ದೇವತೆಗಳು, ಅವರೆಲ್ಲರೂ ಕೂಡ ಊರ್ಧ್ವ ಲೋಕದಲ್ಲಿ ಇರುವಂತವ್ರು. ನಂತರ ಬರುವಂತದ್ದು ಭೂಲೋಕದಲ್ಲಿ ಕಾಣುವಂತಹ 4 ವರ್ಣಕ್ಕೆ ಸೇರಿದವರು. ಬ್ರಾಹ್ಮಣನಿರ್ಬೋದು, ಕ್ಷತ್ರಿಯ ಎಲ್ಲಿದ್ದಾನೆ,
ಯುದ್ಧ ಮಾಡ್ತಿರ್ತಾನೆ ಕ್ಷತ್ರಿಯ. ನಂತರ ವೈಶ್ಯ, ನಂತರ ಬರುವಂತದ್ದು ಶೂದ್ರ, ಹೀಗೆ ಅನೇಕ ವರ್ಣಗಳನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ನಂತರ ಬರುವಂತದ್ದು ಇಲ್ಲಿ ಪ್ರಾಣಿಗಳು, ಸಹಿಸೃಪಗಳು, ಇವೆಲ್ಲವೂ ಕೂಡ ಆ ಒಂದು 84 ಲಕ್ಷ ಯೋನಿಗಳಲ್ಲಿ ಕೆಳಗಿನಿಂದ ಬರುವಂತಹ ಒಂದು ಜೀವರಾಶಿಗಳು. ಹೀಗೆ ನಾವು ಈ ಒಂದು ಮೇಲ್ಮುಖ ಬೇರು ಅಂತಂದ್ರೆ ನಾವು 84 ಲಕ್ಷ ಯೋನಿಗಳನ್ನ ದಾಟಿ ಬರುವಾಗ ಮೊದಲಿಗೆ ನಾವು ಪ್ರಾಣಿಗಳಾಗಿ, ನಂತರ ಪಕ್ಷಿಗಳಾಗಿ, ನಂತರ ಮನುಷ್ಯರಾಗಿ, ಹೀಗೆ ನಮ್ಮಲ್ಲಿ ಒಂದು ಏನಂತ ಹೇಳ್ತಾರೆ, ಉನ್ನತಿ ಅನ್ನುವಂಥದ್ದು ನಡೆಯುತ್ತೆ. ಅಂದ್ರೆ ಈ ಪ್ರಾಣಿಯಿಂದ ಮನುಷ್ಯನ ಆಗುವವರೆಗೂ ಆ ಗ್ರಾಫ್ ಅನ್ನುವಂಥದ್ದು ಅದು ಮೇಲ್ಮುಖವಾಗಿರುತ್ತೆ. ಅಲ್ಲಿ ಎಲ್ಲೂ ಕೂಡ ಕೆಳಮುಖ ಹೋಗೋದಿಲ್ಲ. ಯಾಕಂದ್ರೆ ಆ ಪ್ರಾಣಿಗಳಿಗಾಗ್ಲಿ ಪಕ್ಷಿಗಳಿಗಾಗ್ಲಿ ಯಾವುದೇ ಒಂದು ಪಾಪ ಪುಣ್ಯದ ಲೇಪ ಅನ್ನೋದಿರೋದಿಲ್ಲ, ಅವುಗಳಿಗೆ ಜ್ಞಾನ ಅನ್ನೋದಿರೋದಿಲ್ಲ. ಅವು ಒಂದಾದ್ರ ನಂತರ ಇನ್ನೊಂದು ಜನ್ಮಗಳನ್ನ ಪಡಿತಾ ಹೋಗ್ತವೆ. ಆದ್ರೆ ಮನುಷ್ಯನಾದ ಮೇಲೆ ಅವನು ಮಾಡುವಂತಹ ಕರ್ಮಗಳಿಗೆ ಅನುಸಾರವಾಗಿ ಅವನು ಊರ್ಧ್ವ ಲೋಕಗಳಿಗೆ ಅಥವಾ ಮತ್ತೆ ಪ್ರಾಣಿ ಜನ್ಮಕ್ಕೆ ಅವನು ಹಿಂದಿರುಗಬಹುದು. ಈ ರೀತಿ ಈ ಒಂದು ಮರ ಅನ್ನುವಂಥದ್ದು ಜಟಿಲವಾದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಎಲೆಗಳು, ವೇದ ಮಂತ್ರಗಳು, ಮತ್ತೆ ಅವನು ಮಾಡುವಂತಹ ಪುಣ್ಯ ಕಾರ್ಯ, ಪಯಸ್ ಆಕ್ಟ್ಸ್, ಅವನನ್ನ ಮೇಲೆ ಊರ್ಧ್ವ ಲೋಕಗಳಿಗೆ ಕೊಂಡೋಗುತ್ತೆ. ಅವನು ಮಾಡುವಂತಹ ಕೆಟ್ಟ ಕಾರ್ಯಗಳು, ಪಾಪ ಕಾರ್ಯಗಳು, ಇಂಪಯಸ್ ಆಕ್ಟ್ಸ್, ಅದು ಅವನನ್ನ ಮತ್ತೆ ಪ್ರಾಣಿ ವರ್ಗಕ್ಕೆ ತಗೊಂಡು ಬರುತ್ತೆ. ಮತ್ತೆ ಈ ಒಂದು ಹಣ್ಣು ನಾವೇನ್ ನೋಡ್ತಾ ಇದೀವಿ ಅವೆಲ್ಲವೂ ಕೂಡ ಪುರುಷಾರ್ಥಗಳು. ಅಂದ್ರೆ ನಾವೆಲ್ಲರೂ ಕೂಡ ಈ ಒಂದು ಹಣ್ಣುಗಳನ್ನ ಸವಿತಾ ಇರ್ತೀವಿ. ಅಂದ್ರೆ ನಾವು ಸದಾಕಾಲ ನಮ್ಮ ಒಂದು ಜೀವನದಲ್ಲಿ ಜೀವಾತ್ಮ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ಸೆನ್ಸ್ ಗ್ರಾಟಿಫಿಕೇಶನ್, ಅಂದ್ರೆ ಅವನ ಒಂದು ಇಂದ್ರಿಯ ಭೋಗದ ಆಸಕ್ತಿಯಲ್ಲಿ ಇರ್ತಾನೆ, ಅಥವಾ ಯಾವ್ದಾದ್ರು ಒಂದು ಧರ್ಮ ಕಾರ್ಯದಲ್ಲಿ ತೊಡಗಿರ್ತಾನೆ, ಅಥವಾ ಇಲ್ಲ ಅಂದ್ರೆ ಅವನು ವಾಣಿಜ್ಯ ಅಂದ್ರೆ ಹಣವನ್ನ ಸಂಗ್ರಹಿಸುವಂಥದ್ದು, ಹಣ ಗಳಿಸುವಂಥದ್ದು, ಅಥವಾ ಅವನಿಗೆ ಮೋಕ್ಷದ ಇಚ್ಛೆ ಇದ್ದಾಗ ಅವನು ರಿಲಿಜಿಯಸ್ ಆಕ್ಟಿವಿಟೀಸ್ ನಲ್ಲಿ ತೊಡಗ್ತಾನೆ. ಹೀಗೆ ಲಿಬರೇಷನ್ ಅಂದ್ರೆ ಇಲ್ಲಿಂದ ಅವನು ಬಿಡುಗಡೆನ ಹೊಂದುವಂಥದ್ದು. ಕೃಷ್ಣ. ಈ ರೀತಿ ಈ ಮರಕ್ಕೆ ಇರುವಂತಹ ರೆಂಬೆ ಕೊಂಬೆಗಳು ಅದು ಮೇಲ್ಮುಖ ಮತ್ತೆ ಕೆಳಮುಖವಾಗಿದೆ ಅನ್ನೋದನ್ನಲ್ಲಿ ತೋರಿಸ್ತಾ ಇದ್ದಾರೆ. ಈ ಮರದ ಬೇರುಗಳು ಅಲ್ಲಿಂದ ಪ್ರಾರಂಭವಾಗುತ್ತವೆ. ಅಂದ್ರೆ ಮನುಷ್ಯನು ಮೇಲೇರಲು ರಚಿತವಾಗಿರುವ ವೇದ ಮಂತ್ರಗಳನ್ನು ಮರದ ಎಲೆಗಳೆಂದು ಕರೆದಿದೆ. ಈ ಮರದ ಬೇರುಗಳು ಮೇಲ್ಮುಖವಾಗಿ ಬೆಳೆಯುತ್ತವೆ ಅಂದ್ರೆ ಅವನು ಮೊದಲಿಗೆ ಜಲಚರಗಳಾಗಿ, ಸಹಿಸೃಪಗಳಾಗಿ, ಅಥವಾ ನಂತರ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ನಂತರ ಮನುಷ್ಯನಾಗುವಂಥದ್ದು. ಹಾಗೆ ಅದು ಬೇರುಗಳು ಮೇಲ್ಮುಖವಾಗಿ ಬೆಳೆಯುವಂಥದ್ದು. ಬ್ರಹ್ಮನು ಈ ವಿಶ್ವದ ಅತ್ಯುನ್ನತ ಲೋಕದಲ್ಲಿ ಇದ್ದಾನೆ. ಈ ಮರದ ಬೇರುಗಳು ಅಲ್ಲಿಂದ ಪ್ರಾರಂಭವಾಗುತ್ತವೆ. ಅಂದ್ರೆ ಬ್ರಹ್ಮ ಈ ಒಂದು ಭೌತಿಕ ಜಗತ್ತಿನ ಸೃಷ್ಟಿಗೆ ಮೂಲ ಆಗ್ತಾನೆ. ಅವನಿಂದ ಈ ಒಂದು ಮರದ ಬೇರುಗಳು ಪ್ರಾರಂಭ ಆಗ್ತಿದೆ, ಅಲ್ಲಿಂದ ಅದು ಪ್ರಾರಂಭ ಆಗ್ತಿದೆ. ಅವಿನಾಶಿಯಾದ ಈ ಮಾಯೆಯ ವೃಕ್ಷವನ್ನು ಮನುಷ್ಯನು ಅರ್ಥ ಮಾಡಿಕೊಂಡರೆ ಅದರಿಂದ ಹೊರಕ್ಕೆ ಬರಬಲ್ಲ. ಅಂದ್ರೆ ಯಾರು ಈ ಮರವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅವ್ರು ಮಾತ್ರನೇ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಬಿಡಿಸಿಕೊಳ್ಳುವ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ ನಾವು ಇದನ್ನ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ, ಈ ಜಟಿಲವಾದ ಮರದಿಂದ ನನ್ನನ್ನು ನಾನು ಮೇಲೆತ್ತಲಿಕ್ಕೆ ಸಾಧ್ಯ ಅನ್ನೋದನ್ನ ತಿಳ್ಕೋಬೇಕು. ಈ ಐಹಿಕ ತೊಡಕಿನಿಂದ ಪಾರಾಗಲು ಹಲವು ಪ್ರಕ್ರಿಯೆಗಳಿವೆ ಎಂದು ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದೆ. ಅಂದ್ರೆ ಐಹಿಕ ತೊಡಕಿನಿಂದ ನಾವು ಬಿಡುಗಡೆ ಮಾಡ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಭಕ್ತಿಯಲ್ಲಿ ತೊಡಗಬೇಕು, ಭಗವಂತನಿಗೆ ಶರಣ ಆಗ್ಬೇಕು. ಇದನ್ನ ನಾವು ಇಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಂಡಿದ್ವಿ, ಗುಣಾತೀತನಾಗುವಂಥದ್ದು ಹೇಗೆ ಅನ್ನೋದನ್ನ. ಮತ್ತೆ ಪರಮಪ್ರಭುವಿನ ಭಕ್ತಿ ಸೇವೆಯ ಅತ್ಯುತ್ತಮ ಮಾರ್ಗ ಎನ್ನುವುದನ್ನು 13ನೇ ಅಧ್ಯಾಯದವರೆಗೆ ಕಂಡಿದ್ದೇವೆ. 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಯಾವುದು ಅತ್ಯುತ್ತಮವಾದ ಮಾರ್ಗ ಅಂತಂದ್ರೆ ಅದು ಭಕ್ತಿ ಸೇವೆ. ಭಕ್ತಿ ಸೇವೆಯ ಮೂಲ ತತ್ವವು ಐಹಿಕ ಕ್ರಿಯೆಗಳಲ್ಲಿ ನಿರಾಸಕ್ತಿ ಮತ್ತು ಪ್ರಭುವಿನ ದಿವ್ಯ ಸೇವೆಯಲ್ಲಿ ಆಸಕ್ತಿ. ಭಕ್ತಿ ಸೇವೆ ಅಂದ್ರೆ ಏನು ಅಂತಂದ್ರೆ ನಮಗೆ ಈ ಭೌತಿಕ ವಿಚಾರಗಳಲ್ಲಿ, ಇಂದ್ರಿಯ ಭೋಗದಲ್ಲಿ ನಿರಾಸಕ್ತಿ, ವೈರಾಗ್ಯ ಬರಬೇಕು. ಮತ್ತೆ ಅದೇ ಸಮಯದಲ್ಲಿ ನಮಗೆ ಭಗವಂತನ ದಿವ್ಯ ಸೇವೆಯಲ್ಲಿ ನಮಗೆ ಆಸಕ್ತಿನೂ ಬರಬೇಕು. ಬರೀ ನಿರಾಸಕ್ತಿ ಬಂದ್ರೆ ಸಾಲದು. ನಿರಾಸಕ್ತಿ ಬಂದ್ರೆ ಮತ್ತೆ ನಮಗೆ ಅದರಲ್ಲಿ ಭೌತಿಕ ವಿಷಯಗಳಲ್ಲಿ ಆಸಕ್ತಿ ಮುಂದೊಂದು ದಿನ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದು ಪರಿಪೂರ್ಣವಾಗಿ ಹೋಗ್ಬೇಕು, ಆ ಒಂದು ವೈರಾಗ್ಯ ಬೆಳಿಬೇಕು ಅಂತಂದ್ರೆ, ಅದು ಸದಾಕಾಲ ಇರ್ಬೇಕು ಅಂತಂದ್ರೆ ನಾವು
ಪ್ರಭುವಿನ ದಿವ್ಯ ಸೇವೆಯಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಐಹಿಕ ಜಗತ್ತಿನಲ್ಲಿನ ಆಸಕ್ತಿಯನ್ನು ಕಿತ್ತು ಹಾಕುವ ಪ್ರಕ್ರಿಯೆಯನ್ನು ಈ ಅಧ್ಯಾಯದ ಪ್ರಾರಂಭದಲ್ಲಿ ಚರ್ಚಿಸಿದೆ. ಅಂದ್ರೆ ನಾವು ಹೇಗೆ ಐಹಿಕ ವಿಚಾರಗಳ ಮೇಲೆ ಆಸಕ್ತಿನ ಕಳ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಈ ಒಂದು ಅಧ್ಯಾಯದಲ್ಲಿ. ಐಹಿಕ ಜಗತ್ತಿನ ಬೇರು ಮೇಲಕ್ಕೆ ಸಾಗುತ್ತದೆ ಎಂದರೆ ಅದು ಸಮಸ್ತ ಐಹಿಕ ವಸ್ತುವಿನಿಂದ ವಿಶ್ವದ ಅತ್ಯುನ್ನತ ಲೋಕದಿಂದ ಪ್ರಾರಂಭವಾಗುತ್ತದೆ. ಅಂದ್ರೆ ಅದು ಬ್ರಹ್ಮಲೋಕ, ಸತ್ಯಲೋಕ, ಸ್ವರ್ಗಲೋಕಗಳು, ಈ ಊರ್ಧ್ವ ಲೋಕಗಳಿಂದ ಅದು ಪ್ರಾರಂಭ ಆಗುತ್ತೆ. ಮತ್ತೆ ಅಲ್ಲಿಂದ ಅದು ಇಡೀ ವಿಶ್ವವನ್ನ ವ್ಯಾಪಿಸುತ್ತದೆ. ಅಂದ್ರೆ ಬ್ರಹ್ಮನ ಲೋಕದಿಂದ ಬೇರು ಪ್ರಾರಂಭ ಆಗೋದು ಇಡೀ ಒಂದು ಮರ, ಅಶ್ವತ್ಥ ವೃಕ್ಷ, ಅದು ಬೇರುಗಳಿಂದ ವ್ಯಾಪಿತವಾಗಿರುತ್ತೆ. ಅದರ ಹಲವಾರು ರೆಂಬೆಗಳು ವಿವಿಧ ಲೋಕವ್ಯೂಹಗಳನ್ನು ಪ್ರತಿನಿಧಿಸುತ್ತವೆ. ಪ್ರತಿಯೊಂದು ರೆಂಬೆಗಳು ಅದು ಒಂದೊಂದು ಲೋಕಗಳು, ಅಂದ್ರೆ 14 ಲೋಕಗಳಿದೆ ಅಂತ ಹೇಳ್ತಾರೆ, ಅವುಗಳನ್ನ ಪ್ರತಿನಿಧಿಸುತ್ತೆ. ಮತ್ತೆ ಹಣ್ಣುಗಳು ಜೀವಿಯ ಕರ್ಮಗಳ ಫಲವನ್ನು ಪ್ರತಿನಿಧಿಸುತ್ತವೆ. ಆ ಒಂದು ಮರದ ಹಣ್ಣುಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನೇ ಅದರ ಫಲಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಶಾಖೆಗಳು ಕೆಳಮುಖವಾಗಿ, ಬೇರುಗಳು ಮೇಲ್ಮುಖವಾಗಿರುವ ಈ ವೃಕ್ಷವನ್ನು ಸುಲಭವಾಗಿ ಕಾಣಲಾಗುವುದಿಲ್ಲ. ಅಂದ್ರೆ ಇಂತಹ ಒಂದು ಮರ ನಾವು ವಾಸ್ತವದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅಂತಹ ವೃಕ್ಷ ಉಂಟು, ಅದು ಇದೆ. ಜಲಾಶಯದ ಪಕ್ಕದಲ್ಲಿ ಈ ಮರವನ್ನು ನಾವು ಕಾಣಬಹುದು. ಇಂತಹ ಒಂದು ಚಿತ್ರಣವನ್ನ ನಾವು ಯಾವ್ದಾದ್ರು ಒಂದು ನದಿಯ ತೀರದಲ್ಲೋ ಅಥವಾ ಕೆರೆಯ ತೀರದಲ್ಲೋ ಹೋದಾಗ ಆ ಒಂದು ಪ್ರದೇಶದಲ್ಲಿ ನಾವು ಇಂತಹ ಒಂದು ತಲೆ ಕೆಳಗಾಗಿರುವಂತಹ ಮರದ ದೃಶ್ಯವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದಡದ ಮೇಲಿನ ಮರಗಳ ಪ್ರತಿಬಿಂಬದಲ್ಲಿ ಶಾಖೆಗಳು ಕೆಳಮುಖವಾಗಿರುವುದನ್ನು, ಬೇರುಗಳು ಮೇಲಾಗಿರುವುದನ್ನು ನಾವು ಕಾಣಬಹುದು. ಎಂದರೆ ಈ ಐಹಿಕ ಜಗತ್ತಿನ ವೃಕ್ಷವು ಆಧ್ಯಾತ್ಮಿಕ ಜಗತ್ತಿನ ನಿಜವಾದ ವೃಕ್ಷದ ಪ್ರತಿಬಿಂಬ ಮಾತ್ರ. ಅಂದ್ರೆ ಏನಂತ ಹೇಳ್ತಾರೆ, ಈ ಭೌತಿಕ ಜಗತ್ತು ಬ್ರಹ್ಮನ್ ಸತ್ಯ, ಜಗತ್ ಮಿಥ್ಯ ಅಂತ ಹೇಳ್ತಾರೆ. ಇದು ಜಗತ್ತು ಮಿಥ್ಯ ಅಲ್ಲ, ಇದು ಅಶಾಶ್ವತವಾದದ್ದು. ಅಂದ್ರೆ ಇಲ್ಲಿ ಇದು ಒಂದು ಆಧ್ಯಾತ್ಮಿಕ ಜಗತ್ತಿನ ಛಾಯೆ ಅಷ್ಟೆ. ಮರದ ಪ್ರತಿಬಿಂಬವು ನೀರಿನ ಮೇಲಿರುವಂತೆ ಆಧ್ಯಾತ್ಮಿಕ ಜಗತ್ತಿನ ಈ ಪ್ರತಿಬಿಂಬವು ಆಸೆಯ ಮೇಲಿರುತ್ತದೆ. ಈ ಒಂದು ಭೌತಿಕ ಜಗತ್ತಿಗೆ ಅಸ್ತಿತ್ವ ಅಂದ್ರೆ ಯಾವುದು ಅಂತಂದ್ರೆ ಈ ಒಂದು ಆಸೆ ಅನ್ನುವಂಥದ್ದು. ಆ ಆಸೆ, ಆ ಬಯಕೆ ಎನ್ನುವ ನೀರಿನ ಮೇಲೆ ಈ ಪ್ರತಿಬಿಂಬ ನಿಂತಿರುವಂಥದ್ದು. ವಸ್ತುಗಳು ಈ ಪ್ರತಿಬಿಂಬಿತ ಐಹಿಕ ಬೆಳಕಿನಲ್ಲಿ ನೆಲೆಯಾಗುವುದಕ್ಕೆ ಆಸೆಯೇ ಕಾರಣ. ಈ ಐಹಿಕ ಅಸ್ತಿತ್ವದಲ್ಲಿ ಹೊರಕ್ಕೆ ಹೋಗಲು ಬಯಸುವವನು ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ಈ ವೃಕ್ಷವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಅಂದ್ರೆ ನಾವು ಅದನ್ನ ಒಂದೊಂದು ವಿಷಯವನ್ನು ಕೂಡ ಕುಲಂಕುಷವಾಗಿ ತಿಳ್ಕೊಬೇಕು. ಅಂದ್ರೆ ನಾವೀಗ ನೋಡಿದ್ವಿ, ಎಲೆಗಳು ವೇದ ಮಂತ್ರಗಳು, ಕುಡಿಗಳು ಅಂತಂದ್ರೆ ಅದು ಇಂದ್ರಿಯ ವಸ್ತುಗಳು, ಆ ಕುಡಿಗಳು, ರೆಂಬೆಗಳು ಅದೆಲ್ಲವೂ ಕೂಡ ಇಂದ್ರಿಯಗಳು. ಮತ್ತೆ ಹೇಗೆ ಹಣ್ಣುಗಳು ಅದು 4 ಪುರುಷಾರ್ಥಗಳು, ಹೀಗೆ ನಾವು ಒಂದೊಂದನ್ನು ಕೂಡ ಡೀಟೇಲ್ ಸ್ಟಡಿ ಮಾಡಿದಾಗ ಆಗ ಅವನು ಅದರೊಡನೆ ತನ್ನ ಸಂಬಂಧವನ್ನು ಕಡಿದುಕೊಳ್ಳಬಹುದು. ಅದನ್ನ ತಿಳ್ಕೊಳ್ಳುವ ಮೂಲಕ ನಾವು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ, ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಮರವು ನಿಜವಾದ ಮರದ ಪ್ರತಿಬಿಂಬವಾದ್ದರಿಂದ ಅದರ ಪಡಿ ಹೆಚ್ಚಾಗಿದೆ. ಈ ಮರ ಅಶ್ವತ್ಥ ವೃಕ್ಷ ಏನದು ಅಂದ್ರೆ ಅದು ನಿಜವಾದ ಮರದ ಪ್ರತಿಬಿಂಬ. ಅಂದ್ರೆ ಅಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ವಾಸ್ತವದಲ್ಲಿ ಆ ಮರ ಇದೆ, ಇದು ಅದರ ಪ್ರತಿಬಿಂಬ ಮಾತ್ರ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಂದು ಇದೆ. ಈ ಐಹಿಕ ವೃಕ್ಷದ ಬ್ರಹ್ಮನೆಂದು ನಿರಾಕಾರವಾದಿಗಳು ಭಾವಿಸುತ್ತಾರೆ. ನಿರಾಕಾರವಾದಿಗಳು ಏನಂತ ಕರಿತಾ ಇದ್ದಾರೆ ಅಂದ್ರೆ ಈ ವೃಕ್ಷದ ಬೇರು ಇದು ಬ್ರಹ್ಮ ಅಂತ ಕರಿತಾ ಇದ್ದಾರೆ. ಸಾಂಖ್ಯ ಸಿದ್ಧಾಂತದ ಪ್ರಕಾರ ಪ್ರಕೃತಿ, ಪುರುಷ ಈ ಬೇರಿನಿಂದ ಬರುತ್ತಾರೆ. ಇಲ್ಲಿ ಅನೇಕ ಬೇರೆ ಬೇರೆ ಆಧ್ಯಾತ್ಮಿಕ ಇದರಲ್ಲಿ ಉನ್ನತಿಯನ್ನ ಅಂದ್ರೆ ಆಧ್ಯಾತ್ಮಿಕವಾಗಿ ಮುನ್ನಡೆಯೋದಕ್ಕೆ ಪ್ರಯತ್ನ ಪಡುವಂತವ್ರು ನೋಡ್ತೀವಿ. ನಿರಾಕಾರವಾದಿಗಳು, ಮಾಯವಾದಿಗಳು, ಸಾಂಖ್ಯವಾದಿಗಳು, ಅವರ ಒಂದು ಎಕ್ಸ್ಪ್ಲನೇಷನ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿರಾಕಾರವಾದಿಗಳ ಪ್ರಕಾರ ಈ ಒಂದು ವೃಕ್ಷ ಅದು ಬ್ರಹ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ವೃಕ್ಷದ ಬೇರನ್ನ. ಸಾಂಖ್ಯವಾದಿಗಳು ಏನಂತ ಕರಿತಾ ಇದ್ದಾರೆ ಅಂದ್ರೆ ಪ್ರಕೃತಿ, ಪುರುಷ ಈ ಬೇರಿನಿಂದ ಬರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಮತ್ತೆ ಪುರುಷ ಅಲ್ಲಿ ಪ್ರಾರಂಭ ಆಗ್ತಾ ಇದ್ದಾರೆ ಸಾಂಖ್ಯ ಸಿದ್ಧಾಂತದ ಪ್ರಕಾರ ಅಂತ. ಅನಂತರ ಗುಣತ್ರಯಗಳು, ಅನಂತರ ಪಂಚಮಹಾಭೂತಗಳು, ಅನಂತರ ದಶೇಂದ್ರಿಯಗಳು, ಮನಸ್ಸು ಮೊದಲಾದವು ಬರುತ್ತವೆ. ಹೀಗೆ ಅವರು ಇಡೀ ಜಗತ್ತನ್ನು 24 ಘಟಕಾಂಶಗಳಾಗಿ ವಿಭಾಗಿಸುತ್ತಾರೆ. ಬ್ರಹ್ಮನು ಎಲ್ಲಾ ಅಭಿವ್ಯಕ್ತಿಗಳ ಕೇಂದ್ರವಾದರೆ ಈ ಐಹಿಕ ಜಗತ್ತು 180 ಡಿಗ್ರಿಗಳಷ್ಟು ಕೇಂದ್ರದ ಅಭಿವ್ಯಕ್ತಿ. ಇನ್ನುಳಿದ 180 ಡಿಗ್ರಿಗಳ ಮಟ್ಟಿಗೆ ಆಧ್ಯಾತ್ಮಿಕ ಜಗತ್ತು. ಇದು ಸಾಂಖ್ಯ ಸಿದ್ಧಾಂತದ ಪ್ರಕಾರ ಅವ್ರು ಹೇಳ್ತಿರುವಂತದ್ದು. ಅಂದ್ರೆ 360 ಡಿಗ್ರಿ ಅಂತ ಹೇಳಿದ್ರೆ ಇಡೀ ಒಂದು ಜಗತ್ತನ್ನ ಅರ್ಧ ಭಾಗ ಅವರು ಆಧ್ಯಾತ್ಮಿಕ ಜಗತ್ತು, ಉಳಿದ ಅರ್ಧ ಭಾಗ ಭೌತಿಕ ಜಗತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ವಾಸ್ತವದಲ್ಲಿ ಹಾಗಿಲ್ಲ. ಅಂದ್ರೆ
ಯಾವ ರೀತಿ ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಜಗತ್ತು ಅಂದ್ರೆ ಈಗ ಒಂದು ದೇಶ ಅನ್ನುವಂಥದ್ದು ಎಷ್ಟು ದೊಡ್ಡದಿರುತ್ತೆ, ಅಲ್ಲಿ ಇರುವಂತಹ ಜೈಲುಗಳು ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ದೇಶ ಅನ್ನುವಂಥದ್ದು ದೊಡ್ಡದಾಗಿರುತ್ತೆ, ಜೈಲು ಯಾವಾಗ್ಲೂ ಚಿಕ್ಕದಾಗಿರುತ್ತೆ. ಹಾಗೆ ನಾವು ಈ ಒಂದು ಭೌತಿಕ ಜಗತ್ತು ಜೈಲಿಗೆ ಹೋಲಿಸಿದ್ರೆ, ನಮ್ಮ ಒಂದು ತ್ರಿಪಾದ ಮತ್ತೆ ಏಕಪಾದ ಅಂತ ಹೇಳ್ತಾರೆ. ತ್ರಿಪಾದ ಅಂದ್ರೆ ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜಗತ್ತು, ಕಾಲು ಭಾಗ ಮಾತ್ರನೇ ಐಹಿಕ ಜಗತ್ತು ಇರುವಂತದ್ದು. ಆದ್ರೆ ಇಲ್ಲಿ ಸಾಂಖ್ಯಶಾಸ್ತ್ರದ ಮೂಲಕ ಅವ್ರು ಹೇಳ್ತಾ ಇರುವಾಗ 180 ಡಿಗ್ರಿ ಅಂತಂದ್ರೆ 360 ಅರ್ಧ ಆಧ್ಯಾತ್ಮಿಕ ಮತ್ತೆ ಅರ್ಧ ಭೌತಿಕ ಜಗತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಐಹಿಕ ಜಗತ್ತು ವಕ್ರ ಪ್ರತಿಬಿಂಬ, ಆದುದರಿಂದ ಆಧ್ಯಾತ್ಮಿಕ ಜಗತ್ತಿಗೆ ಇದೇ ವೈವಿಧ್ಯತೆ ಇರುತ್ತದೆ, ಆದರೆ ಅದು ವಾಸ್ತವವಾಗಿ ಇರುತ್ತದೆ. ಪ್ರಕೃತಿಯು ಪರಮಪ್ರಭುವಿನ ಬಹಿರಂಗ ಶಕ್ತಿ, ಸ್ವತಃ ಪರಮಪ್ರಭುವೇ ಪುರುಷ. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದೆ. ಈ ಅಭಿವ್ಯಕ್ತಿಯು ಐಹಿಕವಾದದ್ದರಿಂದ ಅದು ಅಲ್ಪಕಾಲದ್ದು. ಅಂದ್ರೆ ಐಹಿಕ ಅಭಿವ್ಯಕ್ತಿ ಅನ್ನುವಂಥದ್ದು ಅದು ಸ್ವಲ್ಪ ಸಮಯಕ್ಕೆ ಮಾತ್ರ ಇರುವಂತದ್ದು, ಅಶಾಶ್ವತ. ಪ್ರತಿಬಿಂಬವು ತಾತ್ಕಾಲಿಕ, ಅದು ಕೆಲವೊಮ್ಮೆ ಕಾಣಿಸುತ್ತದೆ, ಕೆಲವೊಮ್ಮೆ ಕಾಣಿಸುವುದಿಲ್ಲ. ಹೇಗೆ ಕಾಣಿಸುತ್ತೆ ಕಾಣಿಸೋದಿಲ್ಲ ಅಂದ್ರೆ, ನೀರಿಗೆ ಕಲ್ಲನ್ನ ಹಾಕಿದ್ರೆ ಆ ಒಂದು ಛಾಯೆ ಅದು ಇನ್ನು ಕಾಣೋಲ್ಲ ನಮ್ಗೆ. ಅದು ಯಾವಾಗ ಮತ್ತೆ ನೀರು ತಟಸ್ಥಾಗುತ್ತೆ, ಅದು ನಿಲ್ಲುತ್ತೆ, ಆಗ ನಾವು ಅದನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಒಂದು ಪ್ರತಿಬಿಂಬ ಅದು ಕೆಲವೊಂದು ಸಲ ಇರುತ್ತೆ, ಒಂದು ಸಲ ಇರೋದಿಲ್ಲ. ಹಾಗೆ ಈ ಒಂದು ಭೌತಿಕ ಜಗತ್ತು ಅನ್ನುವಂಥದ್ದು ಅದು ಸೃಷ್ಟಿಯಾಗುತ್ತೆ, ನಾಶ ಆಗುತ್ತೆ. ಈ ಪ್ರತಿಬಿಂಬದ ಮೂಲವು ಶಾಶ್ವತವಾದದ್ದು. ಅಂದ್ರೆ ಆ ಪ್ರತಿಬಿಂಬ ಎಲ್ಲಿಂದ ಬರ್ತಾ ಇದೆ ಅದು ಯಾವಾಗ್ಲೂ ಇರುವಂತದ್ದು. ಅಲ್ಲಿ ಯಾವುದೇ ರೀತಿ ಅದು ಕಾಣೋದು ಕಾಣಲಿಲ್ಲ ಆ ತರ ಹೇಳಕ್ಕಾಗಲ್ಲ, ಅದು ಯಾವಾಗ್ಲೂ ಕೂಡ ಇರುವಂತದ್ದು. ನಿಜವಾದ ವೃಕ್ಷದ ಐಹಿಕ ಪ್ರತಿಬಿಂಬವನ್ನು ತೊಡೆದು ಹಾಕಬೇಕು. ಅಂದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವೇನ್ ನೋಡ್ತಾ ಇದೀವಿ ಅದನ್ನ ತೊಡೆದು ಹಾಕ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯನು ವೇದಗಳನ್ನು ತಿಳಿದುಕೊಂಡಿದ್ದಾನೆ ಎಂದಾಗ ಈ ಐಹಿಕ ಜಗತ್ತಿನಲ್ಲಿನ ಆಸಕ್ತಿಯನ್ನು ಹೇಗೆ ಕತ್ತರಿಸಿ ಹಾಕಬೇಕು ಎನ್ನುವುದನ್ನು ಅವನು ತಿಳಿದುಕೊಂಡಿದ್ದಾನೆ ಎಂದೇ ಭಾವನೆ. ವೇದಗಳನ್ನ ತಿಳ್ಕೊಳ್ಳುವ ಮೂಲ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಭೌತಿಕ ಜಗತ್ತಿನಿಂದ ನಮ್ಮನ್ನ ನಾವು ಹೇಗೆ ಆಧ್ಯಾತ್ಮಿಕ ಜಗತ್ತಿಗೆ ಉನ್ನತಿ ಗೊಳಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಳ್ಳುವಂಥದ್ದು. ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಈ ಒಂದು ಐಹಿಕ ಜಗತ್ತಿನ ಜೊತೆ ನಮ್ಮ ಒಂದು ಏನು ಬಂಧನ ಇದೆ ಅದನ್ನ ನಾವು ಹೇಗೆ ಕತ್ತರಿಸಬೇಕು ಅನ್ನುವಂಥದ್ದು ಈ ವೇದಗಳ ಮೂಲಕ ನಾವು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಕ್ರಿಯೆಯನ್ನು ತಿಳಿದ ಮನುಷ್ಯನು ವಾಸ್ತವವಾಗಿ ವೇದಗಳನ್ನು ತಿಳಿದುಕೊಂಡಿದ್ದಾನೆ. ವೇದಗಳ ಕರ್ಮಕಾಂಡಗಳ ಸೂತ್ರಗಳಿಂದ ಆಕರ್ಷಿತನಾಗುವ ಮನುಷ್ಯನು ಮರದ ಸುಂದರವಾದ ಹಸಿರು ಎಲೆಗಳಿಂದ ಆಕರ್ಷಿತನಾಗುತ್ತಾನೆ. ಕರ್ಮಕಾಂಡ ಸೂತ್ರ ಅಂತಂದ್ರೆ ಇಲ್ಲಿ ಕಾಮ್ಯ ಕರ್ಮ ಮಾಡುವಂತರು ಅಂದ್ರೆ ಯಾರು ಪಯಸ್ ಆಕ್ಟಿವಿಟೀಸ್ ಮಾಡ್ತಾರೆ, ಅಂದ್ರೆ ಪುಣ್ಯವನ್ನ ಗಳಿಸ್ಬೇಕು, ನಾನು ಇಲ್ಲಿರೋಷ್ಟು ದಿನ ಭೋಗ ಜೀವನವನ್ನ ಮಾಡಬೇಕು, ಇಲ್ಲಿಂದ ನಾನು ಮುಂದೆ ಹೋಗ್ತೀನಿ ಎಂದಾಗ್ಲೂ ಕೂಡ ನಾನು ಇನ್ನಷ್ಟು ಹೆಚ್ಚು ಭೋಗ ಜೀವನವನ್ನ ಮಾಡ್ಲಿಕ್ಕೆ ಆಗುವಂತಹ ಒಂದು ಜಗತ್ತಿಗೆ ಹೋಗ್ಬೇಕು, ಆ ಒಂದು ಅರ್ಹತೆಯನ್ನ ಪಡಿಬೇಕು ಅನ್ನೋದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಕರ್ಮಕಾಂಡೀಯ ಕೆಲಸಗಳನ್ನ ಮಾಡ್ತಾನೆ. ಕರ್ಮಕಾಂಡೀಯ ಕೆಲಸಗಳು ಅಂತಂದ್ರೆ ದಾನ ಮಾಡುವಂಥದ್ದು, ಯಾವ್ದಾದ್ರು ಒಂದು ವ್ರತ ಮಾಡುವಂಥದ್ದು, ಅಥವಾ ಯಜ್ಞಗಳನ್ನ ಮಾಡುವಂಥದ್ದು. ಈ ರೀತಿ ಅವನು ಮಾಡಿ ಅವನೇನ್ ಮಾಡ್ತಾನೆ, ಆ ಒಂದು ಮರದ ಸುಂದರ ಎಲೆಗಳು ಹಸಿರೆಲೆಗಳಿಂದ ಆಕರ್ಷಿತನಾಗ್ತಾನೆ. ಅಂದ್ರೆ ಅವನು ಆ ವೇದಗಳ ಮೇಲೆ ಅವನಿಗೆ ಆಸಕ್ತಿ ಬರುತ್ತೆ. ಈ ವೇದಗಳಲ್ಲಿ ಹೇಳಿರುವಂತದ್ದು, ನಾನು ಸುಖವಾಗಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ನಾನು ಸುಖವಾಗಿ ಸತ್ತ ಮೇಲೂ ಕೂಡ ಇರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಹಾಗೆ ಅವನು ಆ ವೇದಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆತನಿಗೆ ವೇದಗಳ ಉದ್ದೇಶವು ಸರಿಯಾಗಿ ಅರ್ಥವಾಗಿರುವುದಿಲ್ಲ. ಯಾವಾಗ ಅವನು ಈ ರೀತಿ ಆಕರ್ಷಿತನಾಗ್ತಾನೆ ಆ ಒಂದು ವೇದಗಳಿಗೆ, ಯಾಕೆ ಆಕರ್ಷಿತನಾದ, ತನ್ನ ಒಂದು ಇಂದ್ರಿಯ ಭೋಗವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಅವನು ಆಕರ್ಷಿತನಾದ್ರ, ಆದ್ರೆ ಅದರ ಉದ್ದೇಶ ಅವನಿಗಿನ್ನ ಗೊತ್ತಾಗಿರಲ್ಲ. ಅದು ಆಕರ್ಷಣೆ ಅವನಿಗೆ ಬಂದಾಗ ದೇವೋತ್ತಮ ಪುರುಷನೇ ತಿಳಿಸಿಕೊಡುವಂತೆ ಈ ಪ್ರತಿಬಿಂಬದ ಮರವನ್ನು ಕಡಿದು ಹಾಕಿ ಆಧ್ಯಾತ್ಮಿಕ ಜಗತ್ತಿನ ನಿಜವಾದ ಮರವನ್ನು ಪಡೆಯುವುದೇ ವೇದಗಳ ಉದ್ದೇಶ. ವೇದಗಳ ಉದ್ದೇಶ ಕೊನೆಯಲ್ಲಿ ಅದು ಏನು ಅಂತಂದ್ರೆ, ಅವನಿಗೆ ಪ್ರವೃತ್ತಿ ಅಂತ ಹೇಳ್ತಾರೆ. ಪ್ರವೃತ್ತಿ ಮಾರ್ಗ ಅಂತಂದ್ರೆ, ಯಾರು ಇನ್ನು ಪ್ರಾರಂಭದ ಹಂತದಲ್ಲಿದ್ದಾರೆ, ಅವರಿಗೆ ಇನ್ನ ಭೋಗವನ್ನ ಹೆಚ್ಚಿಸ್ಕೊಳ್ಳುವಂತ ಇಚ್ಛೆ ಇದೆ, ಅವರನ್ನ ಆಕರ್ಷಣೆ ಮಾಡುವಂತದ್ದು ಈ ವೇದಗಳು. ಫ್ಲವರಿ ಲ್ಯಾಂಗ್ವೇಜ್ ಅಂತಾರೆ, ಅದು ಅವುಗಳು ಅಂತ ಪ್ರವೃತ್ತಿ ಮಾರ್ಗದಲ್ಲಿ ಇರುವವರಿಗೂ ನಿವೃತ್ತಿ ಮಾರ್ಗದಲ್ಲಿ ಇರುವವರಿಗೂ ಅದು ಸಹಾಯ ಮಾಡುತ್ತೆ. ಪ್ರವೃತ್ತಿ ಮಾರ್ಗದಲ್ಲಿ ಇರುವವರನ್ನ ಹಂತವಾಗಿ ಕ್ರಮೇಣವಾಗಿ ಅದು ಕರ್ಕೊಂಡು ಹೋಗುತ್ತೆ. ನಿವೃತ್ತಿ ಮಾರ್ಗದಲ್ಲಿದ್ದಾರೆ ಅಂದ್ರೆ ಅವರು ಈಗಾಗ್ಲೇ ಒಂದು ವಿರಕ್ತಿ ಜೀವನವನ್ನ ಅವರು ಬಯಸ್ತಾರೆ. ಅಂದ್ರೆ ಈ ಒಂದು ಇಂದ್ರಿಯ ಭೋಗದಲ್ಲಿ ಆಸಕ್ತಿಯನ್ನ ಕಳ್ಕೊಂಡಿರ್ತಾರೆ, ಮತ್ತೆ ಅವರು ಭಗವಂತನ ಕಡೆಗೆ ಆಕರ್ಷಿತರಾಗಿರ್ತಾರೆ. ಅವರಿಗೂ ಕೂಡ ಈ ವೇದಗಳು
ಒಂದು ಸಲಹೆಗಳನ್ನ ಮತ್ತೆ ಅವರಿಗೂ ಕೂಡ ಒಂದು ಮಾರ್ಗದರ್ಶನವನ್ನ ಈ ವೇದಗಳು ನೀಡುತ್ತೆ. ಆದ್ರೆ ಅದರ ಮೂಲ ಉದ್ದೇಶ, ವೇದಗಳ ಮೂಲ ಉದ್ದೇಶ, ನಿಜವಾದ ಒಂದು ಉದ್ದೇಶ ಏನು ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು, ಈ ಭೌತಿಕ ಜಗತ್ತಿನ ಮೇಲೆ ಒಂದು ವಿರಕ್ತಿಯನ್ನ, ವೈರಾಗ್ಯವನ್ನ ಹುಟ್ಟಿಸುವಂಥದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಧಶ್ಚೋರ್ಧ್ವಂ ಪ್ರಸ್ತುತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರಬಲಾಃ ಅಧಶ್ಚ ಮೂಲಾನ್ಯನ್ಯ ಸಂತಾನೆ ಕರ್ಮಾನುಬಂಧಿನಿ ಮನುಷ್ಯ ಲೋಕೆ. ಅನುವಾದ: ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತಿದೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಾವು ನೋಡಿದೀವಿ, ಆ ಮರದ ಬೇರುಗಳು ಕೆಳಮುಖವಾಗಿ ಮೇಲ್ಮುಖವಾಗಿ ಹರಡ್ಕೊಂಡಿದೆ ಅಂತ. ಅಂದ್ರೆ ಪುಣ್ಯ ಮಾಡಿದ್ರೆ ಅವನು ಮಾಡುವಂತಹ ಕರ್ಮದ ಫಲ ಅದು ಪುಣ್ಯ ಕಾರ್ಯಗಳಾಗಿದ್ರೆ ಅದು ಮೇಲ್ಮುಖವಾಗಿ ಹೋಗುತ್ತೆ. ಅವನು ಪಾಪ ಕಾರ್ಯಗಳನ್ನ ಮಾಡಿದಾಗ ಅದು ಕೆಳಮುಖವಾಗಿ ಹೋಗುತ್ತೆ. ಮತ್ತೆ ಆ ಒಂದು ಮರವನ್ನ ಪೋಷಣೆ ಮಾಡ್ತಿರೋದು ಯಾರು? ಆ ಮರಕ್ಕೆ ಪೋಷಣೆ ಎಲ್ಲಿಂದ ಸಿಗ್ತಾ ಇದೆ ಅಂತಂದ್ರೆ ಅದು ಈ 3 ಗುಣತ್ರಯಗಳು ಪೋಷಿಸ್ತಾ ಇದೆ. ಯಾವುದು ಆ ಗುಣತ್ರಯಗಳು? ಸತ್ವಗುಣ, ರಜೋಗುಣ, ತಮೋಗುಣ. ಈ ಗುಣಗಳು ಆ ಮರವನ್ನ ಪೋಷಣೆ ಕೊಡ್ತಾ ಇರುವಂತದ್ದು. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಇಂದ್ರಿಯ ವಸ್ತುಗಳು ಅಂತಂದ್ರೆ ಆ ಒಂದು ರೂಪ, ಗಂಧ, ಶಬ್ದ ಏನು ಅದೆಲ್ಲ ಇದೆ, ಅದೆಲ್ಲವೂ ಕೂಡ ಆ ಮರದ ಕುಡಿಗಳು. ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಕೆಳಮುಖವಾದ ಬೇರುಗಳು, ನಾವು ಮಾಡುವಂತಹ ಪಾಪ ಕಾರ್ಯಗಳು ಅದು ನಮ್ಮನ್ನ ಕೆಳಮುಖವಾಗಿ ಕೂಡ ಕೊಂಡೊಯ್ಯುತ್ತೆ. ಮತ್ತೆ ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಹೇಗೆ ಆ ಒಂದು ಮನುಷ್ಯನಿಗೆ ಆ ಫಲದ ಮೇಲೆ ಅಪೇಕ್ಷೆ ಅನ್ನುವಂಥದ್ದು ಇದೆ, ಅದು ಈ ಒಂದು ಕರ್ಮ ಬಂಧನಕ್ಕೆ ಮೂಲ ಕಾರಣ ಆಗ್ತಾ ಇದೆ. ಅಂದ್ರೆ ಯಾವಾಗ ಅವನು ಫಲದಲ್ಲಿ ಅಪೇಕ್ಷೆನ ಇಟ್ಕೊಳ್ತಾ ಇದ್ದಾನೆ, ಭೋಗಿಸುವ ಇಚ್ಛೆ ಇಟ್ಕೊಳ್ತಾ ಇದ್ದಾನೆ, ಅದು ಅವನನ್ನ ಇನ್ನಷ್ಟು ಮತ್ತಷ್ಟು ಜಟಿಲವಾಗಿ ಆ ಮರಕ್ಕೆ ಕಟ್ಟಾಗ್ತಾ ಇದೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಅಶ್ವತ್ಥ ವೃಕ್ಷದ ವರ್ಣನೆಯನ್ನು ಇಲ್ಲಿ ಇನ್ನಷ್ಟು ವಿವರಿಸಲಾಗಿದೆ. ಅದರ ರೆಂಬೆಗಳು ಎಲ್ಲ ದಿಕ್ಕಿನಲ್ಲೂ ಚಾಚಿಕೊಂಡಿವೆ. ಕೆಳಭಾಗಗಳಲ್ಲಿ ಮನುಷ್ಯರು, ಪ್ರಾಣಿಗಳು, ಕುದುರೆಗಳು, ಹಸುಗಳು, ನಾಯಿಗಳು, ಬೆಕ್ಕುಗಳು ಮೊದಲಾದ ಜೀವಿಗಳ ವಿವಿಧ ಅಭಿವ್ಯಕ್ತಿಗಳು ಇವೆ. ಇವು ರೆಂಬೆಯ ಭಾಗಗಳಲ್ಲಿ ನೆಲೆಸಿವೆ. ಮೇಲಿನ ಭಾಗಗಳಲ್ಲಿ ದೇವತೆಗಳು, ಗಂಧರ್ವರು ಮೊದಲಾದ ಉತ್ತಮ ರೂಪದ ಜೀವಿಗಳು ಮತ್ತು ಇನ್ನೂ ಉನ್ನತ ಜೀವವರ್ಗಗಳು ಇವೆ. ನೀರು ಮರವನ್ನು ಪೋಷಿಸುವಂತೆ ಐಹಿಕ ಪ್ರಕೃತಿಯ 3 ಗುಣಗಳು ಈ ಮರವನ್ನು ಪೋಷಿಸುತ್ತವೆ. ಅಂದ್ರೆ ನೀರಿದ್ರೆ ಮರಕ್ಕೆ ನಾವು ಪ್ರತಿದಿನ ನೀರ್ ಹಾಕ್ತಿವಿ. ಹಾಗೆ ಈ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋ ಗುಣಗಳು ಆ ಮರವನ್ನ ಪೋಷಣೆ ಮಾಡ್ತಾ ಇದೆ. ಆ 3 ಗುಣಗಳು ಏನ್ ಮಾಡ್ತಾ ಇದೆ? ಆ 3 ಗುಣಗಳ ಪ್ರಭಾವದಲ್ಲಿ ಮನುಷ್ಯ ಅವನು ಆ ಜೀವಾತ್ಮ ಅವನು ವರ್ತನೆ ಮಾಡ್ತಾನೆ, ಕ್ರಿಯೆಗಳನ್ನ ಮಾಡ್ತಾನೆ. ಆ ಕ್ರಿಯೆಗಳಿಗೆ ಪ್ರತಿಕ್ರಿಯೆಯಾಗಿ ಆ ಮರ ಅನ್ನುವಂಥದ್ದು ಇನ್ನಷ್ಟು ಮತ್ತಷ್ಟು ಬೆಳೀತಾ ಹೋಗ್ತಾ ಇದೆ. ಕೆಲವೊಮ್ಮೆ ಒಂದಿಷ್ಟು ಭೂಭಾಗವು ನೀರಿಲ್ಲದೆ ಬಂಜರಾಗುವುದನ್ನು, ಕೆಲವೊಮ್ಮೆ ಒಂದಿಷ್ಟು ಭಾಗವು ಹಸಿರಾಗುವುದನ್ನು ಕಾಣುತ್ತೇವೆ. ಇದೇ ರೀತಿಯಲ್ಲಿ ಐಹಿಕ ಪ್ರಕೃತಿಯ ನಿರ್ದಿಷ್ಟ ಗುಣಗಳು ಪ್ರಮಾಣದಲ್ಲಿ ಹೆಚ್ಚಾಗಿರುವಾಗ ಅದಕ್ಕೆ ಅನುಗುಣವಾಗಿ ವಿವಿಧ ಜೀವವರ್ಗಗಳು ಕಾಣಿಸಿಕೊಳ್ಳುತ್ತವೆ. ಅಂದ್ರೆ ಈ ಒಂದು ನೀರು ಇಲ್ಲ ಅಂತಂದ್ರೆ ಬಂಜರಾಗುತ್ತೆ. ಅಂದ್ರೆ ಅಲ್ಲಿ ಗಿಡ ಮರಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀರು ಯಥೇಚ್ಛವಾಗಿ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಇನ್ನೂ ಜಾಸ್ತಿ ಗಿಡ ಮರಗಳಿರುತ್ತೆ. ಹಾಗೆ ಎಲ್ಲಿ ಈ ತ್ರಿಗುಣಗಳು ಹೆಚ್ಚು ಅದರ ಪ್ರಭಾವವನ್ನ ಬೀರ್ತಾ ಇವೆ, ಅಲ್ಲಿ ಪೋಷಣೆ ಹೆಚ್ಚು ಸಿಗ್ತಾ ಇದೆ, ಅಲ್ಲಿ ಇನ್ನಷ್ಟು ಜಟಿಲವಾಗಿ ಮರ ಬೆಳೀತಾ ಇದೆ. ಎಲ್ಲಿ ಅದಕ್ಕೆ ಮಹತ್ವ ಇಲ್ಲ, ಎಲ್ಲಿ ಯಾರು ಅದಕ್ಕೆ ಅಂದ್ರೆ ಇಂದ್ರಿಯ ಭೋಗಗಳಲ್ಲಿ ತೊಡಗ್ತಾ ಇಲ್ಲ, ಈ ಪ್ರಕೃತಿಯ ಗುಣಗಳ ಒಂದು ಸಂಪರ್ಕಕ್ಕೆ ಬರ್ತಾ ಇಲ್ಲ, ಅಂತವ್ರು ಅಲ್ಲಿಂದ ಹೋಗ್ತಾರೆ. ಅಂತವ್ರು ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಬೆಳಿಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ, ಅವ್ರಿಗೆ ಅಲ್ಲಿ ಆಸಕ್ತಿ ಇಲ್ಲ. ಈ ಮರದ ಕುಡಿಗಳು ಇಂದ್ರಿಯಗಳ ವಸ್ತುಗಳು ಎಂದು ಭಾವಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಯ ಗುಣಗಳನ್ನು ಬೆಳೆಸಿಕೊಂಡಾಗ ನಾವು ಬೇರೆ ಬೇರೆ ಇಂದ್ರಿಯಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಅಂದ್ರೆ ಬೇರೆ ಬೇರೆ ಪ್ರಕೃತಿಯ ಗುಣಗಳನ್ನು ಬೆಳೆಸಿಕೊಳ್ಳುವಂಥದ್ದು ಅಂತಂದ್ರೆ 3 ಗುಣಗಳಲ್ಲಿ ನಾವು ಪ್ರಭಾವಕ್ಕೆ ಬಂದಾಗ, ತಮೋ ಗುಣದಲ್ಲಿದ್ದಾಗ ನಾವು ಮುಂದೆ ಏನಾಗ್ತೀವಿ ಅಂದ್ರೆ ಪ್ರಾಣಿ ವರ್ಗಗಳಲ್ಲಿ ಜನ್ಮವನ್ನ ಪಡಿತೀವಿ. ಆಗ ಬೇರೆ ಬೇರೆ ಇಂದ್ರಿಯಗಳನ್ನ ಬೆಳೆಸ್ಕೊಂತೀವಿ. ಅಂದ್ರೆ ಆ ಒಂದು ಅದಕ್ಕೆ ಅನುಗುಣವಾಗಿ ನಮ್ಮ ಇಂದ್ರಿಯಗಳು ಇರುತ್ತೆ. ಅಂದ್ರೆ
ಒಂದು ನಾಯಿಯ ಇಂದ್ರಿಯಗಳು ಅಥವಾ ಒಂದು ಮೀನಿನ ಇಂದ್ರಿಯಗಳು ಮತ್ತೆ ಒಂದು ಪಕ್ಷಿಯ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳು, ಅದರಲ್ಲಿ ವ್ಯತ್ಯಾಸ ಇದೆ ಅಂತ. ಹಾಗೆ ಇಂದ್ರಿಯಗಳ ಮೂಲಕ ನಾವು ವಿವಿಧ ರೀತಿಯ ಇಂದ್ರಿಯ ವಸ್ತುಗಳನ್ನು ಅನುಭವಿಸ್ತೀವಿ. ಅಂದ್ರೆ ಆಯಾ ಒಂದು ಇಂದ್ರಿಯ ವಸ್ತುಗಳು ಅಂದ್ರೆ ಶಬ್ದ, ರೂಪ, ಗಂಧ ಇದೆಲ್ಲವನ್ನು ಕೂಡ ನಾವು ಇಂದ್ರಿಯಗಳ ಮೂಲಕ ತಾವು ಅನುಭವಿಸ್ತಾ ಇದ್ವಿ ಅಂತ. ವಿವಿಧ ಇಂದ್ರಿಯ ವಸ್ತುಗಳ ಅನುಭವಕ್ಕೆ ಅಂಟಿಕೊಂಡ ಕಿವಿಗಳು, ಮೂಗುಗಳು, ಕಣ್ಣುಗಳು ಇತ್ಯಾದಿಯಾದ ಇಂದ್ರಿಯಗಳು ರೆಂಬೆಗಳ ಕೊನೆಗಳಾಗಿವೆ. ಆ ರೆಂಬೆ ಅದು ಕೊನೆಯಲ್ಲಿ ಬರುವಂತದ್ದು. ಮತ್ತೆ ಶಬ್ದ, ರೂಪ, ಸ್ಪರ್ಶ ಮೊದಲಾದ ಇಂದ್ರಿಯ ವಸ್ತುಗಳು ಕುಡಿಗಳಾಗಿವೆ. ಅಂದ್ರೆ ಆ ಮರವನ್ನ ಡೀಟೇಲ್ ಸ್ಟಡಿ ಮಾಡ್ತಾ ಇದ್ದಾರೆ. ಪ್ರಿಯ, ಅಪ್ರಿಯಗಳು ಸಣ್ಣ ಪುಟ್ಟ ಬೇರುಗಳಾಗಿವೆ. ನನಗೆ ಇದಿಷ್ಟ, ನನಗೆ ಇದಿಷ್ಟ ಇಲ್ಲ ಅನ್ನುವಂಥದ್ದು ಆ ಒಂದು ಮತ್ತೆ ಸಣ್ಣ ಸಣ್ಣ ಬೇರುಗಳು, ಅದು ಕೆಳಮುಖವಾಗಿ ಬರುವಂತಹ ಬೇರುಗಳು, ಆಲದ ಮರದಲ್ಲಿ ಇರುವಂತದ್ದು. ಇವು ಕಷ್ಟದ ಮತ್ತು ಇಂದ್ರಿಯ ಸುಖದ ವಿವಿಧ ರೂಪಗಳ ಉಪ ಉತ್ಪನ್ನಗಳು. ಅಂದ್ರೆ ನಾವು ಅನುಭವಿಸ್ತಾ ಇರುವಂತಹ ಕಷ್ಟಗಳು ಅಥವಾ ಸುಖ, ಅದಕ್ಕೆ ಬರ್ತಾ ಇರುವಂತಹ ಉಪ ಉತ್ಪನ್ನಗಳು. ಪಾಪ ಪುಣ್ಯಗಳ ಪ್ರವೃತ್ತಿಗಳು ಈ ಉಪಬೇರುಗಳಿಂದ ಬೆಳೆಯುತ್ತವೆ. ಯಾವಾಗ ನಾವು ಉಪ ಉತ್ಪನ್ನಗಳು ಏನಿದೆ ಅದು, ಇದು ನನಗೆ ಇಷ್ಟ, ಇದು ನನಗೆ ಇಷ್ಟ ಇಲ್ಲ ಅಂದಾಗ ನಾವು ಮಾಡುವಂತಹ ಕಾರ್ಯ ಎಂತದ್ದಾಗಿರುತ್ತೆ ಅಂದ್ರೆ ಇಷ್ಟ ಇಲ್ಲ ಅನ್ನುವಂಥದ್ದು ಕೂಡ ಅದು ಒಂದು ಇಚ್ಛೆ, ನಮ್ಮ ಒಂದು ಬಯಕೆನೇ ಆಗಿರುತ್ತೆ. ನನಗೆ ಇಷ್ಟ ಅಂದ್ರೂ ನನಗೆ ಅದು ಒಂದು ಬಯಕೆನೇ ಆಗಿರುತ್ತೆ. ನನಗೆ ಇಷ್ಟ ಇಲ್ಲ ಅಂದಾಗ್ಲೂ ಅದು ನನ್ನ ಒಂದು ಬಯಕೆನೇ ಆಗಿರುತ್ತೆ. ಹಾಗೆ ಅದು ನಮಗೆ ಪಾಪ ಪುಣ್ಯ ಅನ್ನುವಂತಹ ಕಾರ್ಯಗಳಲ್ಲಿ ನಾವು ತೊಡಗಿದಾಗ, ಅಂದ್ರೆ ಯಾವಾಗ ನನ್ಗೆ ಇಷ್ಟ ಇಲ್ಲ ಅಂತೇಳಿ ನಾವು ಏನ್ ಕೆಲಸ ಮಾಡ್ತೀವಿ ಆ ಫಲದ ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ, ಅದರಿಂದ ನಮ್ಗೆ ಆ ಒಂದು ಕಾರ್ಯಕ್ಕೆ ಪ್ರತಿಕ್ರಿಯೆಯಾಗಿ ಪಾಪ ಪುಣ್ಯಗಳು ಬರುತ್ತೆ. ಅದು ಉಪಬೇರುಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಉಪಬೇರುಗಳು ಎಲ್ಲಾ ದಿಕ್ಕುಗಳಲ್ಲಿ ಚಾಚಿಕೊಂಡಿವೆ. ನಿಜವಾದ ಬೇರು ಬ್ರಹ್ಮ ಲೋಕದಲ್ಲಿದೆ. ಇತರ ಬೇರುಗಳು ಮನುಷ್ಯ ಲೋಕವ್ಯೂಹಗಳಲ್ಲಿವೆ. ಮನುಷ್ಯನು ಹಲವಾರು ಕರ್ಮಗಳ ಫಲಗಳನ್ನು ಮೇಲಿನ ಲೋಕವ್ಯೂಹಗಳಲ್ಲಿ ಅನುಭವಿಸಿದ ನಂತರ ಭೂಮಿಗಿಳಿದು ಬರುತ್ತಾನೆ ಮತ್ತು ತನ್ನ ಕರ್ಮವನ್ನು ಮುಂದುವರಿಸುತ್ತಾನೆ. ಈ ಮನುಷ್ಯ ಲೋಕವನ್ನು ಕರ್ಮಕ್ಷೇತ್ರ ಎಂದು ಭಾವಿಸಲಾಗಿದೆ. ಅಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಎಂದಾಗೆ, ಅಂದ್ರೆ ಅವನು ಮೇಲೆ ಊರ್ಧ್ವಲೋಕಗಳಿಗೆ ಬ್ರಹ್ಮಲೋಕದಿಂದ ಪ್ರಾರಂಭ ಆದ್ರೂ ಕೂಡ ಆ ಒಂದು ಪುಣ್ಯ ಅದು ಕಳ್ಕೊಂಡ್ಮೇಲೆ ಮತ್ತೆ ಅವನು ಈ ಒಂದು ಮರ್ತ್ಯ ಲೋಕಕ್ಕೆ ಅಂದ್ರೆ ಈ ಒಂದು ಭೂಲೋಕಕ್ಕೆ ಬರ್ತಾನೆ. ಇಲ್ಲಿ ಅವನು ಇದನ್ನ ಮನುಷ್ಯ ಲೋಕವನ್ನ ಅವ್ರು ಏನಂತ ಕರಿತಾ ಇದಾರೆ ಅಂದ್ರೆ ಕರ್ಮಕ್ಷೇತ್ರ ಅಂತ ಕರಿತಾ ಇದ್ದಾರೆ. ಇಲ್ಲಿ ಅವನು ಏನ್ ಮಾಡ್ತಾನೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವನು ಬೇರೆ ಬೇರೆ ಗ್ರಹಗಳಿಗೆ ಅವನು ವರ್ಗಾವಣೆ ಆಗ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3-4. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾತಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ. ಅನುವಾದ: ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂತಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗ್ಲಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲು ಸಾಧ್ಯ ಇಲ್ಲ, ಮತ್ತೆ ಅದರ ಅಂತ್ಯ, ಆದಿ, ಅಸ್ಥಿವಾರವನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದ ಪ್ರಾರಂಭವಾಯಿತು ಮತ್ತು ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಅಂದ್ರೆ ಯಾರಿಗೆ ಈ ಒಂದು ಮರವನ್ನ
ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತಂದ್ರೆ ವೇದಗಳ ಅಧ್ಯಯನ ಮಾಡಿದವರಿಗೆ ಅದು ಅರ್ಥ ಆಗೋದಕ್ಕೆ ಸಾಧ್ಯ ಇದೆ. ಅರ್ಥ ಮಾಡ್ಕೊಂಡ್ಮೇಲೆ ಅವನು ಏನ್ ಮಾಡ್ತಾನೆ, ದೃಢ ಮನಸ್ಸಿನಿಂದ ಅವನು ಶಸ್ತ್ರದ ಮೂಲಕ, ಅಂದ್ರೆ ನಾ ಹೇಳಿದ ಹಾಗೆ ಒಂದು ದಾರ ಅದು ತುಂಬಾ ಗಂಟುಗಳಾದಾಗ ನಾವು ಅದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದಾಗ ಅದನ್ನ ತುಂಡರಿಸ್ತೀವಿ. ಹಾಗೆ ಈ ಒಂದು ಜಟಿಲವಾದ ಒಂದು ಜಗತ್ತಿನಲ್ಲಿ ನಾನು ಹೇಗೆ ಸಿಕ್ಕಾಕೊಂಡಿದ್ದೀನಿ ಅಂತ ಜೀವಾತ್ಮನಿಗೆ ಅದು ತಿಳಿತು ಅಂತಂದ್ರೆ ಅವನು ಅಲ್ಲಿಂದ ತನ್ನನ್ನ ಬಿಡುಗಡೆಗೊಳಿಸ್ಕೊಳ್ಳೋಕೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಒಂದು ಅನಾಸಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಅನಾಸಕ್ತಿ ಅಂತಂದ್ರೆ ಈ ಒಂದು ಭೌತಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಈ ಒಂದು ಭೌತಿಕ ಇಂದ್ರಿಯ ಭೋಗದಲ್ಲಿ ಅವನು ವೈರಾಗ್ಯವನ್ನ ಬೆಳೆಸ್ಕೊಡುವಂಥದ್ದು. ನಂತರ ವೈರಾಗ್ಯವನ್ನ ಬೆಳೆಸ್ಕೊಂಡ್ರೆ ಸಾಕ ಅಂತಂದ್ರೆ ಅಲ್ಲಿಗೆ ಮುಗಿಯೋದಿಲ್ಲ. ಬರೀ ವೈರಾಗ್ಯ ಅನ್ನುವಂಥದ್ದು ಈಗ ಬೆಳೆಸ್ಕೊಂಡ್ವಿ, ನಂತರ ಮತ್ತೆ ಸ್ವಲ್ಪ ಕಾಲಗಳಾದ್ಮೇಲೆ ಮತ್ತೆ ನಮ್ಗೆ ಅದ್ರ ಮೇಲೆ ಆಸಕ್ತಿ ಹುಟ್ಟಬಹುದು. ಆದ್ರೆ ಅದನ್ನ ಏನ್ ಮಾಡ್ಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿಗೆ ನಾವು ಹೋಗೋದ್ರಿಂದ ಮತ್ತೆ ಹಿಂದಿರುಗೋದಿಲ್ಲ. ಅಂದ್ರೆ ಈ ಒಂದು ಅಭ್ಯಾಸಗಳು ಅನ್ನುವಂಥದ್ದು ಅಥವಾ ಚಟಗಳು ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ವ್ಯಕ್ತಿಗೆ ಇನ್ನೊಂದು ಅದಕ್ಕಿಂತ ಉತ್ತಮವಾದ ಒಂದು ರುಚಿಯನ್ನ ಕೊಟ್ಟಾಗ ಮಾತ್ರನೇ ಅವನು ಆ ಒಂದು ಹಿಂದಿನದನ್ನ ಬಿಡೋದಕ್ಕೆ ಸಾಧ್ಯ ಅಂತ. ಹಾಗೆ ಈ ಭೌತಿಕ ಇಂದ್ರಿಯ ಭೋಗದಲ್ಲಿ ನಮಗೆ ರುಚಿ ಸಿಕ್ಕಿದ ಕಾರಣ ನಾವಿಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚಿನ ರುಚಿ ಕೊಡುವಂತಹ ಆಧ್ಯಾತ್ಮಿಕ ಜಗತ್ತಿನ ಒಂದು ಜ್ಞಾನ ನಮಗೆ ಸಿಕ್ಕಿದಾಗ ಆಗ ನಮಗೆ ಇದ್ರ ಮೇಲೆ ವೈರಾಗ್ಯವನ್ನು ಬೆಳೆಸ್ಕೊಳ್ಳುವಂಥದ್ದು ಸುಲಭ ಆಗುತ್ತೆ. ಹಾಗೆ ನಾವು ಈ ಒಂದು ದೃಢ ಮನಸ್ಸಿನಿಂದ ವೈರಾಗ್ಯವನ್ನ ಬೆಳೆಸ್ಕೊಳ್ಬೇಕು ಈ ಒಂದು ಇಂದ್ರಿಯ ಭೋಗಾಸಕ್ತಿಯಲ್ಲಿ. ನಂತರ ನಾವು ಎಲ್ಲಿಗೆ ಹೋದ್ರೆ ಮತ್ತೆ ಬರೋದಿಲ್ಲ, ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ಪಡ್ಕೋಬೇಕು. ಆಧ್ಯಾತ್ಮಿಕ ಜಗತ್ತಿದೆ, ಅಲ್ಲಿಗೆ ನಾ ಹೋದ್ರೆ ನಾನು ಇದಕ್ಕಿಂತ ಹೆಚ್ಚು ಸುರಕ್ಷಿತವಾಗಿ ನಾನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ, ಅದನ್ನು ನಾವು ತಿಳ್ಕೋಬೇಕು. ಮತ್ತೆ ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಅದನ್ನೇ ಪ್ರಭುಪಾದ್ರೆ ಹೇಳ್ತಾರೆ, ಇಲ್ಲಿ ಅಭ್ಯಾಸ ಮಾಡಿಲ್ಲ ಅಂದ್ರೆ ಅಲ್ಲಿ ನಾವು ಹೋಗಿ ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಂತ. ಹಾಗೆ ಅಲ್ಲಿ ದೇವೋತ್ತಮ ಪರಮ ಪುರುಷ ಇದ್ದಾನೆ, ಅಲ್ಲಿ ನನ್ನ ಕೆಲಸ ಏನೋ ಅವನ ಸೇವೆ ಮಾಡುವಂಥದ್ದು, ಅಲ್ಲಿ ಅವನಿಗೆ ಶರಣಾಗುವಂಥದ್ದು. ಅನಾದಿ ಕಾಲದಿಂದ ಎಲ್ಲವೂ ಭಗವಂತನಿಂದ ಪ್ರಾರಂಭ ಆಗಿದೆ. ಯಾಕೆ ನಾನು ಅವನಿಗೆ ಶರಣಾಗ್ಬೇಕು, ಯಾಕೆ ನಾನು ಶರಣಾಗ್ಬೇಕು ಅಂದ್ರೆ ಎಲ್ಲದಕ್ಕೂ ಮೂಲ ಅವನು, ಪ್ರತಿಯೊಂದು ಕೂಡ ಅವನಿಂದ ಪ್ರಾರಂಭ ಆಗಿದೆ, ಮತ್ತೆ ಅವನಿಂದಲೇ ಅದು ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಮೂಲ ದೇವೋತ್ತಮ ಪರಮ ಪುರುಷ, ಅವನಿಗೆ ನಾನು ಶರಣಾಗುವಂಥದ್ದು ನನ್ನ ನಿಜ ಸ್ಥಿತಿ. ಇದನ್ನ ತಿಳ್ಕೊಂಡು ನಾವು ಅಲ್ಲಿಗೆ ಹೋಗೋದಕ್ಕೆ ಈ ಒಂದು ಜಗತ್ತಿನ ಮೇಲೆ ವೈರಾಗ್ಯವನ್ನ ಬೆಳೆಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಅಶ್ವತ್ಥ ವೃಕ್ಷದ ನಿಜವಾದ ರೂಪವನ್ನು ಈ ಐಹಿಕ ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಈ ಒಂದು ಜ್ಞಾನದ ಮೂಲಕ, ಅಂದ್ರೆ ಈ ವೈರಾಗ್ಯ ಬೆಳೆಸ್ಕೊಂಡಿರ ಇದ್ರಲ್ಲಿ ಆಸಕ್ತಿಯಲ್ಲಿ ತೊಡಗಿರುವಂತವ್ರಿಗೆ ಇದನ್ನ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಬೇರು ಮೇಲುಗಡೆಗೆ ಇರುವುದರಿಂದ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ. ಅಂದ್ರೆ ಅದರ ಬೇರು ಮೇಲೆ ಬ್ರಹ್ಮಲೋಕದಿಂದ ಪ್ರಾರಂಭ ಆಗ್ತಾ ಇದೆ, ಮತ್ತೆ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ ಅಂದ್ರೆ ಅದು ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು. ಮತ್ತೆ ವೃಕ್ಷದ ಐಹಿಕ ವಿಸ್ತರಣೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯನು ಮರವು ಎಷ್ಟು ದೂರ ಹೋಗುತ್ತದೆ ಎನ್ನುವುದನ್ನಾಗಲಿ ಈ ಮರದ ಪ್ರಾರಂಭವನ್ನಾಗಲಿ ಕಾಣಲಾರ. ಅಂದ್ರೆ ಇದರ ಮಧ್ಯೆ ಯಾರು ಸಿಕ್ಕಾಕೊಂಡಿದ್ದಾನೆ ಅವನಿಗೆ ಗೊತ್ತಾಗೋದಿಲ್ಲ, ಇಲ್ಲಿ ಇದು ಎಲ್ಲಿ ಪ್ರಾರಂಭ ಆಯ್ತು ಮತ್ತೆ ಎಲ್ಲಿ ಕೊನೆಗೂ ಆಗುತ್ತೆ ಅನ್ನೋದು ಅವನಿಗೆ ತಿಳಿಯೋದಿಲ್ಲ. ಆದರೂ ಮನುಷ್ಯನು ಕಾರಣವನ್ನು ಹುಡುಕಬೇಕಾಗಿದೆ. ನಾನು ನನ್ನ ತಂದೆಯ ಮಗ, ನನ್ನ ತಂದೆ ಇಂಥವರ ಮಗ ಇತ್ಯಾದಿ ಹೀಗೆ ಹುಡುಕಿಕೊಂಡು ಹೋದರೆ ಬ್ರಹ್ಮನನ್ನು ತಲುಪುತ್ತೇವೆ. ಅಂದ್ರೆ ನನಗೆ ತಂದೆ ಯಾರು, ತಂದೆಗೆ ತಂದೆ ಯಾರು, ಈ ತರ ಹುಡುಕ್ತಾ ಹೋದ್ರೆ ಕೊನೆಯಲ್ಲಿ ಬರುವಂತದ್ದು ಬ್ರಹ್ಮನಿಂದ ನಾವೆಲ್ಲರೂ ಕೂಡ ಈ ಒಂದು ಭೌತಿಕ ಜಗತ್ತಿನಲ್ಲಿ ಎಲ್ಲ ಸೃಷ್ಟಿ ಅನ್ನುವಂಥದ್ದು ಪ್ರಾರಂಭ ಆಗಿರುವಂಥದ್ದು. ಅವನನ್ನು ಗರ್ಭೋದಕಶಾಹಿ ವಿಷ್ಣುವು ಸೃಷ್ಟಿಸಿದನು. ಬ್ರಹ್ಮನನ್ನ ಯಾರು ಸೃಷ್ಟಿ ಮಾಡಿದ್ರು, ಅವನು ಬ್ರಹ್ಮ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳ ಬಳ್ಳಿಯಿಂದ ಆ ಒಂದು ಕಮಲದಲ್ಲಿ ಅವನು ಸೃಷ್ಟಿಯಾಗ್ತಾನೆ. ಈ ರೀತಿಯಲ್ಲಿ ಕಡೆಗೆ ದೇವೋತ್ತಮ ಪರಮ ಪುರುಷನನ್ನು ತಲುಪಿದಾಗ ಸಂಶೋಧನೆಯ ಕೆಲಸ ಮುಗಿಯುತ್ತದೆ. ಅಂದ್ರೆ ಹೀಗೆ ನಾವು ಹಿಂದೆ ಹೋಗ್ತಾ ಹುಡುಕ್ತಾ ಹೋಗ್ತಾ ಇದ್ರೆ ಇವರ ಒಂದು ಸೃಷ್ಟಿಗೆ ಯಾರು ಕಾರಣ ಅಂತ ಹೋಗ್ತಾ ಇದ್ರೆ ಕೊನೆಯಲ್ಲಿ ಆ ಸಂಶೋಧನೆ ಮುಗಿಯುವಂಥದ್ದು ದೇವೋತ್ತಮ ಪರಮ ಪುರುಷನಲ್ಲಿಗೆ, ಅವನಿಂದ ಎಲ್ಲವೂ ಕೂಡ ಪ್ರಾರಂಭ ಆಗಿರುವಂಥದ್ದು. ಈ ಮರದ ಮೂಲ ಎಂದರೆ ದೇವೋತ್ತಮ ಪರಮ ಪುರುಷನನ್ನು ಅವನ ಜ್ಞಾನವಿರುವ ಭಕ್ತರ ಸಹವಾಸದ ಮೂಲಕ ಹುಡುಕಬೇಕಾಗುತ್ತದೆ. ಅಂದ್ರೆ ಸರಿಯಾದ ಒಂದು ಪರಂಪರೆಯಲ್ಲಿ ನಾವು ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ತಿಳುವಳಿಕೆಯಿಂದ ಮನುಷ್ಯನು ಕ್ರಮೇಣ ವಾಸ್ತವತೆಯ ಈ ಮಿಥ್ಯ ಪ್ರತಿಬಿಂಬದಿಂದ ಬೇರೆ ಆಗುತ್ತಾನೆ. ಆ ತಿಳುವಳಿಕೆ ನಾವು ಯಾವಾಗ ತಿಳ್ಕೊಂತೀವಿ, ದೇವೋತ್ತಮ ಪರಮ ಪುರುಷ ಇದೆ ಎಲ್ಲದಕ್ಕೂ ಮೂಲ ಕಾರಣ ಅಂತ ಭಕ್ತರ ಸಹವಾಸದಲ್ಲಿ, ಅದು ಕೊನೆಗೆ ಏನಾಗುತ್ತೆ ಅಂತಂದ್ರೆ ಕ್ರಮೇಣ ಮಿಥ್ಯ ಪ್ರತಿಬಿಂಬದಿಂದ ಬೇರೆಯಾಗುತ್ತಾನೆ. ಯಾವಾಗ ನಾವು ಇದನ್ನ ತಿಳ್ಕೋತೀವಿ ಆಗ ನಾವು ಈ ಭೌತಿಕ ಜಗತ್ತಿನಿಂದ ನಮ್ಮನ್ನ ನಾವು
ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನವನ್ನು ಪಡೆದು ಸಂಬಂಧವನ್ನು ಕತ್ತರಿಸಿ ಹಾಕಿ ನಿಜವಾದ ಮರದಲ್ಲಿ ವಾಸ್ತವವಾಗಿ ನೆಲೆಯನ್ನು ಪಡೆಯುತ್ತಾನೆ. ಅಂದ್ರೆ ಈ ರೀತಿ ಯಾರು ಜ್ಞಾನವನ್ನ ಪಡ್ಕೊಳ್ತಾರೆ, ಈ ಜ್ಞಾನವನ್ನ ಅಂದ್ರೆ ಈ ಭೌತಿಕ ಜಗತ್ತು ಏನು, ಆಧ್ಯಾತ್ಮಿಕ ಜಗತ್ತು ಏನು, ದೇವೋತ್ತಮ ಪರಮ ಪುರುಷ ಹೇಗೆ ಎಲ್ಲದಕ್ಕೂ ಮೂಲ ಅನ್ನೋದನ್ನ ತಿಳ್ಕೊಳ್ತಾನೆ, ಆಗ ಅವನು ಈ ಒಂದು ಆ ಪ್ರತಿಬಿಂಬ ಏನಿದೆ ಅದರಿಂದ ಅವನು ಸಂಬಂಧವನ್ನ ಕಳ್ಕೊಳ್ತಾನೆ. ಮತ್ತೆ ಅವನು ಎಲ್ಲಿಗೆ ಹೋಗ್ತಾನೆ, ಇದು ಒಂದು ಪ್ರತಿಬಿಂಬ ಮಾತ್ರನೇ. ಆದ್ರೆ ನಿಜವಾದ ಮರ ಎಲ್ಲಿದೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ, ಅವನು ಅಲ್ಲಿಗೆ ಹೋಗಿ ನೆಲೆಯೂರ್ತಾನೆ. ಈ ಸಂಬಂಧದಲ್ಲಿ ಅಸಂಗ ಎನ್ನುವ ಪದವು ಬಹು ಮುಖ್ಯವಾದದ್ದು. ಏಕೆಂದರೆ ಜೀವಿಗೆ ಇಂದ್ರಿಯ ಸುಖದಲ್ಲಿ ಮತ್ತು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದರಲ್ಲಿ ಆಸಕ್ತಿ ಬಹಳ ಬಲವಾಗಿರುತ್ತದೆ. ಆದುದರಿಂದ ಅಧಿಕಾರಯುತ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯಿಂದ ಮನುಷ್ಯನು ಅನಾಸಕ್ತಿಯನ್ನು ಕಲಿಯಬೇಕು. ಅಂದ್ರೆ ನಾವು ಹೇಗೆ ಅನಾಸಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಅಂದ್ರೆ ಅಧಿಕಾರಯುತ ಧರ್ಮ ಗ್ರಂಥಗಳ ಅಂದ್ರೆ ವೇದಗಳಿರ್ಬೋದು, ಭಗವದ್ಗೀತೆ, ಮತ್ತೆ ಅನೇಕ ಭಾಗವತ, ಈ ಧರ್ಮ ಗ್ರಂಥಗಳ ಆಧಾರದ ಮೇಲೆ ನಾವು ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯಿಂದ ಮನುಷ್ಯ ಅನಾಸಕ್ತಿ ಕಲಿತಾನೆ. ಅಂದ್ರೆ ಯಾವಾಗ ಅವನು ಈ ವಿಷಯಗಳನ್ನ ಭಕ್ತರ ಸಂಘದಲ್ಲಿ ತಿಳ್ಕೋತಾನೆ, ಆಧ್ಯಾತ್ಮಿಕ ವಿಜ್ಞಾನವನ್ನ ತಿಳ್ಕೊತಾನೆ, ಅದರ ಬಗ್ಗೆ ಚರ್ಚೆ ಮಾಡ್ತಾನೆ, ಆಗ ಅವನಿಗೆ ಈ ಒಂದು ಅನಾಸಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗಿ ಜ್ಞಾನವಿರುವವರಿಂದ ಕೇಳಿ ತಿಳಿಯಬೇಕು. ಭಕ್ತರ ಸಹವಾಸದಲ್ಲಿ ನಡೆಯುವ ಇಂತಹ ಚರ್ಚೆಯಿಂದ ಮನುಷ್ಯನು ದೇವೋತ್ತಮ ಪರಮ ಪುರುಷನ ಬಳಿಗೆ ಬರುತ್ತಾನೆ. ಯಾವಾಗ ಪ್ರತಿದಿನ ಭಗವದ್ಗೀತೆ ಭಾಗವತವನ್ನ ನಾವು ಕೇಳ್ತೀವಿ, ಆಗ ಭಕ್ತರ ಸಂಘದಲ್ಲಿ ಕೇಳ್ತೀವಿ, ಆಗ ನಮ್ಮಲ್ಲಿ ಆ ಒಂದು ವೈರಾಗ್ಯವನ್ನ ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅನಂತರ ಮನುಷ್ಯನು ಮಾಡಬೇಕಾದ ಮೊದಲ ಕೆಲಸ ಭಗವಂತನಿಗೆ ಶರಣಾಗುವುದು. ಮನುಷ್ಯನು ಒಮ್ಮೆ ಹೋದರೆ ಮತ್ತೆ ಈ ಮಿಥ್ಯ ಪ್ರತಿಬಿಂಬದ ಮರಕ್ಕೆ ಹಿಂದಿರುಗದೆ ಇರುವಂತಹ ಸ್ಥಳವಿದೆ. ಅಂದ್ರೆ ಅವನು ಒಂದಿಸ್ತಿ ಈ ಒಂದು ವೈರಾಗ್ಯವನ್ನ ದೃಢವಾಗಿ ಬೆಳೆಸ್ಕೊಂಡಾಗ ಅವನೇನ್ ಮಾಡ್ತಾನೆ, ಭಗವಂತನ ಒಂದು ಧಾಮಕ್ಕೆ ಅವನು ವರ್ಗಾವಣೆ ಆಗ್ತಾನೆ. ಅದರ ವರ್ಣನೆಯನ್ನು ಇಲ್ಲಿ ಕೊಟ್ಟಿದೆ. ಪ್ರತಿಯೊಂದು ವಸ್ತು ಯಾವ ಮೂಲ ಬೇರಿನಿಂದ ಮೂಡಿ ಬಂದಿದೆಯೋ ಆ ಮೂಲ ಬೇರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರುವಂತಹ ಚಿತ್ರಣದಲ್ಲಿ ಆ ಬೇರು ಮೇಲ್ಮುಖವಾಗಿದೆ, ಅದು ಬ್ರಹ್ಮನಿಂದ ಪ್ರಾರಂಭ ಆಗ್ತಿದೆ. ಆದ್ರೆ ವಾಸ್ತವದಲ್ಲಿ ಅದು ಇರುವಂತದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ಬೇರು, ಆ ಮೂಲ ಬೇರೋದು ದೇವೋತ್ತಮ ಪರಮ ಪುರುಷ. ಆ ದೇವೋತ್ತಮ ಪರಮ ಪುರುಷನ ಅನುಗ್ರಹವನ್ನು ಪಡೆಯಲು ಮನುಷ್ಯನು ಶರಣಾದರೆ ಸಾಕು. ಆ ಭಗವಂತನ ಅನುಗ್ರಹ ನಮ್ಗೆ ಸಿಗ್ಬೇಕು ಅಂತಂದ್ರೆ ಅವನನ್ನ ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ನಾವು ಭಗವಂತನಿಗೆ ಶರಣಾದ್ರೆ ಸಾಕು. ಆ ಶರಣಾಗತಿ ಯಾವ ರೀತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಶ್ರವಣ, ಕೀರ್ತನ ಮುಂತಾದವುಗಳಿಂದ ಭಕ್ತಿ ಸೇವೆಯನ್ನು ಮಾಡುವುದರ ಫಲ. ಅಂದ್ರೆ ನಾವು ನವವಿಧ ಭಕ್ತಿ ಅಂತ ಹೇಳ್ತಾರೆ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ನವವಿಧ ಭಕ್ತಿ ಯಾವ್ದ್ಯಾವ್ದಂತ? ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದ ಸೇವನ, ಆತ್ಮ ನಿವೇದನ, ದಾಸ್ಯ, ಸಖ್ಯ, ಸತ್ಯ. ಈ ರೀತಿ 9 ವಿಧಗಳಲ್ಲಿ ನಾವು ಭಗವಂತನಿಗೆ ಶರಣಾಗತಿಯನ್ನ ಹೊಂದಬಹುದು. ಇದರಲ್ಲಿ ಯಾವ್ದಾದ್ರು ಒಂದನ್ನ ಮಾಡಿದ್ರು ಕೂಡ ಆ ಒಂದು ಭಕ್ತಿ ಸೇವೆಯನ್ನ ಮಾಡುವುದರ ಫಲವಾಗಿ ನಾವು ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಐಹಿಕ ಜಗತ್ತಿನ ವಿಸ್ತರಣೆಗೆ ಅವನೇ ಕಾರಣ. ಅಂದ್ರೆ ಈ ಐಹಿಕ ಜಗತ್ತು ಕೂಡ ವಾಸ್ತವದಲ್ಲಿ ಅವನಿಂದಲೇ ಬರುವಂತದ್ದು. ಪ್ರಭುವೇ ಇದನ್ನು ವಿವರಿಸಿದ್ದಾನೆ. ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದರ ಮೂಲ. ಆದುದರಿಂದ ಐಹಿಕ ಬದುಕಿನ ಈ ಬಲವಾದ ಅಶ್ವತ್ಥ ವೃಕ್ಷದ ತೊಡಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಮನುಷ್ಯನು ಕೃಷ್ಣನಿಗೆ ಶರಣಾಗತನಾಗಬೇಕು. ಕೃಷ್ಣನಿಗೆ ಶರಣಾಗುತ್ತಲೇ ಮನುಷ್ಯನು ತಾನಾಗಿಯೇ ಈ ಐಹಿಕ ವಿಸ್ತರಣೆಯಿಂದ ದೂರವಾಗುತ್ತಾನೆ. ಯಾವಾಗ ಭಗವಂತನಿಗೆ ನಾವು ಶರಣಾಗ್ತೀವಿ, ಈ 3 ಗುಣಗಳಿಂದ ತಪ್ಪಿಸ್ಕೊಳ್ತೀವಿ, ಗುಣಾತೀತನಾಗ್ತೀವಿ ಅಂತೆಲ್ಲ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ. ಹಾಗೆ ಈ ಒಂದು ಅಶ್ವತ್ಥ ವೃಕ್ಷ, ಒಂದು ಜಟಿಲವಾದ ಮರದಿಂದ ನಾವು ತಪ್ಪಿಸ್ಕೋಬೇಕಂದ್ರೂ ಕೂಡ ಭಗವಂತನಿಗೆ ಶರಣಾಗಿದ್ರೆ ಆ ಒಂದು ಜಟಿಲವಾದ ಮರದಿಂದ ನಾವು ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಲಲಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿರ್ಮಾಣ ಮೋಹಾಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಖ್ಯೈರ್ ಗಚ್ಚಂತ್ಯ ಮೂಢಾಃ ಪದಮವ್ಯಯಂ ತತ್. ಅನುವಾದ: ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು ನಿತ್ಯವಾದುದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು
ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು ಇಂತಹವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಇಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಅನಾಸಕ್ತಿಯನ್ನ, ಇಂದ್ರಿಯ ವಿಷಯಗಳಲ್ಲಿ ಅನಾಸಕ್ತಿಯನ್ನ ಬೆಳೆಸ್ಕೊಳ್ಬೇಕು, ಮತ್ತೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಬೇಕು, ಅದೇ ಸಮಯದಲ್ಲಿ ಭಗವಂತನಿಗೆ ಶರಣಾಗಬೇಕು ಅಂತ. ಅಂತವ್ರು ಭಗವಂತನಿಗೆ ಶರಣಾಗುವಂತವ್ರು, ಅವರ ಒಂದು ಗುಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಂತವ್ರು ಅವರು ಭಗವಂತನ ಶಾಶ್ವತ ಧಾಮಕ್ಕೆ ಹೋಗೋದಕ್ಕೆ ಅರ್ಹರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ, ಸುಳ್ಳು ಸಂಘದಿಂದ ಮುಕ್ತರಾದವರು, ಅಂದ್ರೆ ಈ ಒಂದು ದೇಹ ಭಾವನೆಯಿಂದ ಹೊರಗಡೆ ಬಂದಂತವ್ರು, ಅಂದ್ರೆ ನಾನು ಅಂದ್ರೆ ದೇಹ ಅನ್ನುವಂಥದ್ದು, ನನ್ನ ಒಂದು ಉಪ ಉತ್ಪನ್ನಗಳು, ಈ ದೇಹದಿಂದ ಬಂದಂತ ಉಪ ಉತ್ಪನ್ನಗಳನ್ನ ನನ್ನ ಬಂಧು ಬಾಂಧವರು ಅನ್ನುವಂಥದ್ದು, ನಾನು ಇದನ್ನ ಗಳಿಸಿದ್ದೇನೆ, ಇದು ನನ್ನ ಸ್ವತ್ತು ಅನ್ನುವಂಥದ್ದು, ಇದೆಲ್ಲವೂ ಕೂಡ ಸುಳ್ಳು ಪ್ರತಿಷ್ಠೆ, ಮೋಹ ಮತ್ತೆ ಸುಳ್ಳು ಸಂಘ. ಇದರಿಂದ ಯಾರು ಮುಕ್ತರಾಗಿದ್ದಾರೆ ಅಂದ್ರೆ ಈ ದೇಹ ಭಾವನೆಯಿಂದ ಹೊರಗಡೆ ಬಂದಿದ್ದಾರೆ, ಮತ್ತೆ ನಿತ್ಯವಾದದ್ದನ್ನು ಅರಿತವರು, ಅಂದ್ರೆ ಈ ಆತ್ಮ ಅನ್ನುವಂಥದ್ದು ನಿತ್ಯವಾದದ್ದು, ಅದನ್ನ ತಿಳ್ಕೊಂಡಂತವ್ರು, ಮತ್ತೆ ಭಗವಂತನು ಕೂಡ ನಿತ್ಯನಾದವನು, ಐಹಿಕ ಕಾಮವನ್ನು ತ್ಯಜಿಸಿದವರು, ಅಂದ್ರೆ ಈ ಒಂದು ಭೌತಿಕ ಜಗತ್ತಿನನ್ನ ಭೋಗಿಸುವಂತ ಇಚ್ಛೆ ಏನಿದೆ ಅದನ್ನ ಬಿಟ್ಟವರು, ಮತ್ತೆ ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವು, ಅಂದ್ರೆ ಈ ಸುಖ ದುಃಖ ಅನ್ನುವಂಥದ್ದು ಒಂದು ಮಾಯೆ, ಅಂದ್ರೆ ಅದು ಒಂದಾದರ ಮೇಲೆ ಒಂದು ಅದು ಬರ್ತಾ ಇರುತ್ತೆ, ಅವುಗಳ ಮೇಲೆ ಯಾವುದೇ ರೀತಿ ಅವುಗಳಿಂದ ಪ್ರಭಾವಿತರಾಗದೆ ಇರುವಂತವ್ರು, ಮತ್ತೆ ಗೊಂದಲವಿಲ್ಲದೆ ಈ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಅನ್ನೋದನ್ನು ತಿಳಿದವರು, ಅಂದ್ರೆ ಯಾಕೆ ನಾನು ಭಗವಂತನಿಗೆ ಶರಣಾಗಬೇಕು ಅಂತ ಯೋಚನೆ ಮಾಡುವಂಥದ್ದು, ಅದು ಪ್ರಾರಂಭಿಕ ಹಂತದಲ್ಲಿ ಇರುವಂತವ್ರು. ಯಾವಾಗ ಅವರಿಗೆ ಯಾಕೆ ಭಗವಂತನಿಗೆ ಶರಣಾಗಬೇಕು ಅನ್ನೋಂಥದ್ದು ಅರ್ಥ ಆಗುತ್ತೆ, ಅಂದ್ರೆ ನನ್ನ ನಿಜ ಸ್ವರೂಪ ಅವನ ಸೇವೆ ಮಾಡುವಂಥದ್ದು ಅವ್ರಿಗೆ ತಿಳಿಯುತ್ತೆ. ಎಲ್ಲದರ ಮೂಲ ಪುರುಷ ಅವನು, ಎಲ್ಲದರ ಒಡೆಯ ಅವನು, ಎಲ್ಲದರ ಒಂದು ನಿಯಂತ್ರಕ ಅವನು, ಮತ್ತೆ ಭೋಗಿಸುವಂತ ಅಧಿಕಾರ ಇರುವಂತದ್ದು ಅವನಿಗೆ ಅಂತ ನಮಗೆ ಗೊತ್ತಾದಾಗ ಆ ಒಂದು ಏನಂತಾರೆ ಪ್ರಾರಂಭದಲ್ಲಿ ನಾವು ನೋಡಿದ್ವಿ, ನಾವು ಏನ್ ಮಾಡ್ತಾ ಇದೀವಿ ಅದು ತಪ್ಪು, ಅಂದ್ರೆ ಇನ್ನೊಬ್ಬರದನ್ನ ನಾವು ಅತಿಕ್ರಮಣ ಮಾಡ್ತಾ ಇದೀವಿ, ಅಂತಹ ಒಂದು ಅತಿಕ್ರಮಣ ಮಾಡುವಂತಹ ಒಂದು ಗುಣದಿಂದ ನಾವು ಹೊರಗಡೆ ಬಂದಾಗ ಭಗವಂತನಿಗೆ ಶರಣಾಗ್ತೀವಿ, ಆಗ ಅಂತಹ ಒಂದು ಜೀವಾತ್ಮ ಅವನು ಭಗವಂತನ ಶಾಶ್ವತ ಧಾಮವನ್ನ ಸೇರ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಶರಣಾಗತಿಯ ಪ್ರಕ್ರಿಯೆಯನ್ನು ಇಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸಿದೆ. ಮೊದಲನೆಯ ಅರ್ಹತೆ ಎಂದರೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು, ಅಂದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನೆಲ್ಲ ಅರ್ಹತೆಗಳು ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲ ಅರ್ಹತೆ ಅಂದ್ರೆ ಗರ್ವದಿಂದ ಭ್ರಾಂತನಾಗಬಾರದು, ಅಂದ್ರೆ ಮಿಥ್ಯಾಹಂಕಾರ ಇರಬಾರದು. ಮಿಥ್ಯಾಹಂಕಾರ ಯಾವುದು ಅಂತಂದ್ರೆ ಈ ದೇಹವನ್ನ ನಾನು ಅಂತ ತಿಳ್ಕೊಳ್ಳುವಂಥದ್ದು, ದೇಹಕ್ಕೆ ಸಂಬಂಧಪಟ್ಟದ್ದನ್ನ ನನ್ನವರು ಅಂತ ತಿಳ್ಕೊಳ್ಳುವಂಥದ್ದು, ಏನೆಲ್ಲ ನಾವು ಪಡ್ಕೊಂಡ್ ಬಂದಿದೀವಿ ಅದನ್ನ ನನ್ನದು, ಅಂದ್ರೆ ಭಗವಂತ ಲೀಸ್ಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಈ ಒಂದು ಭೌತಿಕ ಜಗತ್ತನ್ನ, ಆದ್ರೆ ಅದು ವಾಸ್ತವದಲ್ಲಿ ಅದರ ಓನರ್ ಅವನೇ. ಆ ಲೀಸ್ಗೆ ಬಂದವರು ಇದು ನಂದು ಅಂತ ಹೇಳೋ ಹಾಗೆ ಅದೊಂದು ಮಿಥ್ಯಾಹಂಕಾರ. ಹಾಗೆ ಇಲ್ಲಿ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಐಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡ ಬದ್ಧ ಆತ್ಮನು ಜಂಬದಿಂದ ಬೀಗುತ್ತಾನೆ, ಅಂದ್ರೆ ಅವನು ಅನ್ಕೊಳ್ತಾನೆ ಇಲ್ಲಿ ನಾನು ನೋಡ್ತಾ ಇಲ್ಲ, ನಿಜವಾದ ಓನರ್ ನನ್ಗೆ ಯಾರು ಕಾಣ್ತಾ ಇಲ್ಲ, ಅದಕ್ಕೆ ಇದು ನಾನೇನ್ ನೋಡ್ತಾ ಇದ್ದೀನಿ, ನಾನು ಎಲ್ಲಿಂದ ಎಲ್ಲಿ ನೋಡ್ತಾ ಇದ್ದೀನಿ ಅದೆಲ್ಲ ನಂದೇ ಅಂತ ಹೇಳುವಂಥದ್ದು. ಹಾಗೆ ಈ ಆತ್ಮ ಜಂಬದಿಂದ ಬೀಗ್ತಾನೆ. ಆದುದರಿಂದ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಆತನಿಗೆ ಕಷ್ಟ ಆಗುತ್ತೆ. ಯಾವಾಗ ಅವನು ಇಂತಹ ಒಂದು ಮನೋಭಾವ ಇಟ್ಕೊಳ್ತಾನೆ ಆಗ ಅವನು ಭಗವಂತನಿಗೆ ಶರಣಾಗೋದಿಲ್ಲ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಮನುಷ್ಯನು ತಾನು ಐಹಿಕ ಪ್ರಕೃತಿಯ ಪ್ರಭುವಲ್ಲ, ದೇವೋತ್ತಮ ಪರಮ ಪುರುಷನೇ ಪ್ರಭು ಎಂದು ತಿಳಿಯಬೇಕು. ಅಂದ್ರೆ ಅವನು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಅಧಿಕೃತ ಭಕ್ತರ ಸಂಘದಲ್ಲಿ, ಅಧಿಕೃತ ಪರಂಪರೆಯಲ್ಲಿ ನಾವು ಆ ಜ್ಞಾನವನ್ನು ಬೆಳೆಸ್ಕೊಳ್ಳುವ ಮೂಲಕ ನಮಗೆ ಗೊತ್ತಾಗುತ್ತೆ ನಾವು ನಿಜವಾದ ಒಡೆಯ ಅಲ್ಲ, ಈ ಪ್ರಕೃತಿಯ ನಿಜವಾದ ಒಡೆಯ ಭಗವಂತ, ಅದನ್ನ ತಿಳ್ಕೊಳ್ಬೇಕು. ಮತ್ತೆ ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯನು ಮುಕ್ತನಾದಾಗ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಯಾವಾಗ ಅವನಿಗೆ ಈ ಮಿಥ್ಯಾಹಂಕಾರ ಅನ್ನುವಂಥದ್ದು ಹೋಗುತ್ತೆ ಆಗ ಅವನು ಭಗವಂತನಿಗೆ ಶರಣಾಗತಿ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಆ ರೀತಿಯದು ಪ್ರಾರಂಭ ಆಗುವಂಥದ್ದು. ಈ ಐಹಿಕ ಪ್ರಪಂಚದಲ್ಲಿ ಯಾವುದಾದರೂ ಗೌರವವನ್ನು ಸದಾ ನಿರೀಕ್ಷಿಸುತ್ತಿರುವ ಮನುಷ್ಯನು ಪರಮ ಪುರುಷನಿಗೆ ಶರಣಾಗತನಾಗಲಾರ. ಅಂದ್ರೆ ದೇಹ ಭಾವನೆಯಲ್ಲಿ ಯಾರಿದ್ದಾರೆ ಅವರಿಗೆ ಗೌರವ ಪ್ರತಿಷ್ಠೆಗಳು ಬೇಕಾಗುತ್ತೆ. ಅಂಥವ್ರು ಒಂದು ಅಹಂಕಾರದಲ್ಲಿ ಇರುವಂತವರು ಯಾವತ್ತೂ ಕೂಡ ಭಗವಂತನ ಮುಂದೆ ತಲೆ ಬಾಗೋದಿಲ್ಲ. ಅಹಂಕಾರದ ಕಾರಣ ಮಾಯೆ ಅಂತಂದ್ರೆ ಅವನು ಭ್ರಮೆಯಲ್ಲಿ ಇದ್ದಾನೆ ಅಂತ. ಆ ಒಂದು ಭ್ರಮೆ ಅಂದ್ರೆ
ನಾನು ನಿತ್ಯ, ಮತ್ತೆ ನನ್ನ ಒಂದು ಆಧಿಪತ್ಯ ಈ ಭೌತಿಕ ಪ್ರಕೃತಿಯ ಮೇಲೆ ಇದೆ ಅಂತ ತಿಳ್ಕೊಳ್ಳುವಂಥದ್ದು ಅದು ಮಾಯೆ. ಮನುಷ್ಯನಿಗೆ ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಇರುತ್ತದೆ. ಅಂದ್ರೆ ಅವನು ಏನ್ ಅನ್ಕೊಳ್ತಾನೆ, ನಾನು ಈ ಜಗತ್ತನ್ನ ಆಳ್ತೀನಿ ಅಂತ ಅನ್ಕೊಳ್ತಾನೆ. ಅದು ಒಂದು ಮೂರ್ಖತನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಅವನು ಎಲ್ಲಾ ವಿಷಯಗಳನ್ನು ಜಟಿಲಗೊಳಿಸುತ್ತಾನೆ ಮತ್ತು ಯಾವಾಗಲೂ ಕಷ್ಟದಲ್ಲಿ ಇರುತ್ತಾನೆ. ಅಂದ್ರೆ ಹೀಗೆ ಅವನು ಈ ಒಂದು ನಾವು ಆ ಸಾದೃಶ್ಯ ನೋಡಿದ ಹಾಗೆ ಒಂದು ಜಟಿಲವಾದ ಅಶ್ವತ್ಥ ವೃಕ್ಷಕ್ಕೆ ಅವನು ಸಿಲುಕೊಳ್ತಾ ಹೋಗ್ತಾನೆ, ಮತ್ತೆ ಕಷ್ಟಗಳನ್ನು ಅನುಭವಿಸ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲಿಯೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನರು ಭಾವಿಸುತ್ತಾರೆ. ಭೂಮಿ ಎನ್ನುವಂಥದ್ದು ಬರೀ ಮನುಷ್ಯರಿಗೆ ಸೇರಿದ್ದು ಅಲ್ಲ. ಭೂಮಿ ಎನ್ನುವಂಥದ್ದು ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸೇರಿರುವಂಥದ್ದು. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ಭಗವಂತನಿಗೆ ಸೇರಿರುವಂತಹ ಭೂಮಿಗೆ ಒಂದು ಏನಂತ ಹೇಳ್ತಾರೆ, ಬಾರ್ಡರ್ ಹಾಕಿ ಇದು ನಂದು ಅಂತ ರಾಷ್ಟ್ರಗಳು, ಬೇರೆ ಬೇರೆ ರಾಷ್ಟ್ರಗಳು ಅದನ್ನ ಹಂಚ್ಕೊಳ್ತಾರೆ. ಮತ್ತೆ ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯನು ಹೊರಬರಬೇಕು. ಇದು ಹೇಗೆ ಹೇಳ್ತಾರೆ ಅಂತಂದ್ರೆ, ಈ ಅಜ್ಞಾನಕ್ಕೆ ಅನೇಕ ಹಂತಗಳು ಇದೆ ಅಂತ ಹೇಳ್ತಾರೆ. ಮೊದಲಿಗೆ ತನ್ನನ್ನ ತಾನು ದೇಹ ಅಂತ ತಿಳ್ಕೊಳ್ಳುವಂಥದ್ದು ಮೊದಲನೆಯ ಹಂತದ ಅಜ್ಞಾನ. ನಂತರ ಬರುವಂತದ್ದು ತಾನು ಜೀವಾತ್ಮ ಅನ್ನುವಂಥದ್ದನ್ನ ಮೊದಲಿಗೆ ಮರ್ತ, ನಂತರ ಅವನು ತನ್ನನ್ನ ತಾನು ದೇಹ ಅಂತ ತಿಳ್ಕೊಂಡ. ದೇಹದ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಂಬಂಧಿಕರನ್ನ ತನ್ನವರು ಅಂತ ತಿಳ್ಕೊಂಡ. ನಂತರ ಆ ಒಂದು ಏನು ತನ್ನದು ಅಂತ ಏನು ಸ್ವತ್ತು ಇದೆ, ನಾನು ಸಂಪಾದಿಸಿದ್ದೀನಿ ಅಂತ ಅನ್ಕೊಳ್ತಾನೆ, ಅದು ನನ್ನದು ಅಂತ ಹೇಳ್ದ. ನಂತರ ಏನ್ ಮಾಡ್ತಾನೆ, ಬೇರೆಯೊಬ್ಬರು ಅದರ ಜೊತೆಯಲ್ಲಿ ಕಾಂಪಿಟೇಷನ್ಗೆ ಬರ್ತಾರೆ. ಆಗ ಅವನು ಜಗಳಕ್ಕೆ ನಿಲ್ತಾನೆ, ಇದು ನಂದು ಅಂತ ಕಿತ್ತಾಡ್ತಾರೆ. ಆದ್ರೆ ವಾಸ್ತವದಲ್ಲಿ ಅದು ಇಬ್ಬರಿಗೂ ಸೇರಿದ್ದು ಅಲ್ಲ. ನಂತರ ಅವನು ಏನ್ ಮಾಡ್ತಾನೆ, ಅದನ್ನ ತಾನು ಬಿಟ್ಟು ಹೋಗ್ಬೇಕು. ಅಂದ್ರೆ ಒಂದು ಅವರಿಬ್ರು ಕಿತ್ತಾಡಿದಾಯ್ತು, ಇನ್ನೊಂದು ಅವನು ದೇಹತ್ಯಾಗ ಆದ್ಮೇಲೆ ಅದನ್ನ ಬಿಟ್ಟು ಹೋಗ್ಲೇಬೇಕಾಗತ್ತೆ. ಆಗ ಅವನು ಏನ್ ಅನ್ಕೊಳ್ತಾನೆ, ನನ್ನ ಆ ಒಂದು ದೇಹದಿಂದ ಜೀವಾತ್ಮ ಹೊರಟು ಹೋಗೋದನ್ನ ತನ್ನದೇ ಅಂದ್ರೆ ಆತ್ಮದ ನಾಶ ಅಂತ ಅವನು ತಿಳ್ಕೊಂಡ. ಅದು ಇದೆಲ್ಲವೂ ಕೂಡ ಅಜ್ಞಾನ ಅಂತ ಇಲ್ಲಿ ಹೇಳ್ತಾರೆ. ಅಜ್ಞಾನ ಅನ್ನುವಂಥದ್ದು ಅದು ಗಾಢ ಅಂಧಕಾರಕ್ಕೆ ಕರ್ಕೊಂಡು ಹೋಗುವಂಥದ್ದು. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯನು ಹೊರಬರಬೇಕು. ಮನುಷ್ಯನು ಇಂತಹ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಗಳಿಂದ ಮೂಡಿದ ಎಲ್ಲ ಸುಳ್ಳು ಸಹಯೋಗಗಳಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಏನಂತ ಹೇಳ್ತಾರೆ, ಹರೇ ಕೃಷ್ಣ. ನಾನು ಈ ದೇಶಕ್ಕೆ ಸೇರಿದವನು, ನಾನು ಈ ಒಂದು ರಾಜ್ಯಕ್ಕೆ ಸೇರಿದವಳು, ಈ ರೀತಿ ಹೇಳೋದನ್ನ ಏನಂತ ಹೇಳ್ತಾರೆ? ಹರೇ ಕೃಷ್ಣ. ಸಮಾಜನ ಮಾತಾಜಿ? ಅಲ್ಲ ಮಾತಾಜಿ, ಒಂದು ವರ್ಡ್ ಬರ್ತಾ ನನಗೆ ನೆನಪಾಗ್ತಾ ಇಲ್ಲ. ಅದನ್ನ ಏನಂತ ಕರೀತಾರೆ, ಉಪ ಅಂತ ಬರ್ತಾ ಇದೆ. ಉಪ ಏನದು ಸಡನ್ ಆಗಿ ನೆನಪಾಗ್ತಿಲ್ಲ. ತನ್ನನ್ನ ತಾನು ತಪ್ಪಾಗಿ ಹೇಳ್ಕೊಳ್ಳುವಂಥದ್ದು. ಹಾಗೆ ಇಲ್ಲಿ ಎಲ್ಲರೂ ಕೂಡ ನಾನು ಈ ಒಂದು ಫ್ಯಾಮಿಲಿಗೆ ಸೇರಿದವರು, ಈ ಸಮಾಜಕ್ಕೆ ಸೇರಿದವರು, ಈ ರಾಷ್ಟ್ರಕ್ಕೆ ಸೇರಿದವರು ಅಂತ ಒಂದು ಅಭಿಮಾನ ಇಟ್ಕೊಳ್ಳುವಂಥದ್ದು. ನನ್ನ ದೇಶ, ನನ್ನ ದೇಶ, ಭಾರತ್ ಮೇರಾ ಮಹಾನ್ ಅಂತೆಲ್ಲ ಹೇಳುವಂಥದ್ದು. ಅಂದ್ರೆ ಅವರು ಮುಂದಿನ ಜನ್ಮದಲ್ಲಿ ಅವ್ರು ಯಾವ ದೇಶವನ್ನ ಇಷ್ಟಪಡೋದಿಲ್ಲ, ಆ ದೇಶದಲ್ಲಿ ಅವರು ಹುಟ್ಟಿ ಬರ್ಬೋದು. ಹಾಗೆ ಈ ಒಂದು ಆತ್ಮದ ವಿಚಾರ ತಿಳಿದೇ ಇರುವಂತವ್ರು ಈ ರೀತಿ ಅವರು ದೇಹ ಭಾವನೆಯಲ್ಲಿದ್ದಾಗ ಹೀಗೆ ಒಂದು ಸಮಾಜ, ಒಂದು ದೇಶ, ಈ ರೀತಿ ಒಂದು ಭೂಮಿಯನ್ನ ಅವರವರು ಒಂದು ಭಾಗವನ್ನ ಮಾಡಿಕೊಂಡು ಅದರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಅದರ ಬಗ್ಗೆ ಅವರು ಗೌರವ ಪಡ್ತಾ ಇರ್ತಾರೆ. ಮತ್ತೆ ಈ ತಪ್ಪು ಸಹಯೋಗಗಳು ಮನುಷ್ಯನು ಈ ಐಹಿಕ ಜಗತ್ತಿಗೆ ಬಂಧಿಸುತ್ತೆ. ಅದು ಇಂತಹ ಒಂದು ಮನಸ್ಥಿತಿ ಅದು ಭೌತಿಕ ಜಗತ್ತಿಗೆ ಅವನನ್ನ ಬಂಧನಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ಹಂತದಲ್ಲಿ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಈ ಹಂತದ ಅನಂತರ ಆಧ್ಯಾತ್ಮಿಕ ಅಂದ್ರೆ ಅವನು ಯಾವಾಗ ಈ ಒಂದು ಭೌತಿಕ ಜಗತ್ತಿನ ಮೇಲೆ ವೈರಾಗ್ಯ ಬೆಳೆಸ್ಕೊಂಡ ನಂತರ ಅವನು ಮಾಡ್ಬೇಕಾಗಿರುವಂಥದ್ದು ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸಿಕೊಳ್ಳುವಂಥದ್ದು. ವಾಸ್ತವವಾಗಿ
ಯಾವುದು ತನ್ನದು ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಅವನು ಬೆಳೆಸ್ಕೊಳ್ಬೇಕು. ಆದ್ರೆ ಯಾವುದು ನಮ್ಮದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಭಗವಂತನದು. ನಾನು ಅಂತ ಏನ್ ಅನ್ಕೊಳ್ತಾ ಇದ್ದೀನಿ ಅದು ಕೂಡ ಭಗವಂತನಿಂದಲೇ ಬಂದಿರುವಂತದ್ದು. ಈ ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ ದುಃಖ ಸಂತೋಷ ನೋವು ಇಂತಹ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಇದು ನಂದು ಇದು ನಿಂದು ಅಂತ ಯಾವಾಗ ನಾವು ಬೇರೆ ಬೇರೆ ಮಾಡ್ತೀವಿ ಆಗ ನಮ್ಗೆ ಸಂತೋಷ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ, ನೋವು ಅನ್ನುವಂಥದ್ದು ಎಲ್ಲವೂ ಕೂಡ ಬರುತ್ತೆ. ಆದ್ರೆ ಯಾವಾಗ ಈ ಪರಿಕಲ್ಪನೆಯಿಂದ ಮುಕ್ತರಾಗ್ತೀವಿ, ಯಾವ್ದು ಕೂಡ ನನ್ನದಲ್ಲ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ, ಆಗ ನಾವು ಈ ಒಂದು ದ್ವಂದ್ವಗಳಿಂದ ಬಿಡುಗಡೆ ಹೊಂದುತ್ತೀವಿ. ಅವನ ಜ್ಞಾನ ಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತೆ. ಯಾವಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ, ಎಲ್ಲವೂ ಕೂಡ ಭಗವಂತನಿಂದಲೇ ಬಂದಿರುವಂತದ್ದು, ನಾವು ಕೂಡ ಸ್ವತಃ ಭಗವಂತನ ಅಂಶ ಅಂತ ತಿಳಿದಾಗ ಅವನು ಭಗವಂತನಿಗೆ ಶರಣಾಗುವಂಥದ್ದು ಅವನಿಗೆ ಸುಲಭ ಆಗುತ್ತೆ. ಹರೇ ಕೃಷ್ಣ. ಮಂಗಳ ಮಾತಾಜಿ. ಶ್ಲೋಕ 6. ನಾ ತತ್ ಭಾಸಯತೆ ಸೂರ್ಯನ ಶಶಾಂಕನ ಪಾವಕಂ ಯತ್ ಗತ್ವಾ ನ ನಿವರ್ತನೆ ತದ್ದಾಮ ಪರಂ ಮಮ. ಅನುವಾದ: ನನ್ನ ಈ ಪರಂ ಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಈಗ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಅಂದ್ರೆ ಭೌತಿಕ ಜಗತ್ತು ಅಂದ್ರೆ ಏನು ಅಂತ ತಿಳಿದಿದ್ದಾಯ್ತು. ಈಗ ಆಧ್ಯಾತ್ಮಿಕ ಜಗತ್ತು ಅಂದ್ರೆ ಏನು ಅಂತ ಕೂಡ ತಿಳ್ಕೊಂಡಿರ್ಬೇಕು. ಅಂದ್ರೆ ನಾವು ಇಲ್ಲಿಂದ ಬಿಡುಗಡೆ ಹೊಂದುತ್ತೀವಿ ಅಂದ್ರೆ ಮತ್ತೆ ನಾವು ಎಲ್ಲಿಗೆ ಹೋಗ್ತೀವಿ, ಅಲ್ಲಿ ಹೇಗಿದೆ, ಅದು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಆ ಜ್ಞಾನವನ್ನು ಕೂಡ ಪರಮಾತ್ಮ ಹೇಳ್ತಾ ಇದ್ದಾನೆ. ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಅಂದ್ರೆ ಒಂದು ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಏನಿದೆ ಅಂದ್ರೆ ಅದು ಸ್ವಯಂ ಪ್ರಭೆಯಿಂದ ಕೂಡಿದೆ. ಭಗವಂತನಿಂದ ಹೊರಹೊಮ್ಮುತ್ತಿರುವಂತಹ ಒಂದು ಪ್ರಭೆ ಅದು ವಾಸ್ತವದಲ್ಲಿ ಸೂರ್ಯ ಚಂದ್ರರಿಗೂ ಮೂಲ ಆಗಿದೆ. ಅಲ್ಲಿ ಯಾವುದೇ ಒಂದು ಸೂರ್ಯ ಮತ್ತೆ ಚಂದ್ರ ಅಥವಾ ಇನ್ಯಾವುದೇ ಒಂದು ಅಗ್ನಿ ಅಥವಾ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಯಾರು ಹೋಗ್ತಾರೆ ಅವರು ಆ ಜಗತ್ತಿಗೆ ಹೋದವರು ಮತ್ತೆ ಹಿಂದಿರುಗೋದಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ನಿವಾಸವಾದ ಆಧ್ಯಾತ್ಮಿಕ ಜಗತ್ತಿಗೆ ಕೃಷ್ಣ ಲೋಕ, ಗೋಲೋಕ, ವೃಂದಾವನ ಎಂದು ಹೆಸರು. ಭಗವಂತನ ಅಡ್ರೆಸ್ ಯಾವುದು ಅಂತಂದ್ರೆ ಅದು ಕೃಷ್ಣ ಲೋಕ, ಗೋಲೋಕ, ವೃಂದಾವನ. ಇದನ್ನು ಇಲ್ಲಿ ವರ್ಣಿಸಿದೆ. ಆಧ್ಯಾತ್ಮಿಕ ಜಗತ್ತು ಹೇಗಿದೆ ಅನ್ನೋದನ್ನ ಇಲ್ಲಿ ವರ್ಣನೆ ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಗಗನದಲ್ಲಿ ಸೂರ್ಯನ ಬೆಳಕು, ಬೆಳದಿಂಗಳು, ಅಗ್ನಿ ಅಥವಾ ವಿದ್ಯುತ್ ಶಕ್ತಿ ಯಾವುದೂ ಅಗತ್ಯವಿಲ್ಲ. ಅಲ್ಲಿ ಇದರ ಅವಶ್ಯಕತೆ ಇಲ್ಲ. ಏಕೆಂದರೆ ಎಲ್ಲಾ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗುತ್ತವೆ. ಅಲ್ಲಿ ಬೇರೆ ಯಾವುದೇ ಒಂದು ಬೆಳಕಿನ ಮೂಲದ ಅವಶ್ಯಕತೆ ಇಲ್ಲ. ಅದು ಸ್ವಯಂ ಪ್ರಭೆನ ಹೊಂದಿರುವಂತವು. ಈ ವಿಶ್ವದಲ್ಲಿ ಸ್ವಯಂ ಪ್ರಭೆ ಇರುವ ಲೋಕ ಒಂದೇ ಒಂದು, ಅದು ಸೂರ್ಯ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಇರುವಂತದ್ದು ಸ್ವಯಂ ಪ್ರಭೆ ಅಂದ್ರೆ ಅದು ಸೂರ್ಯನಿಗೆ ಮಾತ್ರ. ಆದರೆ ಆಧ್ಯಾತ್ಮಿಕ ಗಗನದಲ್ಲಿ ಎಲ್ಲಾ ಲೋಕಗಳಿಗೂ ಸ್ವಯಂ ಪ್ರಭೆ ಉಂಟು. ವೈಕುಂಠ ಲೋಕಗಳೆಂದು ಕರೆಯಲಾಗಿರುವ ಲೋಕಗಳ ಬೆಳಗುವ ಕಾಂತಿಯೇ ಬ್ರಹ್ಮ ಜ್ಯೋತಿಯಂತೆ ಪ್ರಕಾಶಿಸುವ ಆಕಾಶವಾಗಿದೆ. ಅಂದ್ರೆ ಆ ವೈಕುಂಠ ಲೋಕಗಳು ಅದು ಏನು ಅದರಿಂದ ಒಂದು ಪ್ರಭೆ ಅಂತ ಬರ್ತಾ ಇದೆ, ಆ ಒಂದು ಬೆಳಕಿನ ಕಾಂತಿನೇ ವಾಸ್ತವದಲ್ಲಿ ಬ್ರಹ್ಮ ಜ್ಯೋತಿ ಅನ್ನುವಂಥದ್ದು. ವಾಸ್ತವವಾಗಿ ಪ್ರಭೆಯು ಕೃಷ್ಣನ ಲೋಕವಾದ ಗೋಲೋಕ ವೃಂದಾವನದಿಂದ ಮೂಡಿ ಬರುತ್ತದೆ. ಈ ಪ್ರಭೆ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಗೋಲೋಕ ವೃಂದಾವನದಿಂದ ಬರುತ್ತಿರುವಂತದ್ದು. ಮಹತ್ತತ್ವವು ಎಂದರೆ ಐಹಿಕ ಜಗತ್ತು ಆ ಮಹಾಪ್ರಭೆಯನ್ನು ಮುಚ್ಚಿಬಿಡುತ್ತದೆ. ಅಂದ್ರೆ ಹೇಗೆ ಒಂದು ಮೋಡ, ಮಳೆ ಬರುವಂತಹ ಕಪ್ಪು ಮೋಡ ಬಂದಾಗ ಕತ್ತಲಾದ ಹಾಗೆ ಕಾಣುತ್ತೆ. ಅಂದ್ರೆ ಅದು ಸೂರ್ಯನನ್ನ ಮರೆಮಾಚ್ತಾ ಇರುವಂತದ್ದು ನಮ್ಮ ಕಣ್ಣಿಗೆ ಅಂದ್ರೆ ನಮ್ಮ ಕಣ್ಣಿಗೆ ಅದು ಅಡ್ಡ ಬರ್ತಿರುವಂತದ್ದು. ಸೂರ್ಯನನ್ನ ಮುಚ್ಚಲಿಕ್ಕೆ ಆ ಮೋಡದಿಂದ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಒಂದು ದೃಷ್ಟಿ ಏನಿದೆ ಆ ಒಂದು ವ್ಯಾಪ್ತಿಯಲ್ಲಿ ಅದು ನಮ್ಮನ್ನ ಆ ಒಂದು ಪ್ರಭಾವಕ್ಕೆ ಕೊಂಡೋಗೋದಕ್ಕೆ ಸಾಧ್ಯ ಇದೆ. ಹಾಗೆ ಈ ಒಂದು ಮಹತ್ತತ್ವ, ಈ ಒಂದು ಭೌತಿಕ ಜಗತ್ತು ಅನ್ನುವಂಥದ್ದು ಏನಿದೆ ಅದು ಕೂಡ ಆ ಗೋಲೋಕ ವೃಂದಾವನದಲ್ಲಿ ಭಗವಂತನಿಂದ ಮೂಡಿ ಬರ್ತಿರುವಂತಹ ಒಂದು ಪ್ರಭೆ ಅದು ಇದೆ. ಅದು ನಮ್ಗೆ ಕಾಣಿಸ್ತಾ ಇಲ್ಲ, ಆಧ್ಯಾತ್ಮಿಕ ಜಗತ್ತು ನಮ್ಗೆ ಗೋಚರ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಈ ಮಹತ್ತತ್ವ ಅದು ಆ ಪ್ರಭೆಯನ್ನ, ಆ ಒಂದು ಬೆಳಕನ್ನ ನಮ್ಗೆ ಕಾಣದ ಹಾಗೆ ಮಾಡ್ತಾ ಇದೆ. ಇದನ್ನು ಬಿಟ್ಟರೆ ಬೆಳಗುವ ಆಕಾಶದ ಬಹುಭಾಗ ಆಧ್ಯಾತ್ಮಿಕ ಲೋಕಗಳಿಂದ ತುಂಬಿರುತ್ತದೆ. ಅಂದ್ರೆ ನಮ್ಮ ಒಂದು
ನಾವಿರುವಂತಹ ಒಂದು ಪ್ರದೇಶ ಮಾತ್ರನೇ ಅದು ಕತ್ತಲಿನಿಂದ ಇರುವಂತದ್ದು. ಆದ್ರೆ ಆಧ್ಯಾತ್ಮಿಕ ಜಗತ್ತು ಅಲ್ಲಿ ಸ್ವಯಂ ಪ್ರಭೆ ಅನ್ನುವಂಥದ್ದು. ಆ ಲೋಕಗಳು ಯಾವಾಗಲೂ ಬೆಳಕಿನಿಂದ ತುಂಬಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಲೋಕಗಳಿಗೆ ವೈಕುಂಠ ಲೋಕಗಳು ಎಂದು ಹೆಸರು. ಅವುಗಳಲ್ಲಿ ಮುಖ್ಯವಾದದ್ದು ಗೋಲೋಕ ವೃಂದಾವನ. ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತಹ ಲೋಕಗಳನ್ನ ವೈಕುಂಠ ಲೋಕಗಳು ಅಂತ ಕರೀತಾರೆ. ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ಗೋಲೋಕ ವೃಂದಾವನ. ಜೀವಿಯು ಈ ಕತ್ತಲ ಮುಸುಕಿದ ಐಹಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲವು ಬದ್ಧ ಜೀವನದಲ್ಲಿ ಇರುತ್ತಾನೆ. ನಾವು ಐಹಿಕ ಕತ್ತಲು ಅಂತಂದ್ರೆ ಇಲ್ಲಿ ಮೋಡ, ಆ ಒಂದು ಮಹತ್ತತ್ವ ಅದು ಏನಿದೆ ಅದು ನಮಗೆ ಆ ಬೆಳಕನ್ನ ಕಾಣದ ಹಾಗೆ ಮಾಡ್ತಾ ಇದೆ. ಅಷ್ಟು ದಿನ ಎಲ್ಲಿವರೆಗೂ ನಾವು ಈ ಭೌತಿಕ ಜಗತ್ತಿನಲ್ಲಿ ಇರ್ತೀವಿ ಅಷ್ಟು ಕಾಲನೂ ಕೂಡ ನಾವು ಈ ಒಂದು ಗುಣಗಳಲ್ಲಿ ಬಂಧಿತರಾಗಿರ್ತೀವಿ. ಈ ಐಹಿಕ ಜಗತ್ತಿನ ಮಿಥ್ಯವಾದ ವಕ್ರವಾದ ಮರದ ಮೂಲಕ ಕತ್ತರಿಸಿಕೊಂಡು ಆಧ್ಯಾತ್ಮಿಕ ಗಗನವನ್ನು ತಲುಪುತ್ತಲೇ ಅವನು ಮುಕ್ತನಾಗುತ್ತಾನೆ. ಅಂದ್ರೆ ನಾವು ಯಾವಾಗ ಈ ಒಂದು ಮರ ಇದೆ, ತಲೆ ಕೆಳಗಾದ ಮರ ಇದೆ, ಅದನ್ನ ಕತ್ತರಿಸುವಂಥದ್ದು ಹೇಗೆಂದ್ರೆ ಅದರ ಮೇಲೆ ಅಂದ್ರೆ ಆಸಕ್ತಿ ಅಂದ್ರೆ ಬೆಳೆಸ್ಕೊಂಡ್ದಿರ ಇರುವಂತದ್ದು, ಅಂದ್ರೆ ಭೌತಿಕ ಇಚ್ಛೆ ಅನ್ನುವಂಥದ್ದನ್ನ ಬಿಡುವಂಥದ್ದು. ಆಗ ಮಾತ್ರ ನಾವು ಅಸಂಗ ಶಸ್ತ್ರೇಣ ಆ ಒಂದು ವಿರಕ್ತಿಯನ್ನ ಬೆಳೆಸ್ಕೊಂಡ್ಮೇಲೆ ಆಧ್ಯಾತ್ಮಿಕ ಗಗನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಅವನು ಮತ್ತೆ ಇಲ್ಲಿಗೆ ಬರುವ ಸಂಭವವೇ ಇಲ್ಲ. ಯಾರು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾರೆ ಅವ್ರಿಗೆ ಮತ್ತೆ ಈ ಭೌತಿಕ ಜಗತ್ತಿಗೆ ಬರುವ ಅವಶ್ಯಕತೆ ಇರುವುದಿಲ್ಲ. ಮತ್ತೆ ತನ್ನ ಬದ್ಧ ಜೀವನದಲ್ಲಿ ಜೀವಿಯು ತಾನೇ ಈ ಐಹಿಕ ಜಗತ್ತಿನ ಪ್ರಭು ಎಂದು ಭಾವಿಸುತ್ತಾನೆ. ಅಂದ್ರೆ ಈ ಭೂಮಿ ಮೇಲೆ ಇರುವಷ್ಟು ಕಾಲ ಅವನು ಈ ಭೂಮಿಯನ್ನ ತಾನು ಆಳ್ತೀನಿ ಅಂತ ಅನ್ಕೊಳ್ತಾನೆ. ಆದರೆ ಮುಕ್ತ ಸ್ಥಿತಿಯಲ್ಲಿ ಅವನು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿ ಪರಮಪ್ರಭುವಿನ ಸಂಗಾತಿಯಾಗುತ್ತಾನೆ. ಆದ್ರೆ ಅವನು ಯಾವಾಗ ಈ ಒಂದು ಭೋಗಿಸುವ ಇಚ್ಛೆನ ಬಿಡ್ತಾನೆ, ಆಗ ಅವನು ಭಗವಂತನ ಜೊತೆಲಿ ಹೋಗಿ ಸದಾ ಭಗವಂತನ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಆತನು ನಿತ್ಯ ಜ್ಞಾನಾನಂದ ಬದುಕನ್ನು ಸವಿಯುತ್ತಾನೆ. ನಿತ್ಯ ಅಂತಂದ್ರೆ ಶಾಶ್ವತವಾದದ್ದು, ಶಾಶ್ವತ ಜ್ಞಾನಪೂರ್ಣ ಮತ್ತೆ ಆನಂದ. ಇದು ಆತ್ಮದ ಸ್ವರೂಪ ಕೂಡ, ಭಗವಂತನ ಸ್ವರೂಪ ಕೂಡ, ಅಂದ್ರೆ ಸಚ್ಚಿದಾನಂದ. ಆ ಒಂದು ಬದುಕನ್ನು ಅವನು ಅಲ್ಲಿ ಸವಿತಾನೆ. ಈ ವಿಷಯವು ಮನುಷ್ಯನನ್ನು ಆಕರ್ಷಿಸಬೇಕು. ಆತನು ಆ ನಿತ್ಯ ಜಗತ್ತಿಗೆ ಸಾಗಿ ಹೋಗಿ ವಾಸ್ತವಿಕತೆಯ ಈ ಮಿಥ್ಯ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದಲು ಬಯಸಬೇಕು. ಅಂದ್ರೆ ಎಲ್ಲರೂ ಕೂಡ ಈ ಒಂದು ಮನುಷ್ಯರಿಗೆ ಇಂಥ ಒಂದು ಆಕರ್ಷಣೆ ಬರಬೇಕು. ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು, ಮತ್ತೆ ಈ ಒಂದು ಭೌತಿಕ ಜಗತ್ತು ಅಶಾಶ್ವತವಾದಂತಹ ದುಃಖಾಲಯವಾದಂತಹ ಈ ಒಂದು ಜಗತ್ತಿನಿಂದ ನಾನು ಬಿಡುಗಡೆ ಹೊಂದಬೇಕು ಅನ್ನುವಂತಹ ಬಯಕೆ ಎಲ್ಲರಲ್ಲೂ ಕೂಡ ಬರಬೇಕು. ಈ ಜಗತ್ತಿನಲ್ಲಿ ಅತ್ಯಾಸಕ್ತಿ ಇರುವವನಿಗೆ ಆ ಮೋಹವನ್ನು ಕತ್ತರಿಸುವುದು ಕಷ್ಟ. ಯಾರಿಗೆ ಈ ಜಗತ್ತಿನ ಮೇಲೆ ಅತಿಯಾಗಿ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ದಾನೆ ಅಂತವನಿಗೆ ಈ ಮೋಹದಲ್ಲಿದ್ದಾನೆ, ಅವನು ಈ ಒಂದು ಭೌತಿಕ ಜಗತ್ತನ್ನ ಬಿಟ್ಟು ಹೋಗೋದು ಕಷ್ಟ. ಆದ್ರೆ ಅವರು ಭಕ್ತರ ಸಂಘದಲ್ಲಿ ಅಂದ್ರೆ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಕ್ರಮೇಣ ಅನಾಸಕ್ತನಾಗುವ ಸಾಧ್ಯತೆ ಉಂಟು. ನಾವು ಯಾವಾಗ ಭಕ್ತರ ಸಂಘದಲ್ಲಿ ಇರ್ತೀವಿ ಮತ್ತೆ ಭಕ್ತಿ ಕಾರ್ಯಗಳಲ್ಲಿ ತೊಡಗ್ತೀವಿ, ಆಗ ಮಾತ್ರ ನಾವು ಈ ಒಂದು ಅನಾಸಕ್ತಿನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲಿ ಇರುವವರ ಸಹವಾಸವನ್ನು ಮಾಡಬೇಕು. ಅಂದ್ರೆ ನಾವು ಭಕ್ತರ ಸಹವಾಸವನ್ನ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಗೆ ಮುಡಿಪಾದ ಸಮಾಜವನ್ನು ಹುಡುಕಿಕೊಂಡು ಹೋಗಬೇಕು. ಯಾವ ಒಂದು ಸಮಾಜದಲ್ಲಿ ಕೃಷ್ಣ ಪ್ರಜ್ಞೆ ಜನ ಅವರಿಗ ಅಂದ್ರೆ ಕೃಷ್ಣ ಪ್ರಜ್ಞೆಗಾಗಿ ಅವರ ಜೀವನವನ್ನ ಮುಡಿಪಾಗಿ ಇಟ್ಟಿದ್ದಾರೆ ಅಂತಹ ಸಮಾಜವನ್ನ ನಾವು ಹುಡುಕ್ಬೇಕು. ಭಕ್ತಿ ಸೇವೆಯನ್ನು ಮಾಡುವುದು ಹೇಗೆ ಎಂದು ಕಲಿತುಕೊಳ್ಳಬೇಕು. ಅವರ ಮೂಲಕ ನಾವು ಭಕ್ತಿ ಸೇವೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಯಬೇಕು. ಈ ರೀತಿಯಲ್ಲಿ ಅವನು ಐಹಿಕ ಜಗತ್ತಿನ ಮೋಹವನ್ನು ಕತ್ತರಿಸಿ ಹಾಕಬಹುದು. ಐಹಿಕ ಜಗತ್ತಿನ ಮೋಹ ಅದು ಸುಲಭವಾಗಿ ಹೋಗುವಂತದ್ದಲ್ಲ. ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಅದನ್ನ ಮಾಡೋದಕ್ಕೆ ಸಾಧ್ಯ. ಕಾವ್ಯ ಬಟ್ಟೆಯನ್ನು ಧರಿಸಿದ ಮಾತ್ರದಿಂದಲೇ ಐಹಿಕ ಜಗತ್ತಿನ ಆಕರ್ಷಣೆಯಿಂದ ಬಿಡುಗಡೆಯಾಗುವುದಿಲ್ಲ. ಅವನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಪಡೆಯಬೇಕು. ಆದುದರಿಂದ 12ನೆಯ ಅಧ್ಯಾಯದಲ್ಲಿ ವರ್ಣಿಸಿರುವ ಭಕ್ತಿ ಸೇವೆಯೊಂದೇ ನಿಜವಾದ ವೃಕ್ಷದ ಮಿಥ್ಯ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದುವ ಮಾರ್ಗ. ಇದನ್ನು ಮನುಷ್ಯನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಎಲ್ಲಾ ಬಗೆಯ ಪ್ರಕ್ರಿಯೆಗಳು ಐಹಿಕ ಪ್ರಕೃತಿಯಿಂದ ಕಲ್ಮಶವಾಗುವುದನ್ನು 14ನೇ ಅಧ್ಯಾಯದಲ್ಲಿ ವರ್ಣಿಸಿದೆ. ಭಕ್ತಿ ಸೇವೆಯೊಂದೇ ಪರಿಶುದ್ಧವಾಗಿ ಆಧ್ಯಾತ್ಮಿಕವಾದದ್ದು ಎಂದು ವರ್ಣಿಸಿದೆ. ಅಂದ್ರೆ ನಾವು ಯಾವಾಗ ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ಆಗ ನಾವು ಈ ಒಂದು ತ್ರಿಗುಣಗಳಿಂದ ನಮ್ಮನ್ನ ನಾವು ಬಿಡುಗಡೆಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಾವು 14ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡಿದ್ದೀವಿ. ಹೀಗೆ ನಾವು ಮಾಡ್ಬೇಕು ಅಂದ್ರೆ ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಇಲ್ಲಿ ಪರಮಂ ಮಮ ಎನ್ನುವ ಮಾತುಗಳು ಮುಖ್ಯವಾದದ್ದು.
ವಾಸ್ತವವಾಗಿ ಮೂಲೆ ಮೂಲೆಯೂ ಪ್ರಭುವಿನ ಸ್ವತ್ತು. ಆದರೆ ಆಧ್ಯಾತ್ಮಿಕ ಜಗತ್ತು ಪರಮಂ 6 ಸಿರಿಗಳಿಂದ ತುಂಬಿದ್ದು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಅಥವಾ ನಕ್ಷತ್ರಗಳ ಅಗತ್ಯವಿಲ್ಲ ಎನ್ನುವುದನ್ನು ಕಠ ಉಪನಿಷತ್ ದೃಢಪಡಿಸುತ್ತದೆ. ನತ್ತತ್ರ ಸೂರ್ಯೋ ಭಾತಿನ ಚಂದ್ರ ತಾರಕಂ. ಇಡೀ ಆಧ್ಯಾತ್ಮಿಕ ಜಗತ್ತನ್ನು ಪರಮಪ್ರಭುವಿನ ಅಂತರಂಗ ಶಕ್ತಿಯು ಬೆಳಗುತ್ತದೆ. ಶರಣಾಗತಿಯಿಂದ ಮಾತ್ರ ಆ ಪರಮಧಾಮವನ್ನು ಪಡೆಯಲು ಸಾಧ್ಯ, ಬೇರಾವ ರೀತಿಯಿಂದಲೂ ಸಾಧ್ಯವಿಲ್ಲ. ಅಂದ್ರೆ ಭಗವಂತನ ಧಾಮ ಅನ್ನುವಂಥದ್ದು ಅದು ಸ್ವಯಂ ಪ್ರಭೆಯಿಂದ ಕೂಡಿರುವಂಥದ್ದು. ಅಲ್ಲಿ ಸೂರ್ಯ, ಚಂದ್ರ ಅಥವಾ ನಕ್ಷತ್ರಗಳ ಅವಶ್ಯಕತೆ ಇಲ್ಲ. ಇದನ್ನ ಇಲ್ಲಿ ಕಠೋಪನಿಷತ್ತಿನಲ್ಲಿ ಕೂಡ ದೃಢಪಡಿಸಿದ್ದಾರೆ. ಅಂತಹ ಒಂದು ಜಾಗಕ್ಕೆ ಹೋಗ್ಬೇಕು ನಾವು ಅಂತಂದ್ರೆ ಅದಕ್ಕೆ ಮೊದಲು ನಾವು ಭಗವಂತನಿಗೆ ಶರಣಾಗತಿನ ಹೊಂದಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಶ್ಶಷ್ಟಾಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಅನುವಾದ: ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವೆಲ್ಲರೂ ಕೂಡ ವಾಸ್ತವದಲ್ಲಿ ಭಗವಂತನ ವಿಭಿನ್ನ ಅಂಶ. ಅಂದ್ರೆ ಗುಣದಲ್ಲಿ ಸಮಾನರಾದ್ರೂ ಕೂಡ ಆ ಒಂದು ಪ್ರಮಾಣದಲ್ಲಿ ವ್ಯತ್ಯಾಸ ಇರುವಂತವ್ರು. ಅಂದ್ರೆ ಭಗವಂತ ಅವನು ವಿಭು, ನಾವು ಅಣು. ಹೀಗೆ ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಅಂದ್ರೆ ಈ ಮನಸ್ಸು ಅನ್ನುವಂಥದ್ದು ಈ ಅಂಗೈ ಇದ್ದ ಹಾಗೆ ಅಂತ ಹೇಳ್ತಾರೆ. ಈ ಅಂಗೈ ಮಧ್ಯದಲ್ಲಿ ಮನಸ್ಸು ಇದ್ರೆ ಅದಕ್ಕೆ ಹೇಗೆ ಈ 5 ಬೆರಳುಗಳನ್ನ ಜೋಡಿಸಿದ್ದಾರೆ, ಹಾಗೆ 5 ಇಂದ್ರಿಯಗಳು ಇದೆ. ಆದ ಕಾರಣ ಇಲ್ಲಿ 6 ಇಂದ್ರಿಯಗಳು ಅಂತ ಇಲ್ಲಿ ಕರೀತಾ ಇದ್ದಾರೆ. 6 ಇಂದ್ರಿಯಗಳನ್ನ ಹೊಂದಿದಂತಹ ವ್ಯಕ್ತಿ ಅವನು ಬದ್ಧ ಜೀವನದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ಜೀವಿಯ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಹೇಳಿದೆ. ಜೀವಿಯು ಎಂದೆಂದೂ ಪ್ರಭುವಿನ ವಿಭಿನ್ನಾಂಶವಾದ ಸಣ್ಣ ಭಾಗ. ತನ್ನ ಬದ್ಧ ಜೀವನದಲ್ಲಿ ಅವನು ವ್ಯಕ್ತಿತ್ವವನ್ನು ಪಡೆಯುತ್ತಾನೆ ಮತ್ತು ಮುಕ್ತ ಸ್ಥಿತಿಯಲ್ಲಿ ಪರಮಪ್ರಭುವಿನೊಡನೆ ಒಂದಾಗುತ್ತಾನೆ ಎಂದಲ್ಲ. ಅಂದ್ರೆ ಇಲ್ಲಿ ವ್ಯಕ್ತಿ ಭಗವಂತನ ವಿಭಿನ್ನಾಂಶ, ಅಂದ್ರೆ ಅವನ ಒಂದು ಸಣ್ಣ ಭಾಗ ಆದ್ರೂ ಕೂಡ ನಾವು ಅವನಲ್ಲಿ ಒಂದಾಗ್ತೀವಿ ಅಂತಲ್ಲ. ನಾವು ಭಗವಂತನಲ್ಲಿ ಮತ್ತೆ ಹೋಗಿ ಒಂದಾಗ್ತೀವಿ, ಅವನಿಂದ ಹೊರಗಡೆ ಬಂದಿದ್ದೀವಿ ಅಂತಲ್ಲ. ನಾವು ವ್ಯಕ್ತಿಗಳು ನಿರಂತರವಾಗಿ ಇರ್ತೀವಿ, ಪ್ರತ್ಯೇಕ ವ್ಯಕ್ತಿಗಳು. ಮುಕ್ತ ಸ್ಥಿತಿಯಲ್ಲೂ ಕೂಡ ನಾವು ಪ್ರತ್ಯೇಕ ವ್ಯಕ್ತಿಯಾಗಿಯೇ ಉಳಿತೀವಿ. ಅವನು ನಿರಂತರವಾಗಿ ಬೇರೆಯಾದವನು. ಅಂದ್ರೆ ನಾವು ಯಾವಾಗ್ಲೂ ಕೂಡ ಭಗವಂತನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸನಾತನಃ ಎಂದು ಸ್ಪಷ್ಟವಾಗಿ ಹೇಳಿದೆ. ವೇದದ ಪ್ರಕಾರ ಪರಮಪ್ರಭುವು ಅಸಂಖ್ಯಾತ ವಿಸ್ತರಣೆಗಳಲ್ಲಿ ಪ್ರಕಟವಾಗುತ್ತಾನೆ ಮತ್ತು ವಿಸ್ತಾರಗೊಳ್ಳುತ್ತಾನೆ. ಇವುಗಳಲ್ಲಿ ಪ್ರಮುಖ ವಿಸ್ತರಣೆಗಳಿಗೆ ವಿಷ್ಣು ತತ್ವ ಎಂದು ಹೆಸರು. ಎರಡನೆಯ ಮಹತ್ವದ ವಿಸ್ತರಣೆಗಳಿಗೆ ಜೀವಿಗಳು ಎಂದು ಹೆಸರು. ತನ್ನ ವೈಯಕ್ತಿಕ ವಿಸ್ತರಣೆಯಿಂದ ಆತನು ರಾಮ, ನರಸಿಂಹದೇವ, ವಿಷ್ಣುಮೂರ್ತಿ ಮೊದಲಾದ ರೂಪಗಳಲ್ಲಿ ಮತ್ತು ವೈಕುಂಠ ಲೋಕಗಳ ಪ್ರಮುಖ ದೇವತೆಗಳಲ್ಲಿ ಪ್ರಕಟವಾಗುತ್ತಾನೆ. ಬೇರೆಯಾದ ವಿಸ್ತರಣೆಗಳು ಎಂದರೆ ಜೀವಿಗಳು ನಿತ್ಯ ಸೇವಕರು. ದೇವೋತ್ತಮ ಪರಮಪುರುಷನ ವೈಯಕ್ತಿಕ ವಿಸ್ತರಣೆಗಳಾದ ದೇವೋತ್ತಮನ ಪ್ರತ್ಯೇಕ ವ್ಯಕ್ತಿತ್ವಗಳು ಎಂದೆಂದು ಇರುತ್ತಾರೆ. ವೈಯಕ್ತಿಕ ವಿಸ್ತರಣೆಗಳಾದ ದೇವೋತ್ತಮನ ಪ್ರತ್ಯೇಕ ವ್ಯಕ್ತಿತ್ವಗಳು ಎಂದೆಂದೂ ಇರುತ್ತಾರೆ. ಹೀಗೆಯೇ ಬೇರೆಯಾದ ವಿಸ್ತರಣೆಗಳಾದ ಜೀವಿಗಳು ವ್ಯಕ್ತಿತ್ವಗಳೇ. ಜೀವಿಗಳು ಪರಮಪ್ರಭುವಿನಿಂದ ಬೇರೆಯಾದ ವಿಭಿನ್ನ ಅಂಶಗಳು. ಅವುಗಳಿಗೂ ಅವನ ಗುಣಗಳ ಸ್ವಲ್ಪ ಭಾಗಗಳಿವೆ. ಅವುಗಳಲ್ಲಿ ಸ್ವಾತಂತ್ರ್ಯವೂ ಒಂದು. ಆ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಮನುಷ್ಯನು ಬದ್ಧ ಜೀವಿಯಾಗುತ್ತಾನೆ. ಸ್ವಾತಂತ್ರ್ಯದ ಸದುಪಯೋಗದಿಂದ ಅವನಿಗೆ ಯಾವಾಗಲೂ ಮುಕ್ತಿಯು ದೊರೆಯುತ್ತದೆ. ಎರಡರಲ್ಲಿ ಯಾವುದೇ ಆಗಲಿ ಅವನು ಪರಮಪ್ರಭುವಿನಂತೆಯೇ ನಿತ್ಯನು. ಮುಕ್ತ ಸ್ಥಿತಿಯಲ್ಲಿ ಅವನು ಐಹಿಕ ಸ್ಥಿತಿಯಿಂದ ಬಿಡುಗಡೆ ಹೊಂದುತ್ತಾನೆ. ಅವನು ಪ್ರಭುವಿನ ದಿವ್ಯ ಸೇವೆಗೆ ಮುಡಿಪಾದವನು. ಅವನ ಬದ್ಧ ಸ್ಥಿತಿಯಲ್ಲಿ ಪ್ರಕೃತಿಯ ಐಹಿಕ ಗುಣಗಳು ಅವನ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅವನು ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಮರೆಯುತ್ತಾನೆ. ಪರಿಣಾಮವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಹಳ ಕಷ್ಟಪಡಬೇಕಾಗುತ್ತದೆ. ಅಂದ್ರೆ ನಾವೆಲ್ಲರೂ ಕೂಡ ಮೂಲದಲ್ಲಿ ಭಗವಂತನಿಂದ ಬಂದಿರುವಂತವ್ರು. ಅಂದ್ರೆ ಭಗವಂತನ ಒಂದು ಸ್ವಾಂಶ ವಿಸ್ತರಣೆಗಳು ಮತ್ತೆ ವಿಭಿನ್ನಾಂಶ ವಿಸ್ತರಣೆಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಾಂಶ ವಿಸ್ತರಣೆಗಳು ಅಂದ್ರೆ ಸ್ವತಃ ಭಗವಂತನಿಂದಲೇ ಹೊರಹೊಮ್ಮಿದಂತ ಭಗವಂತನ ಇತರ ರೂಪಗಳು. ಆದ್ರೆ ಆ ರೂಪಗಳು ಭಗವಂತನಿಗೂ ಆ ರೂಪಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ.
ನಂತರ ಅದನ್ನ ನಾವು ವಿಷ್ಣು ತತ್ವ ಅಂತ ಕರಿತಾ ಇದೀವಿ. ಮತ್ತೆ ಜೀವ ತತ್ವ, ನಾವೆಲ್ಲರೂ ಕೂಡ ವಿಸ್ತರಣೆಗಳು, ಹೀಗೆ ನಾವು ವಿಭಿನ್ನ ಅಂಶಗಳು. ನಾವು ಕೂಡ ವ್ಯಕ್ತಿಗಳು, ಪ್ರತ್ಯೇಕ ವ್ಯಕ್ತಿಗಳು. ಯಾವತ್ತು ನಾವು ಭಗವಂತನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲಾ ವ್ಯಕ್ತಿಗಳು ಅವರು ಸದಾ ಇರ್ತಾರೆ. ಅಂದ್ರೆ ನಾವು ಗುಣದಲ್ಲಿ ಭಗವಂತನಿಗೆ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆ ಗುಣಗಳನ್ನು ಕೂಡ ವ್ಯತ್ಯಾಸ ಹೇಳ್ತಾರೆ. ಪೂರ್ಣ ಪ್ರಮಾಣದಲ್ಲಿ ನಾವು ಆ ಗುಣಗಳನ್ನ ಹೊಂದಿಲ್ಲ, ಅಲ್ಪ ಪ್ರಮಾಣದಲ್ಲಿ ಹೊಂದಿದೀವಿ ಅಂತ. ಏಕೆ ಅಂತಂದ್ರೆ ಇಲ್ಲಿ ಜೀವತತ್ವ ಅದು ಬ್ರಹ್ಮ, ಅವನು ಭಗವಂತನಲ್ಲಿ ಇರುವಂತಹ ಗುಣಗಳಲ್ಲಿ 50 ಗುಣಗಳನ್ನ ಅವನು ಹೊಂದಿದ್ದಾನೆ. ನಂತರ ಬರುವಂತದ್ದು ಶಿವತತ್ವ ಅವನು 55 ಗುಣಗಳನ್ನ ಹೊಂದಿದ್ದಾನೆ. ವಿಷ್ಣು ತತ್ವ, ಆ ವಿಷ್ಣು ತತ್ವ ಸ್ವಾಂಶ ವಿಸ್ತರಣೆಗಳು ಭಗವಂತನಲ್ಲಿರುವಂತಹ 60 ಗುಣಗಳನ್ನ ಹೊಂದಿದ್ದಾರೆ. ಭಗವಂತ ದೇವೋತ್ತಮ ಪರಮ ಪುರುಷ, ಅವನಲ್ಲಿ 64 ಗುಣಗಳು ಇದೆ ಅಂತ ಹೇಳ್ತಾರೆ. ಹೀಗೆ ನಾವು ಆ ಗುಣಗಳು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮಲ್ಲೂ ಕೂಡ ಇದೆ. ಅದರಲ್ಲಿ ನಮಗೆ ಇರುವಂತಹ ಒಂದು ಗುಣ ಅಂದ್ರೆ ಆ ಸ್ವತಂತ್ರ ಅನ್ನುವಂಥದ್ದು. ಆ ಸ್ವತಂತ್ರ ಅನ್ನುವಂಥದ್ದು ಭಗವಂತನಿಂದಲೇ ನಮಗೂ ಬಂದಿರುವಂತಹ ಗುಣ. ಆದ್ರೆ ನಾವು ಅದನ್ನ ದುರುಪಯೋಗ ಪಡಿಸ್ಕೊಂಡಾಗ ನಾವೇನ್ ಮಾಡ್ತೀವಿ, ಬದ್ಧ ಜೀವಿಗಳಾಗ್ತೀವಿ. ಅಂದ್ರೆ ಒಂದು ಬಂಧನಕ್ಕೆ ಸಿಕ್ಕಾಕೊಂತೀವಿ. ಆ ಸ್ವಾತಂತ್ರ್ಯವನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ನಾವು ಮುಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಸ್ವಾತಂತ್ರ್ಯ ಅನ್ನುವಂಥದ್ದು ಸದುಪಯೋಗ ಪಡಿಸ್ಕೊಳ್ಳುವ ಮೂಲಕ ನಾವು ಈ ಒಂದು ಬಂಧನದಿಂದ ಬಿಡುಗಡೆ ಹೊಂದ್ತೀವಿ. ಅದನ್ನ ನಾವು ದುರುಪಯೋಗ ಪಡಿಸ್ಕೊಂಡ್ವಿ ಅಂದ್ರೆ ನಾವು ಬಂಧನದಲ್ಲಿ ಸಿಕ್ಕಾಕೊಂತೀವಿ. ಮತ್ತೆ ನಾವು ಕೂಡ ಭಗವಂತನಂತಲೇ ನಿತ್ಯ ಅಂತಂದ್ರೆ ಜೀವಾತ್ಮನು ಕೂಡ ಅವಿನಾಶಿ. ಮತ್ತೆ ಮುಕ್ತ ಸ್ಥಿತಿಯಲ್ಲಿ ಅವನು ಐಹಿಕ ಸ್ಥಿತಿಯಿಂದ ಬಿಡುಗಡೆ ಹೊಂದುತ್ತಾನೆ. ಅವನು ಪ್ರಭುವಿನ ದಿವ್ಯ ಸೇವೆಗೆ ಮುಡಿಪಾದವನು. ನಮ್ಮ ಒಂದು ಏನು ಸ್ವರೂಪ ಇದೆ ಅದು ಭಗವಂತನ ಸೇವೆ ಮಾಡುವಂಥದ್ದು. ಆದ ಕಾರಣ ನಾವು ಇರುವಂಥದ್ದು. ಅವನ ಬದ್ಧ ಸ್ಥಿತಿಯಲ್ಲಿ ಪ್ರಕೃತಿಯ ಐಹಿಕ ಗುಣಗಳು ಅವನ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅವನು ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಮರೆಯುತ್ತಾನೆ. ಯಾವಾಗ ಅವನು ಬದ್ಧ ಸ್ಥಿತಿಗೆ ಬರ್ತಾನೆ, ಅಂದ್ರೆ ಆ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ತಾನೆ, ಆಗ ಅವನು ಈ ಪ್ರಕೃತಿಯಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಮತ್ತೆ ಅವನು ಭಗವಂತನನ್ನ, ಅವನ ಸೇವೆಯನ್ನ ಮರೀತಾನೆ. ಪರಿಣಾಮವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಹಳ ಕಷ್ಟಪಡಬೇಕಾಗುತ್ತದೆ. ತಾನು ಯಾರು, ತನ್ನ ನಿಜ ಸ್ವರೂಪ ಏನು ಎಲ್ಲವನ್ನು ಮರ್ತೋಗ್ತಾನೆ ಆ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಂಡಾಗ. ಆಗ ಅವನು ಈ ಭೌತಿಕ ಜಗತ್ತಿನಲ್ಲಿ ಕಷ್ಟಗಳಲ್ಲಿ ಸಿಕ್ಕಾಕೊಂತಾನೆ. ಜೀವಿಗಳು ಪರಮಪ್ರಭುವಿನ ವಿಭಿನ್ನಾಂಶಗಳು. ಮನುಷ್ಯರು, ಬೆಕ್ಕುಗಳು, ನಾಯಿಗಳು ಮಾತ್ರವಲ್ಲ, ಐಹಿಕ ಜಗತ್ತಿನ ಮಹಾನ್ ನಿಯಂತ್ರಕರಾದ ಬ್ರಹ್ಮ, ಶಿವ ಮತ್ತು ವಿಷ್ಣು ಸಹ ಪರಮಪ್ರಭುವಿನ ವಿಭಿನ್ನಾಂಶಗಳು. ಅವರೆಲ್ಲರೂ ಶಾಶ್ವತರು, ಅಲ್ಪಕಾಲದ ಅಭಿವ್ಯಕ್ತಿಗಳಲ್ಲ. ಜೀವಿಗಳು, ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನಾಂಶ. ಹಾಗೇನೆ ಮನುಷ್ಯರು, ಬೆಕ್ಕುಗಳು, ನಾಯಿಗಳು ಮಾತ್ರ ಅಲ್ಲ, ಬ್ರಹ್ಮ ಕೂಡ, ಶಿವ ಕೂಡ, ಕೊನೆಗೆ ವಿಷ್ಣು ಸಹ ಪರಮಪ್ರಭುವಿನ ವಿಭಿನ್ನಾಂಶ. ನಾವೆಲ್ಲರೂ ಭಗವಂತನ ವಿಭಿನ್ನಾಂಶಗಳು. ಈ ಭೌತಿಕ ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ವಿಭಿನ್ನಾಂಶಗಳು. ಅವರೆಲ್ಲರೂ ಶಾಶ್ವತರು, ಅಲ್ಪಕಾಲದ ಅಭಿವ್ಯಕ್ತಿಗಳಲ್ಲ. ಅಂದ್ರೆ ಅವರು ಶಾಶ್ವತವಾಗಿ ಭಗವಂತನ ವಿಭಿನ್ನಾಂಶವಾಗಿ ಉಳಿತಾರೆ ಹೊರತು ಅವರು ಸ್ವಲ್ಪ ಸಮಯ ಇರುವಂತವ್ರು ಅಲ್ಲ. ಸ್ವಲ್ಪ ಸಮಯ ಇದ್ದು ಆಮೇಲೆ ಭಗವಂತನಲ್ಲಿ ಒಂದಾಗ್ತಾರೆ ಅನ್ನುವಂಥದ್ದು ಅಲ್ಲ. ಕರ್ಷತಿ, ಶ್ರಮ ಪಡುವುದು ಅಥವಾ ಬಹುವಾಗಿ ಸೆಣಸುವುದು. ಏನ್ ಮಾಡ್ತಾ ಇದ್ದಾರೆ ಅವರು, ಅವರ ಸ್ವರೂಪವನ್ನ ಮರೆತಾಗ ಅವರು ಇಲ್ಲಿ ಕಷ್ಟ ಪಡ್ತಾರೆ, ಸೆಣಸಾಡ್ತಾರೆ ಎನ್ನುವುದು ಈ ಪದದ ಅರ್ಥ. ಇರುವ ಪದ ಅರ್ಥವತ್ತಾದದ್ದು. ಬದ್ಧ ಜೀವಿಯು ಕಬ್ಬಿಣದ ಸರಪಳಿ ತೊಟ್ಟವನಂತೆ ಬಂಧಿತನಾದವನು. ಯಾರು ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅವನು ಕಬ್ಬಿಣದ ಸರಪಳಿ ತೊಟ್ಟವನು. ಮತ್ತೆ ಅವನನ್ನು ನಿತ್ಯ ಅಹಂಭಾವವು ಬಂಧಿಸಿದೆ. ಅಂದ್ರೆ ಆ ಸರಪಳಿ ಎನ್ನುವಂಥದ್ದು ಯಾವ ರೀತಿ ಇದೆ ಅಂತಂದ್ರೆ ಅದು ಅಹಂಭಾವ, ಅವನ ಅಹಂಕಾರ ಅನ್ನುವಂತಹ ಸರಪಳಿ ಅವನನ್ನ ಬಂಧಿಸ್ತಾ ಇದೆ. ಈ ಐಹಿಕ ಅಸ್ತಿತ್ವಕ್ಕೆ ಅವನನ್ನು ತಳ್ಳುತ್ತಿರುವ ಮುಖ್ಯ ಸಾಧನ ಮನಸ್ಸು. ಅಂದ್ರೆ ಈ ಐಹಿಕ ಅಸ್ತಿತ್ವಕ್ಕೆ ಅವನು ಯಾರು ಅವನನ್ನ ತಳ್ಳಿದ್ದಾರೆ ಅಂದ್ರೆ ಅದು ಮನಸ್ಸು. ಮತ್ತೆ ಅವನನ್ನ ಯಾರು ಬಂಧಿಸಿದ್ದಾರೆ ಅಂತಂದ್ರೆ ಅವನ ಒಂದು ಮಿಥ್ಯ ಅಹಂಕಾರ. ಮನಸ್ಸು ಸತ್ವಗುಣದಲ್ಲಿದ್ದರೆ ಅವನ ಚಟುವಟಿಕೆಗಳು ಒಳಿತಾಗಿರುತ್ತವೆ. ಮನಸ್ಸು ರಜಗುಣದಲ್ಲಿದ್ದರೆ ಅವನ ಚಟುವಟಿಕೆಗಳು ತೊಂದರೆಯನ್ನು ಉಂಟು ಮಾಡುವಂತೆ ಇರುತ್ತವೆ. ಮನಸ್ಸು ತಮೋಗುಣದಲ್ಲಿದ್ದರೆ ಅವನು ಕೆಳಗಿನ ಜೀವವರ್ಗಗಳಿಗೆ ಸಂಚರಿಸುತ್ತಾನೆ. ಆದರೆ ಈ ಶ್ಲೋಕದಲ್ಲಿ ಇಷ್ಟು ಸ್ಪಷ್ಟವಾಗಿದೆ. ಐಹಿಕ ಶರೀರವು ಬದ್ಧ ಆತ್ಮನನ್ನು ಮನಸ್ಸು ಮತ್ತು ಇಂದ್ರಿಯಗಳಿಂದ ಮುಚ್ಚುತ್ತದೆ. ಆತನು ಮುಕ್ತನಾದಾಗ ಈ ಐಹಿಕ ಮರೆಯು ನಾಶವಾಗುತ್ತದೆ. ಆದರೆ ಅವನ ಆಧ್ಯಾತ್ಮ ದೇಹವು ತನ್ನ ವೈಯಕ್ತಿಕ ರೂಪದಲ್ಲಿ ಪ್ರಕಟವಾಗುತ್ತದೆ. ಮಧ್ಯಾನಿಂದ ನಾಯನ ಶ್ರುತಿಯಲ್ಲಿ ಹೀಗೆ ಹೇಳಿದೆ: ಸವಾ ಏಷ ಬ್ರಹ್ಮನಿಷ್ಠ ಇದಂ ಶರೀರಂ ಮರ್ತ್ಯಂ ಅತಿಸೃಜ್ಯ ಬ್ರಹ್ಮ
ವಿಸಂಪದ್ಯ ಬ್ರಹ್ಮಣ ಪಶ್ಯತಿ ಬ್ರಹ್ಮಣ ಶೃಣೋತಿ ಬ್ರಹ್ಮಣ್ಯೇ ವೇದಂ ಸರ್ವಂ ಅನುಭವತಿ. ಜೀವಿಯು ಈ ಐಹಿಕ ಶರೀರವನ್ನು ತ್ಯಜಿಸಿ ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿದಾಗ ಅವನು ಆಧ್ಯಾತ್ಮಿಕ ಶರೀರವನ್ನು ಮತ್ತೆ ಪಡೆಯುತ್ತಾನೆ. ಜೀವಿಯು ತನ್ನ ಆಧ್ಯಾತ್ಮಿಕ ಶರೀರದಲ್ಲಿ ದೇವೋತ್ತಮ ಪರಮಪುರುಷನನ್ನು ತನ್ನ ಕಣ್ಣೆದುರಿಗೆ ಕಾಣಬಲ್ಲ, ಪರಮಪ್ರಭುವಿನ ಮಾತನ್ನು ಕೇಳಬಲ್ಲ ಮತ್ತು ಸಮ್ಮುಖದಲ್ಲಿ ಮಾತನಾಡಬಲ್ಲ, ಪರಮಪುರುಷನನ್ನು ಅವನಿರುವಂತೆಯೇ ಅರ್ಥ ಮಾಡಿಕೊಳ್ಳಬಲ್ಲ, ಹೀಗೆಂದು ಇಲ್ಲಿ ಹೇಳಿದೆ. ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಐಹಿಕ ಶರೀರ ಇದೆ. ಈ ಭೌತಿಕ ಪ್ರಕೃತಿಯ ಒಂದು ಬಂಧನಕ್ಕೆ ಬಂದ ಕೂಡಲೇ ಐಹಿಕ ಶರೀರ ಬಂತು. ಆ ಒಂದು ಶರೀರ ಆ ಗುಣದಲ್ಲಿ ಇದ್ದಾಗ ಅದು ಅದಕ್ಕೆ ತಕ್ಕ ಹಾಗೆ ವರ್ತಿಸುತ್ತೆ. ಆದ್ರೆ ನಾವು ಯಾವಾಗ ಒಂದು ಆಧ್ಯಾತ್ಮಿಕ ದೇಹವನ್ನ ಪಡಿತೀವಿ, ಅಂದ್ರೆ ಐಹಿಕ ಶರೀರ ಮತ್ತೆ ಆಧ್ಯಾತ್ಮಿಕ ಶರೀರಕ್ಕೆ ವ್ಯತ್ಯಾಸ ಇದೆ. ಐಹಿಕ ಶರೀರ ಈ ಒಂದು ಐಹಿಕ ಪ್ರಪಂಚದೊಂದಿಗೆ ನಮ್ಮ ಸಂಪರ್ಕವನ್ನ ಏರ್ಪಡಿಸುವಂಥದ್ದು. ನಮ್ಮ ಆಧ್ಯಾತ್ಮಿಕ ಶರೀರ ಅನ್ನುವಂಥದ್ದು ನಮ್ಮನ್ನ ಆಧ್ಯಾತ್ಮಿಕ ಜಗತ್ತಿನ ಜೊತೆಗೆ ಸಂಪರ್ಕವನ್ನ ಏರ್ಪಡಿಸುವಂಥದ್ದು. ಆಧ್ಯಾತ್ಮಿಕ ಶರೀರ ನಾವು ಪಡೆದಾಗ ಅಲ್ಲಿ ನಾವು ಭಗವಂತನ ಜೊತೆಯಲ್ಲಿ ಸಂಪರ್ಕವನ್ನ ಯಾವ ರೀತಿ ಇಟ್ಕೋತೀವಿ ಅಂದ್ರೆ ಅವನನ್ನ ನಾವು ನೋಡ್ತೀವಿ, ಅವನ ಜೊತೆ ಮಾತಾಡ್ತೀವಿ, ಅವನ ಎದುರು ನಾವು ಅಂದ್ರೆ ಅವನನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಪರಮಪುರುಷನನ್ನು ಅವನು ಹೇಗಿದ್ದಾನೆ ಅವನನ್ನ ಅದೇ ರೀತಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸ್ಮೃತಿಯಿಂದ ಇದನ್ನ ತಿಳಿದುಕೊಳ್ಳಬಹುದು. ಅಂದ್ರೆ ಸ್ಮೃತಿ ಇದನ್ನ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಅಂತಂದ್ರೆ ನೇರವಾಗಿ ಭಗವಂತನಿಂದ ಹೇಳಲ್ಪಟ್ಟಿರುವಂಥದ್ದು. ಸ್ಮೃತಿ ಅಂತಂದ್ರೆ ಅದನ್ನ ಭಗವಂತ ಹೇಳಿರೋದನ್ನ ಋಷಿ ಮುನಿಗಳು ತಿಳಿಸುವಂಥದ್ದು. ಈ ರೀತಿ ನಾವು ಋಷಿ ಮುನಿಗಳಿಂದ ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಸಂತಿ ಯತ್ರ ಪುರುಷ ಸರ್ವೇ ವೈಕುಂಠ ಮೂರ್ತಯ. ಆಧ್ಯಾತ್ಮಿಕ ಲೋಕಗಳಲ್ಲಿ ದೇವೋತ್ತಮ ಪರಮಪುರುಷನ ಲಕ್ಷಣಗಳಂತೆಯೇ ಲಕ್ಷಣಗಳು ಇರುವ ದೇಹಗಳಲ್ಲಿ ಪ್ರತಿಯೊಬ್ಬನು ವಾಸಿಸುತ್ತಾನೆ. ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಜಗತ್ತಿಗೆ ಹೋದಾಗ ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಕೂಡ ಸ್ವತಃ ಭಗವಂತನ ಹಾಗೆಯೇ ಒಂದು ದೇಹ ಲಕ್ಷಣವನ್ನ ಹೊಂದಿರ್ತೀವಿ. ದೇಹದ ರಚನೆಯ ಮಟ್ಟಿಗೆ ವಿಭಿನ್ನ ಅಂಶಗಳಾದ ಜೀವಿಗಳು ವಿಷ್ಣು ಮೂರ್ತಿಯ ವಿಸ್ತರಣಗಳಿಗೂ ವ್ಯತ್ಯಾಸವಿಲ್ಲ. ಅಂದ್ರೆ ಭಗವಂತ ಹೇಗೆ ಚತುರ್ಭುಜಗಳನ್ನ ಹೊಂದಿದ್ದಾನೆ, ದೇಹದ ರಚನೆಯ ಮಟ್ಟಿಗೆ ವಿಭಿನ್ನ ಅಂಶಗಳಾದ ಜೀವಿಗಳಿಗೂ ವಿಷ್ಣು ಮೂರ್ತಿಯ ವಿಸ್ತರಣೆಗಳಿಗೂ ವ್ಯತ್ಯಾಸವಿಲ್ಲ. ಅಂದ್ರೆ ಭಗವಂತನ ಹಾಗೆ ಒಂದು ರೂಪವನ್ನ ನಾವು ಪಡಿತೀವಿ. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ, ಸಾಯುಜ್ಯ ಅದೊಂದನ್ನ ಬಿಟ್ಟು. ಸಾಯುಜ್ಯ ಅಂತಂದ್ರೆ ಅದು ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವಂಥದ್ದು. ಉಳಿದೆಲ್ಲ 4. ಸಾಮೀಪ್ಯ ಅಂದ್ರೆ ಭಗವಂತನ ಸಮೀಪದಲ್ಲಿ ಇರುವಂಥದ್ದು. ಸಾರೂಪ್ಯ ಅಂದ್ರೆ ಅವನಂತದೇ ಒಂದು ರೂಪವನ್ನು ಪಡೆಯುವಂಥದ್ದು. ಸಾಮೀಪ್ಯ, ಸಾರೂಪ್ಯ, ಸಾಷ್ಟಿ ಅಂದ್ರೆ ಅವನಲ್ಲಿರುವಂತಹ ಒಂದು ಏನು ವೈಭವಗಳು, ಅವನಲ್ಲಿರುವಂತಹ ಸಂಪತ್ತು, ಐಶ್ವರ್ಯ ಏನಿದೆ ಅದನ್ನೇ ನಾವು ಹೊಂದುವಂಥದ್ದು. ಸಾಲೋಕ್ಯ ಅಂದ್ರೆ ಅವನ ಲೋಕಕ್ಕೆ ಹೋಗುವಂಥದ್ದು. ಎಂದರೆ ಮುಕ್ತಿ ದೊರೆತಾಗ ದೇವೋತ್ತಮ ಪರಮ ಪುರುಷನ ಕೃಪೆಯಿಂದ ಜೀವಿಯು ಒಂದು ಆಧ್ಯಾತ್ಮಿಕ ಶರೀರವನ್ನು ಪಡಿತಾನೆ. ಅಂದ್ರೆ ನಾವು ಯಾವಾಗ ಈ ಭೌತಿಕ ಜಗತ್ತಿನಿಂದ ಹೊರಗಡೆ ಹೋಗ್ತೀವಿ, ಆಗ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಹೋದಾಗ ನಮ್ಮ ಒಂದು ದೇಹ ರಚನೆ ಆ ಒಂದು ಜಗತ್ತಿಗೆ ತಕ್ಕ ಹಾಗೆ ಇರುತ್ತೆ. ಅಂದ್ರೆ ಅಲ್ಲಿ ನಾವು ಭಗವಂತನ ರೂಪವನ್ನ ಪಡಿತೀವಿ ಅಂತ ಹೇಳಿ. ಅಂದ್ರೆ ಭಗವಂತನ ರೂಪದಂತೆ ಇರುವಂತ ರೂಪವನ್ನು ಪಡಿತೀವಿ ಹೊರತು ಭಗವಂತನ ಆಗೋದಕ್ಕೆ ಸಾಧ್ಯ ಇಲ್ಲ, ಭಗವಂತನಲ್ಲಿ ಒಂದಾಗುವುದಕ್ಕೂ ಕೂಡ ಸಾಧ್ಯ ಇಲ್ಲ. ಏನು ಸಾಯುಜ್ಯ ಮೋಕ್ಷ ಅಂತಾರೆ, ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವಂಥದ್ದು. ಅಂದ್ರೆ ಅವನ ಒಂದು ಪ್ರಭೆ ಏನಿದೆ ಆ ಒಂದು ಬೆಳಕಿನಲ್ಲಿ ಅವರು ಇರ್ತಾರೆ ಹೊರತು ಅವರು ಭಗವಂತನಲ್ಲಿ ಲೀನ ಆಗೋದಿಲ್ಲ. ಅಲ್ಲಿ ಹೋದಾಗ್ಲೂ ಕೂಡ ಅವರು ಪ್ರತ್ಯೇಕ ವ್ಯಕ್ತಿಗಳಾಗಿಯೇ ಉಳಿತಾರೆ. ಮಮೈವಾಂಶ, ಪರಮಪ್ರಭುವಿನ ಸಣ್ಣ ಭಾಗಗಳಾದ ವಿಭಿನ್ನ ಅಂಶಗಳು ಎನ್ನುವ ಪದಗಳು ಬಹು ಅರ್ಥವತ್ತಾದದ್ದು. ಪರಮಪ್ರಭುವಿನ ಸಣ್ಣ ಭಾಗವು ಯಾವುದಾದ್ರೂ ಐಹಿಕ ಭಾಗದಂತಲ್ಲ, ಆತ್ಮವನ್ನು ತುಂಡು ಮಾಡಲು ಸಾಧ್ಯವಿಲ್ಲ ಎನ್ನುವುದನ್ನು 2ನೇ ಅಧ್ಯಾಯದಲ್ಲಿ ಆಗಲೇ ತಿಳಿದುಕೊಂಡಿದ್ದೇವೆ. ಈ ಭಾಗಗಳು ಭೌತಿಕವಾಗಿ ರೂಪಿಸಿಲ್ಲ, ಅದು ತುಂಡುಗಳನ್ನಾಗಿ ಮಾಡಿ ಮತ್ತೆ ಜೋಡಿಸಲು ಸಾಧ್ಯವಾಗುವ ಜಡವಸ್ತುವಿನಂತಲ್ಲ. ಆ ಪರಿಕಲ್ಪನೆಯು ಇಲ್ಲಿ ಅನ್ವಯಿಸುವುದಿಲ್ಲ, ಏಕೆಂದರೆ ಸನಾತನ, ಶಾಶ್ವತ ಎನ್ನುವ ಸಂಸ್ಕೃತ ಪದವನ್ನು ಬಳಸಿದೆ. ಸಣ್ಣ ಭಾಗವು ಶಾಶ್ವತ. ಪ್ರತಿಯೊಂದು ಪ್ರತ್ಯೇಕ ದೇಹದಲ್ಲಿಯೂ ಪರಮಪ್ರಭುವಿನ ಸಣ್ಣ ಭಾಗವು ಇದೆ. ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶಗಳು. ಮತ್ತೆ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲರೂ ಭಗವಂತನ ವಿಭಿನ್ನ ಅಂಶ, ಅವನ ಒಂದು ಸಣ್ಣ ಭಾಗ ಅಂತಂದ್ರೆ ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಸಣ್ಣ ಭಾಗ ಅಂತಂದ್ರೆ ಅದು ತುಂಡರಿಸಿ ಬಂದಿರುವಂತದ್ದು ಅಲ್ಲ. ಅಂದ್ರೆ ಈ ತುಂಡರಿಸಿ ಬರೋದಕ್ಕೆ ಇದು ಭೌತಿಕವಾದ ಒಂದು
ವಸ್ತು ಅಲ್ಲ. ಆತ್ಮ ಅನ್ನುವಂಥದ್ದು ಅದು ಸನಾತನವಾದದ್ದು, ಶಾಶ್ವತವಾದದ್ದು. ಮತ್ತೆ ಇದು ಭೌತಿಕ ವಸ್ತುವಿನ ಹಾಗೆ ಅದನ್ನ ಬೇರೆ ಬೇರೆಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಪರಿಕಲ್ಪನೆ ಇಲ್ಲಿ ಅನ್ವಯಿಸುವುದಿಲ್ಲ, ಏಕೆಂದ್ರೆ ಸನಾತನ, ಶಾಶ್ವತ ಎನ್ನುವ ಸಂಸ್ಕೃತ ಪದವನ್ನಲ್ಲಿ ಬಳಸ್ತಾ ಇದ್ದಾರೆ. ಪ್ರತಿಯೊಂದು ಪ್ರತ್ಯೇಕ ದೇಹದಲ್ಲಿಯೂ ಪರಮಪ್ರಭುವಿನ ಸಣ್ಣ ಭಾಗವೂ ಇದೆ. ಅಂದ್ರೆ ಪ್ರತಿಯೊಂದು ದೇಹದಲ್ಲೂ ಕೂಡ ಭಗವಂತನ ಸಣ್ಣ ಭಾಗ ಅಂತಂದ್ರೆ ನಾವೆಲ್ಲರೂ ಕೂಡ ವಿಭಿನ್ನ ಅಂಶಗಳು, ನಾವೆಲ್ಲರೂ ಭಗವಂತನ ಅಂಶಗಳು, ಒಂದು ಸಣ್ಣ ಭಾಗ ನಾವಲ್ಲಿ ಇದೀವಿ. ದೇಹಿನೋಸ್ಮಿ ಯಥಾ ದೇಹಿ, ಇದು 2ನೆಯ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಹೇಳಿದೆ. ಆ ಸಣ್ಣ ಭಾಗವು ದೇಹದ ತೊಡಕಿನಿಂದ ಬಿಡುಗಡೆಯಾದಾಗ ಆಧ್ಯಾತ್ಮಿಕ ಗಗನದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ತನ್ನ ಮೂಲ ಆಧ್ಯಾತ್ಮಿಕ ದೇಹವನ್ನು ಮತ್ತೆ ಪಡೆಯುತ್ತದೆ. ಆ ಒಂದು ಸಣ್ಣ ಭಾಗ ಅದು ಜೀವಾತ್ಮ, ಅದು ಸ್ವತಃ ಬಂದಿರುವಂತದ್ದು ಭಗವಂತನಿಂದ. ಯಾವಾಗ ಈ ಒಂದು ದೇಹ ಭಾವನೆಯಿಂದ ಅದು ಹೊರಗಡೆ ಬರುತ್ತೆ, ಮತ್ತದು ಆಧ್ಯಾತ್ಮಿಕ ಗಗನಕ್ಕೆ ಹೋಗುತ್ತೆ. ಅಲ್ಲಿ ತನ್ನ ನಿಜ ಸ್ವರೂಪ ಅಂದ್ರೆ ಅದು ಆಧ್ಯಾತ್ಮಿಕ ಒಂದು ದೇಹವನ್ನ ಅದು ಮತ್ತೆ ಪಡೆಯುತ್ತೆ. ಅದು ಪರಮಪ್ರಭುವಿನ ಸಹವಾಸವನ್ನು ಅನುಭವಿಸುತ್ತದೆ. ಅಂದ್ರೆ ಆಗ ಅವನು ಭಗವಂತನನ್ನ ನೇರವಾಗಿ ಕಾಣ್ಲಿಕ್ಕೆ, ಮಾತಾಡ್ಲಿಕ್ಕೆ ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಚಿನ್ನದ ವಿಭಿನ್ನಾಂಶಗಳು ಸಹ ಚಿನ್ನವೇ ಆಗಿರುವಂತೆ ಸಣ್ಣ ಭಾಗವು ಪರಮಪ್ರಭುವಿನ ವಿಭಿನ್ನಾಂಶವಾಗಿರುವುದರಿಂದ ಜೀವಿಯು ಗುಣದಲ್ಲಿ ಪ್ರಭುವಿನೊಡನೆ ಒಂದು ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ನಮ್ಮಲ್ಲಿ ಆ ಭಗವಂತನಲ್ಲಿರುವಂತಹ ಗುಣಗಳೇ ಇರುವಂತದ್ದು, ಆದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಅದರಲ್ಲಿ ವ್ಯತ್ಯಾಸ ಇದೆ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ನಿವಾಶಯಾತ್. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ದೇಹ, ಆತ್ಮ ಅನ್ನುವಂಥದ್ದು ದೇಹದಿಂದ ಹೊರಗಡೆ ಹೇಗೆ ಹೋಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಗಾಳಿ ಗಂಧವನ್ನ ಒಯ್ಯುವಂತೆ, ಅಂದ್ರೆ ಈ ಗಾಳಿ ಬೀಸಿದಾಗ ಅದು ಮಲ್ಲಿಗೆ ಗಿಡದ ಮೇಲೆ ಬೀಸಿತು ಅಂದ್ರೆ ಆ ಮಲ್ಲಿಗೆಯ ಸುಗಂಧವನ್ನ ಎತ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅಥವಾ ಅದು ಒಂದು ಚರಂಡಿಯ ಮೇಲೆ ಬೀಸಿದಾಗ ದುರ್ಗಂಧವನ್ನ ಎತ್ಕೊಂಡು ಹೋಗುತ್ತೆ ಅಂತ. ಹಾಗೆ ಈ ಒಂದು ಆತ್ಮ ಯಾವ ದೇಹದಲ್ಲಿದೆ, ಆ ದೇಹದಲ್ಲಿ ಅದು ಏನೆಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾ ಇದೆ, ಅದರ ಒಂದು ಸಂಸ್ಕಾರ, ವಾಸನ ಅಂತ ಹೇಳ್ತಾರೆ. ಆ ವಾಸನೆ ಅಂದ್ರೆ ಆ ಒಂದು ಹಿಂದಿನ ಒಂದು ಸಂಸ್ಕಾರಗಳು ಏನಿದೆ ಅದು ಮನಸ್ಸಿನಲ್ಲಿ, ಅದು ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಆ ಒಂದು ಮನಸ್ಸು ಅನ್ನುವಂಥದ್ದು ಆತ್ಮನ ಜೊತೆಯಲ್ಲಿ, ಆ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಆತ್ಮದ ಜೊತೆಯಲ್ಲಿ ಹೋಗುತ್ತೆ. ಹೇಗೆ ಆತ್ಮದ ಜೊತೆಯಲ್ಲಿ ಹೋಗುತ್ತೆ ಅಂದ್ರೆ ಗಾಳಿ ಆತ್ಮ ಅಂತ ಆದ್ರೆ ಆ ಮನಸ್ಸು ಅನ್ನುವಂಥದ್ದು ಗಂಧ ಇದ್ದ ಹಾಗೆ. ಆ ಒಂದು ಮನಸ್ಸನ್ನ ಈ ಆತ್ಮ ಅದು ಇನ್ನೊಂದು ಶರೀರಕ್ಕೆ ಕೊಂಡೋಗುತ್ತೆ ಅಂತ. ಹಾಗೆ ಗಾಳಿಯು ಗಂಧವನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಅಂದ್ರೆ ಆ ಹಿಂದಿನ ಸಂಸ್ಕಾರಗಳನ್ನ ಅವನು ಮತ್ತೆ ಇನ್ನೊಂದು ದೇಹಕ್ಕೆ ವರ್ಗಾಯಿಸ್ಕೊಳ್ತಾನೆ, ಹಾಗೆ ತಗೊಂಡು ಹೋಗ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಅಂದ್ರೆ ಅವನು ಹೀಗೆ ಒಂದು ಹುಟ್ಟು ಸಾವು ಅನ್ನುವಂಥದ್ದು, ಅದು ಸಾವು ಅಂತ ಆದಾಗ ಆತ್ಮ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಆ ಸೂಕ್ಷ್ಮ ರೂಪದಲ್ಲಿರುವಂತಹ ಸೂಕ್ಷ್ಮ ಶರೀರ ಏನಿದೆ ಅದು ಅವನ ಜೊತೆಯಲ್ಲಿ ಸಾಗುತ್ತೆ. ಇಲ್ಲಿ ಜೀವಿಯನ್ನು ಈಶ್ವರ ಎಂದು ವರ್ಣಿಸಿದೆ. ಹೀಗೆಂದರೆ ತನ್ನ ದೇಹವನ್ನು ನಿಯಂತ್ರಿಸುವವನು ಎಂದು ಅರ್ಥ. ಈಶ್ವರ ಅಂತಂದ್ರೆ ಇಲ್ಲಿ ಹೇಳ್ತಿರುವಂತದ್ದು ಆ ಒಂದು ದೇಹವನ್ನ ನಿಯಂತ್ರಣೆ ಮಾಡುವಂತವನು ಅಂತ. ಅವನು ಬಯಸಿದ್ದಲ್ಲಿ ಈ ದೇಹವನ್ನು ಉತ್ತಮ ವರ್ಗಕ್ಕೆ ಬದಲಾಯಿಸಬಹುದು, ಅವನು ಬಯಸಿದ್ದಲ್ಲಿ ತನ್ನ ಕೆಳಗಿನ ವರ್ಗಕ್ಕೆ ಸಾಗಬಹುದು. ಬಹು ಅಲ್ಪವಾದ ಸ್ವಾತಂತ್ರ್ಯ ಉಂಟು. ಅಂದ್ರೆ ಈಶ್ವರ ಅಂತಂದ್ರೆ ಇವನು ಪರಮೇಶ್ವರ ಅಲ್ಲ, ಇವನು ಬರೀ ಒಂದು ದೇಹದ ಒಂದು ಮೇಲೆ ಒಡೆತನವನ್ನ ಮಾಡ್ಲಿಕ್ಕೆ ಸಾಧ್ಯ, ಅಂದ್ರೆ ಅದನ್ನ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ. ಹೇಗೆ ಅವನು ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ತನ್ನನ್ನ ತಾನು ಅಂದ್ರೆ ಆತ್ಮವನ್ನ ಅವನು ಉನ್ನತ ಸ್ಥಿತಿಗೂ ಕೊಂಡೋಗೋದಕ್ಕೆ ಸಾಧ್ಯ ಇದೆ. ಅದೇ ಆತ್ಮವನ್ನ ಅವನು ಅಧಪತನಕ್ಕೆ ಕೊಂಡೋಗೋದಕ್ಕೆ ಅವನಿಂದ ಸಾಧ್ಯ ಇದೆ. ಆ ಒಂದು ಸ್ವಾತಂತ್ರ್ಯ, ಅಂತ ಒಂದು ಅಲ್ಪ ಸ್ವಾತಂತ್ರ್ಯ ಆ ಒಂದು ಜೀವಿಗೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ದೇಹಕ್ಕೆ ಆಗುವ ಬದಲಾವಣೆಯು ಅವನನ್ನು ಅವಲಂಬಿಸಿದೆ. ಸಾವಿನ ಸಮಯದಲ್ಲಿ ಅವನು ಸೃಷ್ಟಿಸಿರುವ ಪ್ರಜ್ಞೆಯು ಅವನನ್ನು ಮುಂದಿನ ಬಗೆಯ ದೇಹಕ್ಕೆ ಕೊಂಡೊಯ್ಯುವುದು. ಅಂದ್ರೆ ಅವನು ಜ್ಞಾನವನ್ನ ಬೆಳೆಸ್ಕೊಳ್ಳುವ ಮೂಲಕ, ಭಕ್ತಿಯನ್ನ ಬೆಳೆಸ್ಕೊಳ್ಳುವ ಮೂಲಕ ಅವನು ತನ್ನನ್ನ ತಾನು ಊರ್ಧ್ವಲೋಕಗಳಿಗೆ
ಕೂಡ ಕೊಂಡೋಗ್ಬೋದು, ಅಥವಾ ಪುಣ್ಯವನ್ನ ಗಳಿಸಿ ಅವನು ಊರ್ಧ್ವ ಲೋಕಗಳಿಗೆ ಹೋಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅವನು ಭಗವಂತನಿಗೆ ಶರಣಾಗತಿ ಹೊಂದಿದಾಗ ಈ ಒಂದು ಐಹಿಕ ಬಂಧನದಿಂದ, ಈ ಒಂದು ಭೌತಿಕ ಜಗತ್ತಿನಿಂದಲೇ ಅವನು ತನ್ನನ್ನು ತಾನು ವರ್ಗಾವಣೆ ಮಾಡ್ಕೊಬಹುದು ಆಧ್ಯಾತ್ಮಿಕ ಜಗತ್ತಿಗೆ. ಅದನ್ನ ಮಾಡದಿರ ಅವನು ತನ್ನನ್ನ ತಾನು ಕೆಳಗಿನ ಒಂದು ಪ್ರಾಣಿ ವರ್ಗಗಳಲ್ಲೂ ಕೂಡ ಅಂತಹ ಒಂದು ದೇಹವನ್ನು ಕೂಡ ಪಡಿಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಹೇಗೆ ಅಂತಂದ್ರೆ, ಇಲ್ಲಿ ಸಾವಿನ ಸಮಯದಲ್ಲಿ ಅವನು ಸೃಷ್ಟಿಸಿರುವ ಪ್ರಜ್ಞೆಯನ್ನು ಅವನನ್ನು ಮುಂದಿನ ಬಗೆಯ ದೇಹಕ್ಕೆ ಕೊಂಡೊಯ್ಯುತ್ತೆ. ಅಂದ್ರೆ ಸಾಯೋ ಸಮಯದಲ್ಲಿ ಅವನಿಗೆ ಎಂತ ಪ್ರಜ್ಞೆ ಇರುತ್ತೆ, ಅಂತಹ ಒಂದು ದೇಹ ರಚನೆ ಅವನಿಗೆ ಸಿಗುತ್ತೆ ಅಂತ. ಸಾವಿನ ಸಂದರ್ಭದಲ್ಲಿ ಅವನಿಗೆ ಎಂತಹ ಒಂದು ಪ್ರಜ್ಞೆ ಇರುತ್ತೆ ಅಂತಂದ್ರೆ, ಅವನು ಇಡೀ ಜೀವನ ಪರ್ಯಂತ ಯಾವ ಒಂದು ಪ್ರಜ್ಞೆಯಲ್ಲಿ ಇದ್ನೋ ಅದೇ ಪ್ರಜ್ಞೆ ಅವನ ಸಾವಿನ ಸಮಯದಲ್ಲಿ ಅವನಿಗೆ ಇರುತ್ತೆ. ಇಡೀ ಜೀವನ ಪರ್ಯಂತ ಅವನು ಭಕ್ತಿ ಕಾರ್ಯಗಳನ್ನ ಮಾಡಿದ್ದ ಅಂದ್ರೆ ಅವನ ಮನಸ್ಸು ಭಕ್ತಿಯಲ್ಲಿ ನೆಲೆಸಿರುತ್ತೆ. ಭಕ್ತಿ ಕಾರ್ಯಗಳನ್ನ ಮಾಡದಿರ ಭೋಗ ಜೀವನ ಮಾಡಿದ್ದ ಅಂತಂದ್ರೆ ಅವನು ಭೋಗಾಸಕ್ತಿಯಲ್ಲಿಯೇ ಅವನು ದೇಹತ್ಯಾಗ ಆಗುತ್ತೆ. ಆ ಒಂದು ಪ್ರಜ್ಞೆ, ಆ ಒಂದು ಕಾನ್ಶಿಯಸ್ ಎಂತಹ ಒಂದು ಕಾನ್ಶಿಯಸ್ ಅಲ್ಲಿ ಆ ಒಂದು ದೇಹತ್ಯಾಗ ಆಗುತ್ತೆ, ಅದಕ್ಕೆ ತಕ್ಕಂತಹ ಒಂದು ಪ್ರಜ್ಞೆ ಅದು ಏನ್ ಮಾಡುತ್ತೆ, ಅವನನ್ನ ಮುಂದಿನ ಒಂದು ದೇಹವನ್ನ ಆಯ್ಕೆ ಮಾಡ್ಕೊಡುತ್ತೆ. ಅವನ ಒಂದು ಭೋಗ ಜೀವನ ಮಾಡುವಂತಹ ಒಂದು ಪ್ರವೃತ್ತಿ ಏನಿದೆ ಅದಕ್ಕೆ ತಕ್ಕಂತಹ ಒಂದು ದೇಹ ರಚನೆ ಮತ್ತೆ ಅವನು ಪಡ್ಕೊಳ್ತಾನೆ. ಅವನು ತನ್ನ ಪ್ರಜ್ಞೆಯನ್ನು ಒಂದು ಬೆಕ್ಕಿನ ಅಥವಾ ನಾಯಿಯ ಪ್ರಜ್ಞೆಯಂತೆ ಮಾಡಿದ್ದರೆ ಅವನು ಬೆಕ್ಕು ಅಥವಾ ನಾಯಿಯ ದೇಹವನ್ನು ಪಡೆಯುವುದು ಖಂಡಿತ. ಅಂದ್ರೆ ಬೆಕ್ಕಿನ ನಾಯಿಯ ಪ್ರಜ್ಞೆ ಅಂತಂದ್ರೆ ಅವನು ಬೆಕ್ಕು ನಾಯಿ ತರ ಬಿಹೇವ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ಹೇಳ್ತಾ ಇರುವಂತದ್ದು ಏನಂತಾರೆ ಪ್ರಭುಪಾದರು, ಆಹಾರ, ನಿದ್ರೆ, ಭಯ, ಮೈಥುನ, ಈ 4 ಪ್ರಾಣಿಗಳು ಕೂಡ ಮಾಡತ್ತೆ ಅಂತ. ಅವನು ಪ್ರಾಣಿ ಜೀವನ ಮಾಡಿದ್ದಾನೆ ಅಂತಂದ್ರೆ ಅವನು ಈ 4ರಲ್ಲೇ ಸದಾ ಇದ್ದಿದ್ದಾನೆ ಅಂತ. ಅದರಿಂದ ಆಚೆಗೆ ಅವನಿಗೆ ಜ್ಞಾನ ಅನ್ನುವಂಥದ್ದು, ಬುದ್ಧಿ ಅನ್ನುವಂಥದ್ದು ಮನುಷ್ಯನಿಗೆ ಭಗವಂತ ಕೊಟ್ಟಿದ್ದಾನೆ. ಅದನ್ನ ಅವನು ಬಳಸ್ಲಿಲ್ಲ ಅಂತಂದ್ರೆ ಅವನು ಮುಂದೆ ಅಂಥದೇ ಒಂದು ಪ್ರಜ್ಞೆ ಅಂತಂದ್ರೆ ಅಂಥದೇ ಒಂದು ಯಾವ್ದಾದ್ರು ಒಂದು ಪ್ರಾಣಿಯ ಒಂದು ರೂಪವನ್ನ ಪಡಿತಾನೆ, ದೇಹವನ್ನ ಪಡಿತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವನು ತನ್ನ ಮನಸ್ಸನ್ನು ದೈವಿ ಗುಣಗಳಲ್ಲಿ ಕೇಂದ್ರೀಕರಿಸಿದರೆ ಅವನು ದೇವತೆಯ ರೂಪವನ್ನು ಪಡೆಯುತ್ತಾನೆ. ಅಂದ್ರೆ ಅವನು ಸದಾಕಾಲ ಸತ್ವ ಗುಣದಲ್ಲಿ ಇರುವಂತವ್ರು ಅವ್ರೇನ್ ಮಾಡ್ತಾರೆ, ದಾನ ಧರ್ಮಗಳನ್ನ ಮಾಡುವಂಥದ್ದು, ಯಾಗ ಯಜ್ಞಗಳನ್ನ ಮಾಡುವಂಥದ್ದು, ವೇದಾಧ್ಯಯನ ಮಾಡುವಂಥದ್ದು, ಸಾತ್ವಿಕ ಗುಣದಲ್ಲಿ ಇರುವಂತವ್ರು ಅವ್ರೇನ್ ಮಾಡ್ತಾರೆ, ಅವ್ರು ಮಾಡುವಂತಹ ಕೆಲಸಗಳು ಅವರನ್ನ ದೇವತೆಗಳ ರೂಪವನ್ನು ಪಡೆಯುತ್ತಾರೆ. ಅಂದ್ರೆ ಅವರು ದೇವತೆಗಳ ಆರಾಧನೆ ಮಾಡೋದ್ರಿಂದ ಅವರು ದೇವತೆಗಳ ರೂಪವನ್ನು ಪಡೆದು ಅವರ ಲೋಕಕ್ಕೆ ಹೋಗ್ತಾರೆ. ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದರೆ ಅವನನ್ನು ಕೃಷ್ಣ ಲೋಕಕ್ಕೆ ವರ್ಗ ಮಾಡಲಾಗುತ್ತದೆ. ಅಂದ್ರೆ ಈ ಸಾವಿನ ಸಂದರ್ಭ ಅನ್ನುವಂಥದ್ದು ಅದು ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಅಂದ್ರೆ ನಾವು ಸಾವಿನ ಸಂದರ್ಭದಲ್ಲಿ ಯಾವ ಪ್ರಜ್ಞೆಯಲ್ಲಿ ಇದ್ದೀವಿ ಅನ್ನುವಂಥದ್ದು ಅಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ನಾವು ಕೃಷ್ಣ ಪ್ರಜ್ಞೆನಲ್ಲಿ ಇದ್ವಿ ಅಂತಂದ್ರೆ ಕೃಷ್ಣನ ಲೋಕಕ್ಕೆ ಕೂಡ ನಾವು ಒಂದು ಆತ್ಮವನ್ನ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಅವನು ಕೃಷ್ಣನ ಸಂಗಾತಿ ಆಗುತ್ತಾನೆ, ಅಲ್ಲಿ ಹೋಗಿ ಅವನು ಭಗವಂತನ ಜೊತೆಯಲ್ಲಿ ಇರ್ತಾನೆ. ಈ ದೇಹದ ನಾಶವಾದ ಮೇಲೆ ಎಲ್ಲವೂ ಮುಗಿದು ಹೋಗುತ್ತದೆ ಎನ್ನುವುದು ಸುಳ್ಳುವಾದ. ಅಂದ್ರೆ ಯಾವಾಗ ಈ ದೇಹ ಸಾಯುತ್ತೆ, ಯಾರು ಅಜ್ಞಾನದಲ್ಲಿದ್ದಾರೆ ಅವ್ರೇನಂತಾರೆ, ನಾವು ಸತ್ತ ಮೇಲೆ ಮತ್ತೆ ಇನ್ನೊಂದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಆದ ಕಾರಣ ಅವ್ರು ಏನಂತಾರೆ, ಈ ದೇಹ ಸಾಯುತ್ತೆ ಅಂತಂದ್ರೆ ನಾನು ಸತ್ತೆ, ಅಲ್ಲಿಗೆ ಮುಗೀತು, ಎಲ್ಲ ಕತೆ ಮುಗೀತು ಅಂತ ಹೇಳ್ತಾರೆ. ವ್ಯಕ್ತಿಗತ ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ ಮತ್ತು ಅವನ ಈಗಿನ ದೇಹವು, ಈಗಿನ ಚಟುವಟಿಕೆಗಳು ಅವನ ಮುಂದಿನ ದೇಹದ ಹಿನ್ನೆಲೆಯಾಗುತ್ತದೆ. ಅದೇ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅದೆಲ್ಲವೂ ಕೂಡ ನಮ್ಮ ಮುಂದೆ ಎಂತಹ ದೇಹವನ್ನ ನಾವು ಪಡಿತೀವಿ ಅನ್ನೋದನ್ನ ಅದು ಇಲ್ಲಿ ನಿರ್ಧಾರ ಮಾಡ್ತಾ ಇದೆ. ಕರ್ಮಕ್ಕೆ ಅನುಗುಣವಾಗಿ ಮನುಷ್ಯನಿಗೆ ಬೇರೆ ಬೇರೆ ಶರೀರ ಬರುತ್ತದೆ. ಅವರವರ ಮಾಡಿರುವಂತ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಬೇರೆ ಬೇರೆ ಶರೀರ ಸಿಗುತ್ತೆ. ಕಾಲವು ಕಳೆದಾಗ ಅವನು ಈ ದೇಹವನ್ನು ತ್ಯಜಿಸಬೇಕು. ಅಂದ್ರೆ ಈ ಒಂದು ಐಹಿಕ ಜಗತ್ತಿನಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಅದಕ್ಕೆ ಒಂದು ಕೊನೆ ಅನ್ನುವಂಥದ್ದಿದೆ. ಅಂದ್ರೆ ಈ ದೇಹ ಅನ್ನುವಂಥದ್ದು ಯಾವಾಗ್ಲೂ ಕೂಡ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಆ ದೇಹವನ್ನ ಅವನು ಒಂದು ದಿನ ಕಳ್ಕೊಳ್ಬೇಕಾಗತ್ತೆ. ಆ ರೀತಿ ಕಳ್ಕೊಂಡಾಗ ಆ ದೇಹದಲ್ಲಿದ್ದಾಗ ಅವನು ಏನು ಕರ್ಮಗಳನ್ನ ಮಾಡ್ದ ಅದಕ್ಕನುಗುಣವಾಗಿ ಅವನಿಗೆ ಇನ್ನೊಂದು ದೇಹ ಸಿಗುತ್ತೆ. ಮುಂದಿನ ದೇಹದ ಕಲ್ಪನೆಯನ್ನು ಸೂಕ್ಷ್ಮ ಶರೀರವು ಕೊಂಡೊಯ್ಯುತ್ತದೆ. ಮುಂದಿನ ದೇಹದ ಕಲ್ಪನೆ ಅಂದ್ರೆ ಅವನಿಗೆ ಆ ಮನಸ್ಸಿನಲ್ಲಿ ಯಾವ ಸಂಸ್ಕಾರಗಳು, ಯಾವ ಕಾನ್ಶಿಯಸ್ ಅನ್ನೋದು ಇದೆ ಅದು ಆ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಆ ಮನಸ್ಸು, ಬುದ್ಧಿ, ಅಹಂಕಾರ ಅದರಲ್ಲಿ ಇರುತ್ತೆ. ಅದು ಅದನ್ನ ಆ ಒಂದು ಆತ್ಮನನ್ನ ಇನ್ನೊಂದು ಆ ಒಂದು ಸಂಸ್ಕಾರಗಳಿಗೆ ತಕ್ಕಂತಹ ಇನ್ನೊಂದು ಶರೀರಕ್ಕೆ ಅವನನ್ನ ಕೊಂಡೋಗುತ್ತೆ. ಮುಂದಿನ ಜನ್ಮದಲ್ಲಿ ಅದು ಇನ್ನೊಂದು ದೇಹವನ್ನು ಪಡೆಯುತ್ತದೆ ಎಂದು ಇಲ್ಲಿ ಹೇಳಿದೆ. ದೇಹದಿಂದ ದೇಹಕ್ಕೆ ಸಾಗಿ ದೇಹದಲ್ಲಿರುವಾಗ ಹೋರಾಡುವುದಕ್ಕೆ ಕರ್ಷತಿ ಅಥವಾ ಉಳಿವಿಗಾಗಿ ಹೋರಾಟ ಎಂದು ಹೆಸರು. ಅಂದ್ರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅವನು ಬದಲಾಗ್ತಾ ಇರ್ತಾನೆ. ಪ್ರತಿಯೊಂದು ದೇಹದಲ್ಲೂ ಅವನ ಉಳಿವಿಗಾಗಿ ಹೋರಾಟ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಅವನು ಹೋರಾಟದಲ್ಲಿ ಮುಂದುವರಿತಾನೆ.
ಹರೇ ಕೃಷ್ಣ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿ. ಕಾಂತಮಣಿ ಮಾತಾಜಿ. ಸಾರಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಓದ್ತೀನಿ. ಹರೇ ಕೃಷ್ಣ. ಶ್ಲೋಕ 9. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಸ್ತ್ಯಾಯಂ ವಿಷಯಾನುಪಸೇವತೆ. ಅನುವಾದ: ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇದನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ಸಮೂಹವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜೀವಿ ಈಗ ಇನ್ನೊಂದು ಜಡ ದೇಹವನ್ನ ಪಡಿತಾನೆ. ಅವನು ಯಾವ ದೇಹವನ್ನ ಪಡಿತಾನೆ, ಅದಕ್ಕೆ ನಿರ್ದಿಷ್ಟವಾದ ಬಗ್ಗೆ ಕಣ್ಣು, ಕಿವಿ, ನಾಲಿಗೆ, ಮೂಗು, ಸ್ಪರ್ಶೇಂದ್ರಿಯಗಳು ಇರುತ್ತೆ. ಅಂದ್ರೆ ಈಗ ಅವನು ಬೇರೆ ಪ್ರಾಣಿಗಳ ಒಂದು ಜನ್ಮವನ್ನ ಪಡೆದಾಗ ಆನೆಗೆ ಇರುವಂತಹ ಇಂದ್ರಿಯಗಳು ನಾಯಿಗೆ ಇರುವುದಿಲ್ಲ. ನಾಯಿಗೆ ಇರುವಂತಹ ಇಂದ್ರಿಯಗಳು ಪಕ್ಷಿಗಳಿಗೆ ಇರುವುದಿಲ್ಲ. ಪಕ್ಷಿಗಳಿಗೆ ಇರುವಂತಹ ಇಂದ್ರಿಯಗಳು ಗಿಡ ಮರಗಳಿಗೆ ಇರುವುದಿಲ್ಲ. ಹಾಗೆ ಒಂದು ವಿಶಿಷ್ಟ ತಂಡ, ಅಂದ್ರೆ ಈ ಒಂದು ತಂಡ ಅಂತ ಕರಿತಾ ಇದ್ದಾರೆ ಈ ಒಂದು ಇಂದ್ರಿಯಗಳನ್ನ. ಆ ಒಂದು ಪಂಚ ಜ್ಞಾನೇಂದ್ರಿಯಗಳೇನಿದೆ ಅದನ್ನ ಹೇಳ್ತಾ ಇದ್ದಾರೆ. ಅಂತಹ ಒಂದು ದೇಹವನ್ನ ಅವನು ಪಡೆದು ಅದಕ್ಕೆ ತಕ್ಕ ಹಾಗೆ ಒಂದು ದೇಹ ರಚನೆಯನ್ನು ಅವನು ಪಡ್ಕೊಂತಾನೆ. ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸ್ತಾನೆ. ವಾಯ್ಸ್ ಕೇಳಿಸ್ತಿಲ್ಲ ಮಾತಾಜಿ. ಬ್ರೇಕ್ ಆಗ್ತಾ ಇದೆ ಮಾತಾಜಿ, ವಾಯ್ಸ್ ಹಂಗೆ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದ್ಯಾ? ಈಗ ಇಲ್ಲ ಕೇಳಿಸ್ತಿದೆ ಮಾತಾಜಿ, ಮಾತಾಜಿ. ಇವಾಗ ಕೇಳಿಸ್ತಿದೆ. ಒಂದ್ ನಿಮಿಷ ಮಾತಾಜಿ. ಇದು ಎಷ್ಟನೇ ಶ್ಲೋಕ ಮಾತಾಜಿ? ಇದು 9ನೇ ಶ್ಲೋಕ ಮಾತಾಜಿ. 9. ಹೀಗೆ ಅವನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗಿ ಹೋಗುವಾಗ ಬೇರೆ ಬೇರೆ ರೂಪಗಳನ್ನ, ಬೇರೆ ಬೇರೆ ದೇಹಗಳನ್ನ ಪಡಿತಾನೆ. ಪ್ರತಿಯೊಂದು ದೇಹದಲ್ಲೂ ಕೂಡ ಅದಕ್ಕೆ ಆದಂತಹ ಒಂದು ನಿರ್ದಿಷ್ಟ ಇಂದ್ರಿಯಗಳು ಅನ್ನೋದು ಇರುತ್ತೆ. ಪ್ರತಿಯೊಂದು ಜೀವಿಗೂ ಅದರದೇ ಆದಂತಹ ಒಂದು ನಿರ್ದಿಷ್ಟ ಬಗೆಯ ಇಂದ್ರಿಯ. ಆನೆ ಆದಾಗ ಅವನಿಗೆ ಬೇರೆ ರೂಪ ಇರುತ್ತೆ, ಅದಕ್ಕೆ ಬೇರೆ ಇಂದ್ರಿಯಗಳಿರುತ್ತೆ. ಅದೇ ರೀತಿ ಒಂದು ಮೀನಾದಾಗ ಅಥವಾ ಒಂದು ಪಕ್ಷಿ ಆದಾಗ ಅಥವಾ ಒಂದು ಮರಗಿಡಗಳಾದಾಗ ಅದಕ್ಕೆ ತನ್ನದೇ ಆದಂತಹ ಒಂದು ಇಂದ್ರಿಯಗಳಿರುತ್ತೆ. ಅಂತಹ ಒಂದು ಇಂದ್ರಿಯಗಳಲ್ಲಿ ಅವನು ಬೇರೆ ಬೇರೆ ಅನುಭವಗಳನ್ನ ಪಡಿತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಜೀವಿಯು ತನ್ನ ಪ್ರಜ್ಞೆಯಲ್ಲಿ ಬೆಕ್ಕು ನಾಯಿಗಳ ಗುಣಗಳನ್ನು ಬೆರೆಸಿದರೆ ಮುಂದಿನ ಜನ್ಮದಲ್ಲಿ ಬೆಕ್ಕು ಅಥವಾ ನಾಯಿಯ ದೇಹವನ್ನು ಪಡೆದು ಅನುಭವಿಸುತ್ತಾನೆ. ಮೂಲತಃ ಪ್ರಜ್ಞೆಯು ನೀರಿನಂತೆ ಶುದ್ಧ.
ನೀರಿನಲ್ಲಿ ಒಂದು ಬಣ್ಣವನ್ನು ಬೆರೆಸಿದರೆ ಅದು ಬದಲಾಗುತ್ತದೆ. ಅಂದ್ರೆ ನಮ್ಮ ಒಂದು ಪ್ರಜ್ಞೆ ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ನೀರಿದ್ದ ಹಾಗೆ, ಅದಕ್ಕೆ ಯಾವ ಬಣ್ಣವನ್ನು ಬೆರೆಸ್ತೀವಿ ಆ ಬಣ್ಣ ಅದು ಬದಲಾಗುತ್ತೆ, ಆ ಬಣ್ಣಕ್ಕೆ ಬದಲಾಗುತ್ತೆ. ಹಾಗೆಯೇ ಜೀವಾತ್ಮನು ಪರಿಶುದ್ಧನಾದದ್ದರಿಂದ ಪ್ರಜ್ಞೆಯು ಪರಿಶುದ್ಧ. ಆದರೆ ಪ್ರಜ್ಞೆಯ ಭೌತಿಕ ಗುಣಗಳ ಸಹವಾಸಕ್ಕೆ ಅನುಗುಣವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂದ್ರೆ ಅದು ಈ ಒಂದು 3 ಗುಣಗಳ ಸಹವಾಸಕ್ಕೆ ಬಂದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಬದಲಾಗುತ್ತೆ. ನೈಜ ಪ್ರಜ್ಞೆ ಎಂದರೆ ಕೃಷ್ಣ ಪ್ರಜ್ಞೆ. ನಮ್ಮ ನಿಜವಾದ ಪ್ರಜ್ಞೆ ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ಕೃಷ್ಣ ಪ್ರಜ್ಞೆ. ಆದುದರಿಂದ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆದಾಗ ಅವನ ಜೀವನವು ಪರಿಶುದ್ಧವಾಗಿರುತ್ತದೆ. ಆದರೆ ಐಹಿಕ ಮನೋಧರ್ಮವು ಅವನ ಪ್ರಜ್ಞೆಯೊಡನೆ ಬೆರಕೆಯಾದರೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಅನುಗುಣವಾದ ದೇಹವನ್ನು ಪಡೆಯುತ್ತಾನೆ. ಮತ್ತೆ ಅವನಿಗೆ ಮನುಷ್ಯ ದೇಹವೇ ಲಭ್ಯವಾಗುತ್ತದೆ ಎಂದೇನೂ ಇಲ್ಲ. ಅಂದ್ರೆ ನಾವು ಈ ದೇಹದಿಂದ ಇನ್ನೊಂದು ದೇಹ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಾವು ನಮ್ಮ ಒಂದು ನಿಜ ಸ್ವರೂಪಕ್ಕೆ ಹೋಗ್ತೀವಿ. ಆಗೊಂದು ವೇಳೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತಂದ್ರೆ ಅವನು ಮುಂದೆ ಎಂತಹ ದೇಹವನ್ನ ಪಡಿತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮನುಷ್ಯನೇ ಆಗಿ ಹುಟ್ಟುತ್ತಾನೆ ಅಂತ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನು 84 ಲಕ್ಷ ಜೀವವರ್ಗಗಳಲ್ಲಿ ಅಂದ್ರೆ 84 ಲಕ್ಷ ವರ್ಗಗಳು ಇದೆ. ಆದುದರಿಂದ ಮನುಷ್ಯನು ಬೆಕ್ಕು, ನಾಯಿ, ಹಂದಿ, ದೇವತೆ ಅಥವಾ ಇತರ ಹಲವಾರು ರೂಪಗಳಲ್ಲಿ ಒಂದನ್ನ ಪಡಿಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಅವನು ಮತ್ತೆ ಮನುಷ್ಯನೇ ಆಗ್ಬೇಕು ಅಂತೇನಿಲ್ಲ, ಅವನು ಬೇರೆ ಯಾವುದೇ ರೂಪವನ್ನು ಕೂಡ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಮುಂದೆ ಯಾರಿದ್ರೆ ನನಗೆ ಗೊತ್ತಿಲ್ಲ, ಓದ್ಬೋದು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಅನುವಾದ: ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವರು ಇದೆಲ್ಲವನ್ನು ಕಾಣಬಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜೀವಿಗಳು ತನ್ನ ದೇಹವನ್ನ ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ. ಅಂದ್ರೆ ಈಗ ಸಾಧಾರಣ ಜನ ಅವರಿಗೆ ಸಾವು ಅಂದ್ರೆ ಏನು ಅಂತಂದ್ರೆ ಆ ಒಂದು ವ್ಯಕ್ತಿ ಅವನ ಒಂದು ಕೊನೆ, ಮತ್ತೆ ಅವನೇನಾಗ್ತಾನೆ, ಮತ್ತೆ ಅವನ ಜೊತೆ ಏನಾಗುತ್ತೆ, ಇದರೆಲ್ಲದರ ಒಂದು ಜ್ಞಾನ ಅವರಿಗೆ ಇರೋದಿಲ್ಲ. ಆದ ಕಾರಣ ಅವ್ರನ್ನ ಇಲ್ಲಿ ಮೂಢರು ಅಂತ ಕರೀತಾ ಇದ್ದಾರೆ. ಅಂದ್ರೆ ಪ್ರಕೃತಿ ಗುಣಗಳು ಇದೆ, ಅದರ ಪ್ರಭಾವಕ್ಕೆ ಅವನು ಒಳಗಾಗ್ತಾನೆ. ಮತ್ತೆ ಅವನು ಆ ಪ್ರಭಾವದಲ್ಲಿ ಅವನು ಎಂತಹ ಕ್ರಿಯೆಗಳನ್ನ ಮಾಡ್ತಾನೆ, ಅದಕ್ಕೆ ಪ್ರತಿಕ್ರಿಯೆಗಳಿದೆ, ಅದಕ್ಕೆ ಅನುಗುಣವಾಗಿ ಬೇರೆ ದೇಹಗಳು, ಬೇರೆ ರೂಪಗಳನ್ನು ಪಡಿತಾನೆ ಅನ್ನುವಂಥದ್ದು ಮೂಢರಾದವರಿಗೆ ಅದು ತಿಳಿಯೋದಿಲ್ಲ. ಆದ್ರೆ ಯಾರು ಜ್ಞಾನದ ಒಂದು ಕಣ್ಣನ್ನ ಪಡೆದಿದ್ದಾರೆ ಅವರು ಮಾತ್ರ ಅದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ. ಇದಕ್ಕೆ ಒಂದು ಉದಾಹರಣೆಯಾಗಿ ಕೊಡ್ತಾರೆ. ಒಂದು ಕಾರ್ ರಿಪೇರಿ ಆಯ್ತು ಅಂತಂದ್ರೆ ಅದನ್ನ ಮೆಕ್ಯಾನಿಕ್ ಹತ್ರ ತಗೊಂಡೋದ್ರೆ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿದೆ ಅನ್ನೋಂಥದ್ದು ಅವನಿಗೆ ತಿಳಿಯುತ್ತೆ. ಆದ್ರೆ ಯಾಕೆ ಅವನಿಗೆ ತಿಳಿಯುತ್ತೆ ಅಂದ್ರೆ ಅವನಿಗೆ ಅದರ ಎಲ್ಲಾ ಜ್ಞಾನ ಗೊತ್ತಿದೆ, ಅದ್ರ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದೆ, ಅದಕ್ಕೆ ಅವನು ಅದನ್ನ ಸರಿಪಡಿಸೋದಕ್ಕೆ ಅವನಿಂದ ಆಗತ್ತೆ. ಆದ್ರೆ ಸಾಧಾರಣವಾಗಿ ಯಾರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತವ್ರ ಮುಂದೆ ಆ ಕಾರನ್ನು ನಿಲ್ಲಿಸಿದ್ರೆ ಅವ್ರು ಅದನ್ನ ನೋಡ್ತಾರೆ ಹೊರತು ಅಲ್ಲಿ ಏನಾಗಿದೆ, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗೆ ಈ ಅಜ್ಞಾನದಲ್ಲಿ ಇರುವಂತವ್ರು, ಆತ್ಮಜ್ಞಾನ ತಿಳಿದೇ ಇರುವಂತವ್ರು, ಅವರು ಆ ದೇಹ ತ್ಯಾಗ ಆದ್ಮೇಲೆ ಆ ಆತ್ಮದ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಜ್ಞಾನ ಚಕ್ಷುಷಃ ಎನ್ನುವ ಮಾತು ಬಹು ಮಹತ್ವದ್ದು. ಜೀವಿಯು ಅವನ ಈಗಿನ ದೇಹವನ್ನು ಹೇಗೆ ಬಿಡುತ್ತಾನೆ, ಮುಂದಿನ ಜನ್ಮದಲ್ಲಿ ಅವನು ಯಾವ ರೂಪವನ್ನು ಪಡೆಯುತ್ತಾನೆ, ಅವನು ಒಂದು ನಿರ್ದಿಷ್ಟ ದೇಹ ರೂಪದಲ್ಲಿ ಏಕೆ ವಾಸಿಸುತ್ತಿದ್ದಾನೆ, ಇವನ್ನೆಲ್ಲ ಜ್ಞಾನವಿಲ್ಲದೆ ಮನುಷ್ಯನು ತಿಳಿದುಕೊಳ್ಳಲಾರ. ಅಂದ್ರೆ ಜ್ಞಾನ ಅನ್ನುವಂಥದ್ದು ಬೇಕು. ಜ್ಞಾನ ಇಲ್ಲ ಅಂತಂದ್ರೆ ಅದರಲ್ಲಿ ಜ್ಞಾನ ಚಕ್ಷುಷಃ ಅಂತ ಕರಿತಾ ಇದ್ದಾರೆ. ಜ್ಞಾನದ ಕಣ್ಣುಗಳು. ಅವನು ಜೀವ್ಯ ಅವನ ಈಗಿನ ದೇಹ ಹೇಗೆ ಬಿಡ್ತಾನೆ, ಅಂದ್ರೆ ಅವನ ದೇಹ ಯಾವ ರೀತಿ ತ್ಯಾಗ ಆಗುತ್ತೆ, ಮತ್ತೆ ಮುಂದಿನ ಜನ್ಮದಲ್ಲಿ ಅವನು ಎಂತಹ ರೂಪವನ್ನು ಪಡಿತಾನೆ, ಮತ್ತೆ ಒಂದು ನಿರ್ದಿಷ್ಟ ದೇಹ ರೂಪದಲ್ಲಿ ಏಕೆ ವಾಸಿಸುತ್ತಿದ್ದಾನೆ. ಅಂದ್ರೆ ಯಾರು ಜ್ಞಾನಿ ಇದ್ದಾನೆ ಅವನು ಎಲ್ಲಾ ಜೀವಿಗಳನ್ನು ತನ್ನ ಹಾಗೆ ಅಂತ ನೋಡ್ತಾನೆ. ಅಂದ್ರೆ ಎಲ್ಲಾ ಜೀವಿಗಳಲ್ಲೂ ಕೂಡ ನನ್ನ ಹಾಗೆ ಇನ್ನೊಂದು ಆತ್ಮ ಇದೆ ಅನ್ನುವಂಥದ್ದನ್ನ ಕಾಣ್ತಾನೆ. ನಾನು ಒಂದು ದಿನ ಅಂತಹ ಒಂದು ರೂಪಗಳನ್ನ ದಾಟಿ ಬಂದಿದ್ದೀನಿ ಅಂತ ತಿಳಿತಾನೆ. ಹಾಗೆ ತಿಳಿದೇ ಇರುವಂತವ್ರು ಇದನ್ನ ತಿಳ್ಕೊಳ್ಳಿಕ್ಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ಭಗವದ್ಗೀತೆ ಮತ್ತು ಅಂತಹ ಸಾಹಿತ್ಯವನ್ನು ಯೋಗ್ಯ ಗುರುವಿನಿಂದ ಕೇಳಿ ಗಳಿಸಿಕೊಂಡ ಜ್ಞಾನವು ದೊಡ್ಡ ಪ್ರಮಾಣದಲ್ಲಿ ಅಗತ್ಯ. ಅಂದ್ರೆ ನಾವು ಹೇಗೆ ಇದನ್ನ ತಿಳಿಲಿಕ್ಕೆ ಸಾಧ್ಯ ಅಂತಂದ್ರೆ ಶಾಸ್ತ್ರಗಳ ಮೂಲಕ, ಭಗವಂತನ ಭಗವದ್ಗೀತೆ ಮತ್ತೆ ಇತರ ಸಾಹಿತ್ಯಗಳು
ಅಧಿಕೃತ ಗ್ರಂಥಗಳು, ಅಧಿಕೃತ ಗುರುವಿನ ಮೂಲಕ ಆ ಜ್ಞಾನವನ್ನ ಪಡ್ಕೊಂಡಿಲ್ಲ ಅಂದ್ರೆ ಯಾರು ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನು ಗ್ರಹಿಸಲು ಶಿಕ್ಷಣವನ್ನು ಪಡೆದಿರುವವನು ಅದೃಷ್ಟಶಾಲಿ. ನಾವೆಲ್ಲರೂ ಕೂಡ ಅದೃಷ್ಟಶಾಲಿಗಳು. ಎಷ್ಟು 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 ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಪ್ರಭುಪಾದರಿಗೆ. ಇದನ್ನ ತಿಳಿದಿರ ಇದ್ದಂತಹ ದಿನಗಳು ಕೂಡ ನಮ್ಮ ಜೀವನದಲ್ಲಿದೆ. ಅದನ್ನ ತಿಳಿದೇ ಇದ್ದಾಗ ನಾವು ಕೂಡ ಬೇರೊಬ್ಬರ ಹಾಗೆ ನಾವು ಕೂಡ ವರ್ತಿಸಿರುವಂತದ್ದು ಇದೆ, ಬೇರೊಬ್ಬರ ಹಾಗೆ ನಾವು ಕೂಡ ಅಜ್ಞಾನದಲ್ಲಿ ಇದ್ದದ್ದು ಇದೆ. ಆದ್ರೆ ಯಾವಾಗ ಪ್ರಭುಪಾದರ ಒಂದು ಸಂಪರ್ಕಕ್ಕೆ ಬಂದಿದ್ದೀವಿ, ಅವರ ಒಂದು ಕರುಣೆ, ಅದು ಅವರ ಒಂದು ಕೃಪೆ, ಆ ಒಂದು ಕೃಪೆಯಿಂದ ಮಾತ್ರನೇ ನಾವು ಇದನ್ನೆಲ್ಲ ತಿಳ್ಕೊಳ್ಳುವಂತ ಅದೃಷ್ಟಶಾಲಿಗಳಾಗಿದ್ದೀವಿ. ಪ್ರತಿಯೊಬ್ಬ ಜೀವಿಯು ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ದೇಹವನ್ನು ಬಿಡುತ್ತಾನೆ, ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಬದುಕಿರುತ್ತಾನೆ ಮತ್ತು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿ ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಜೀವನವನ್ನು ಸವಿಯುತ್ತಿದ್ದಾನೆ. ಎಲ್ಲರೂ ಕೂಡ ಬೇರೆ ಬೇರೆ ದೇಹಗಳಲ್ಲಿ ಈ ಜೀವಿಗಳು ಬೇರೆ ಬೇರೆ ದೇಹಗಳಲ್ಲಿ ಇದ್ದಾರೆ, ಬೇರೆ ಬೇರೆ ರೀತಿಯ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಹೇಳ್ತಾರೆ, ನಾಯಿಯ ರೂಪವನ್ನ ಪಡೆದವನು ಬೊಗಳ್ತಾ ಇರ್ತಾನೆ, ಪಕ್ಷಿಯ ರೂಪವನ್ನ ಪಡೆದಂತವನು ಹಾರ್ತಾ ಇರ್ತಾನೆ, ಮೀನಿನ ರೂಪ ಪಡೆದಂತವನು ಈಜ್ತಾ ಇರ್ತಾನೆ. ಹೀಗೆ ನಾವು ಒಂದೊಂದು ನಿರ್ದಿಷ್ಟವಾದ ದೇಹಗಳಲ್ಲಿ, ನಿರ್ದಿಷ್ಟವಾದ ಸನ್ನಿವೇಶಗಳಲ್ಲಿ, ನಿರ್ದಿಷ್ಟವಾದ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದೀವಿ. ಇದರ ಪರಿಣಾಮವಾಗಿ ಇಂದ್ರಿಯ ಸುಖದ ಭ್ರಮೆಯಲ್ಲಿ ಅವನು ವಿವಿಧ ರೀತಿಗಳ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಆಯಾ ಒಂದು ದೇಹದಲ್ಲಿ ಅದಕ್ಕೆ ತಕ್ಕ ಹಾಗೆ ಅವನು ಕಷ್ಟ ಸುಖಗಳನ್ನು ಅನುಭವಿಸ್ತಾನೆ. ಕಾಮ ಮತ್ತು ಲೋಭಗಳಿಂದ ನಿರಂತರವಾಗಿ ಮೋಸ ಹೋಗುವವರು ದೇಹವು ಬದಲಾಗುತ್ತದೆ ಎನ್ನುವುದನ್ನು, ಒಂದು ನಿರ್ದಿಷ್ಟ ದೇಹದಲ್ಲಿ ತಾವು ವಾಸಿಸುವುದನ್ನು ಅರ್ಥ ಮಾಡಿಕೊಳ್ಳಲು ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾರೆ. ಯಾವಾಗ ವ್ಯಕ್ತಿಯ ಒಂದು ಜ್ಞಾನವನ್ನ ಕಳ್ಕೊಂತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಮ, ಲೋಭ ಮೂರು ನರಕಕ್ಕೆ ಬಾಗಿಲು ಅಂತ ಹೇಳ್ತಾರೆ. ಕ್ರೋಧ, ಕಾಮ, ಕ್ರೋಧ, ಲೋಭ, ಇವು ಮೂರು ನರಕದ ಬಾಗಿಲು. ಯಾವಾಗ ಒಬ್ಬ ವ್ಯಕ್ತಿ ಕಾಮ ಮತ್ತೆ ಲೋಭಗಳಿಗೆ ಅವನ ಮನಸ್ಸನ್ನ ಕೊಟ್ಬಿಡ್ತಾನೆ, ಅಂತವನು ದೇಹ ಬದಲಾಗುತ್ತೆ. ಅಂದ್ರೆ ನಿರಂತರವಾಗಿ ಮೋಸ ಹೋಗುವವರು ಅದರಿಂದ ಮೋಸ ಹೋಗ್ತಾ ಇದ್ದಾರೆ. ಅದರಿಂದ ಅವ್ರು ಏನಾಗ್ತಾ ಇದ್ದಾರೆ, ಅವರ ದೇಹ ಅನ್ನುವಂಥದ್ದು ಮತ್ತೆ ಮತ್ತೆ ಬೇರೆ ಬೇರೆ ರೂಪಗಳನ್ನ ಪಡಿತಾ ಹೋಗ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಅವರಲ್ಲಿ ಇರೋದಿಲ್ಲ, ಅದು ಅವರಿಗೆ ಅರ್ಥವಾಗುವುದಿಲ್ಲ. ಆದರೆ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಂಡವರು ಆತ್ಮನು ದೇಹದಿಂದ ಭಿನ್ನ ಮತ್ತು ಬೇರೆ ಬೇರೆ ರೀತಿಗಳಲ್ಲಿ ತನ್ನ ದೇಹವನ್ನು ಬದಲಾಯಿಸಿ ಅನುಭವಿಸುತ್ತಾನೆ ಎನ್ನುವುದನ್ನು ಕಾಣಬಲ್ಲರು. ಅಂದ್ರೆ ಯಾರು ಜ್ಞಾನಿಗಳಿದ್ದಾರೆ ಅವ್ರಿಗೆ ಅರ್ಥ ಆಗತ್ತೆ, ದೇಹ ಬೇರೆ ಆತ್ಮ ಬೇರೆ. ಆ ಆತ್ಮ ಅನ್ನುವಂಥದ್ದು ಬೇರೆ ಬೇರೆ ರೂಪಗಳನ್ನ ಪಡಿತಾ ಇದೆ, ಮತ್ತೆ ಆ ಒಂದು ದೇಹವನ್ನ ಸೇರಿದಾಗ ಆತ್ಮ ಆ ದೇಹಕ್ಕೆ ತಕ್ಕಂತಹ ಸುಖ ದುಃಖಗಳನ್ನ ಅನುಭವಿಸ್ತಾ ಇದೆ ಅಂತ ತಿಳಿಲಿಕ್ಕೆ ಜ್ಞಾನಿಗಳಿಂದ ಸಾಧ್ಯ ಆಗುತ್ತೆ. ಇಂತಹ ಜ್ಞಾನವಿರುವ ಮನುಷ್ಯನು ಬದ್ಧ ಜೀವಿಯು ಈ ಐಹಿಕ ಅಸ್ತಿತ್ವದಲ್ಲಿ ಹೇಗೆ ದುಃಖ ಪಡುತ್ತಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಬಹಳ ಬೆಳೆದಿರುವವರು ಈ ಜ್ಞಾನವನ್ನು ಜನಸಾಮಾನ್ಯಕ್ಕೆ ಕೊಡಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತಾರೆ, ಏಕೆಂದರೆ ಅವರ ಬದ್ಧ ಜೀವನವು ಬಹು ಕಷ್ಟಮಯವಾದದ್ದು. ಅವರು ಅದರಿಂದ ಹೊರಗೆ ಬರಬೇಕು, ಕೃಷ್ಣ ಪ್ರಜ್ಞೆಯುಳ್ಳವರಾಗಬೇಕು ಮತ್ತು ತಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಲು ಸಾಧ್ಯವಾಗುವಂತೆ ಮುಕ್ತರಾಗಬೇಕು. ಅಂದ್ರೆ ಯಾರು ಭಕ್ತರಿರ್ತಾರೆ ಅವರು ಅದನ್ನೇ ಹೇಳ್ತಾರೆ, ಭಕ್ತರು ಯಾವಾಗ್ಲೂ ಕೂಡ ಬದ್ಧ ಜೀವಿಗಳ ಮೇಲೆ ಒಂದು ಕೃಪೆಯನ್ನ ಇಟ್ಟಿರ್ತಾರೆ, ಅವ್ಯಾಜ ಕರುಣೆಯನ್ನ ಇಟ್ಟಿರ್ತಾರೆ. ಇಲ್ಲಿ ಬದ್ಧ ಜೀವನದಿಂದ ಎಲ್ಲರೂ ಕೂಡ ಕಷ್ಟಪಡೋದನ್ನ ನೋಡಿದಾಗ ಅವರಿಗೆ ಆ ಒಂದು ಜ್ಞಾನವನ್ನ ಕೊಡಬೇಕು, ಎಲ್ಲರೂ ಕೂಡ ಮುಕ್ತರಾಗಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಶ್ಲೋಕ ಅನ್ನೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಹಾ ಮಾತಾಜಿ. ಶ್ಲೋಕ 11. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ. ಅನುವಾದ: ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಯಾರೋ ಆತ್ಮ ಸಾಕ್ಷಾತ್ಕಾರದ ಒಂದು ಮಹತ್ವವನ್ನ ತಿಳಿದಿದ್ದಾರೆ, ಯಾರು ಒಂದು ಆತ್ಮ ಸಾಕ್ಷಾತ್ಕಾರವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ, ಅಂತಹ ಆಧ್ಯಾತ್ಮಿಕವಾದಿಗಳು
ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಹೇಗೆ ಜೀವಾತ್ಮ ಬೇರೆ, ಅವನ ದೇಹ ಬೇರೆ, ಮತ್ತೆ ಅವನು ಆ ಬಯಕೆ, ಕಾಮ, ಕ್ರೋಧ, ಲೋಭಗಳಿಗೆ ಸಿಕ್ಕಾಕೊಂಡು ಬೇರೆ ಬೇರೆ ದೇಹಗಳಿಗೆ ಬದಲಾಗ್ತಾ ಇದ್ದಾನೆ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಕಾಣುತ್ತಾರೆ. ಮತ್ತೆ ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ, ಅಂದ್ರೆ ಯಾರು ಆ ಜ್ಞಾನವನ್ನು ಪಡೆದಿಲ್ಲವೋ, ಯಾರು ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ಪಡೆದಿಲ್ಲವೋ, ಅಂದ್ರೆ ಯಾರು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಆ ಒಂದು ಪೂರ್ಣ ಜ್ಞಾನ, ಜ್ಞಾನದ ಮಹತ್ವ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇಲ್ಲವೋ, ಅಂತವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನಾಗ್ತಿದೆ ಅನ್ನೋದನ್ನ ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಅಶ್ವತ್ಥ ವೃಕ್ಷವನ್ನ ತಿಳಿದೇ ಇರುವಂತವ್ರು ಹೇಗಿರ್ತಾರೆ, ಅದು ಜಟಿಲ ಅನ್ನುವಂಥದ್ದು, ಅದು ಎಲ್ಲಿ ಪ್ರಾರಂಭ ಎಲ್ಲಿ ಅಂತ್ಯ ಅನ್ನೋದು ಗೊತ್ತಾಗದಿರೇ ಇರುವಂತವ್ರು ಹೇಗಿರ್ತಾರೆ, ಅಂತಹ ಒಂದು ಮನಸ್ಥಿತಿಯಲ್ಲಿ ಅಜ್ಞಾನಿಗಳು ಇರ್ತಾರೆ. ಅಲ್ಲಿ ಕಣ್ಣೆದುರುಗಡೆ ಏನಾಗ್ತಿದೆ, ಅದು ಯಾಕೆ ಆಗ್ತಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಆಧ್ಯಾತ್ಮಿಕ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಹಲವಾರು ಮಂದಿ ಆಧ್ಯಾತ್ಮಿಕವಾದಿಗಳು ಇದ್ದಾರೆ. ಆದರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಿಲ್ಲದವರು ಜೀವಿಯ ದೇಹದಲ್ಲಿ ಹೇಗೆ ಬದಲಾವಣೆಯಾಗುತ್ತಿವೆ ಎನ್ನುವುದನ್ನು ಕಾಣಲಾರರು. ಈ ಸಂದರ್ಭದಲ್ಲಿ ಯೋಗಿನಃ ಎನ್ನುವ ಪದವು ಮಹತ್ವದ್ದು. ಅಂದ್ರೆ ಆಧ್ಯಾತ್ಮಿಕ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಹಲವು ಮಂದಿ ಆಧ್ಯಾತ್ಮಿಕವಾದಿಗಳು ಇದ್ದಾರೆ. ಅಂದ್ರೆ ಹಲವು ಮಂದಿ ಆಧ್ಯಾತ್ಮಿಕವಾದಿಗಳು ಅಂತಂದ್ರೆ ಇಲ್ಲಿ ನಾವು ನೋಡ್ತೀವಿ, ನಿರಾಕಾರವಾದಿಗಳು, ಮಾಯಾವಾದಿಗಳು, ಸಾಂಖ್ಯವಾದಿಗಳು, ಹೀಗೆ ಜ್ಞಾನಿಗಳು, ಯೋಗಿಗಳು, ಮತ್ತೆ ಅದೇ ರೀತಿ ಕಾಮ್ಯ ಕರ್ಮದಲ್ಲಿ ತೊಡಗಿರುವಂತವ್ರು, ಕರ್ಮಕಾಂಡಿಗಳು, ಮತ್ತೆ ಭಕ್ತರು, ಹೀಗೆ ಅನೇಕ ಜನ ಇದ್ದಾರೆ. ಆದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಿಲ್ಲದವರು ಜೀವಿಯ ದೇಹದಲ್ಲಿ ಹೇಗೆ ಬದಲಾವಣೆ ಆಗುತ್ತಿದೆ ಎನ್ನುವುದನ್ನ ಕಾಣಲಾರರು. ಈ ಸಂದರ್ಭದಲ್ಲಿ ಯೋಗಿನಃ ಮಹತ್ವವಾದದ್ದು. ಯೋಗಿನಃ, ಯೋಗಿ ಅಂತಂದ್ರೆ ಭಗವಂತನ ಜೊತೆ ಆ ಸಂಬಂಧವನ್ನ ಏರ್ಪಡಿಸಿಕೊಳ್ಳುವಂತವನೇ ಯೋಗಿ. ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಬೇಕು, ಮತ್ತೆ ಆ ಭಗವಂತನ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬೇಕು, ಮತ್ತೆ ಆ ಭಗವಂತನನ್ನ ಸಂಪರ್ಕವನ್ನ ಏರ್ಪಡಿಸಿಕೊಳ್ಳುವಂತವ್ರು. ಇಂದು ಯೋಗಿಗಳೆಂದು ಕರೆಸಿಕೊಳ್ಳುವವರು ಅನೇಕರಿದ್ದಾರೆ. ಈಗಲೂ ಕೂಡ, ಈಗಿನ ಕಾಲದಲ್ಲೂ ಕೂಡ ಅನೇಕ ಜನರನ್ನ ಯೋಗಿಗಳು ಅಂತ ಕರೀತಾರೆ. ಯೋಗಿಗಳ ಸಂಘಗಳೆಂದು ಕರೆಸಿಕೊಳ್ಳುವ ಎಷ್ಟೋ ಸಂಘಗಳು ಇವೆ. ಆದರೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ಅವರು ಕುರುಡರು. ಅಂದ್ರೆ ಈಗಿನ ಕಾಲದಲ್ಲಿ ಯೋಗ ಅಂತಂದ್ರೆ ಅದು ಒಂದು ಆಸನ ಅಥವಾ ಒಂದು ಪ್ರಾಣಾಯಾಮ ಅಷ್ಟೇ ಅಂತ ಹೇಳ್ಬೋದು. ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಯಾವುದೇ ಒಂದು ಆತ್ಮಜ್ಞಾನ ಆಗ್ಲಿ, ಭಗವಂತನ ಜ್ಞಾನ ಆಗ್ಲಿ, ಆಧ್ಯಾತ್ಮಿಕ ಜ್ಞಾನ ಆಗ್ಲಿ ಅವರಲ್ಲಿ ಇರೋದಿಲ್ಲ. ಅವರು ಯಾವುದೋ ಬಗೆಯ ಅಂಗ ಸಾಧನೆಯ ಹುಚ್ಚಿಗೆ ಬಿದ್ದವರು. ಅಂದ್ರೆ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ, ಆ ರೀತಿ ಅವರು ದೇಹದ ಮೇಲೆ ಒಂದು ಅಂಗ ಸಾಧನೆಯನ್ನ ಮಾಡುವಂತವ್ರು. ದೇಹವು ದೃಢವಾಗಿದ್ದು ಆರೋಗ್ಯವಾಗಿದ್ದರೆ ಸಾಕು, ಅವರು ತೃಪ್ತಿ ಪಟ್ಟುಕೊಳ್ಳುತ್ತಾರೆ. ಅವರಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ದೇಹ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಯಾಕೆ ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು? ಇನ್ನ ಜಾಸ್ತಿ ಭೋಗ ಜೀವನವನ್ನ ಮಾಡೋದಕ್ಕೆ, ಅದಕ್ಕೆ ಆಯಸ್ಸು ಹೆಚ್ಚಾಗ್ಬೇಕು. ಅದಕ್ಕೋಸ್ಕರ ಅವರು ಆ ಒಂದು ಎಕ್ಸರ್ಸೈಸ್ ಮಾಡುವಂತವ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ಮಾಹಿತಿಯೂ ಇಲ್ಲ. ಅಂದ್ರೆ ಅವರಿಗೆ ನಿಜವಾದ ಯೋಗ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರನ್ನು ಯತಂತೋ ಅಪಿ ಅಕೃತಾತ್ಮನಃ ಎಂದು ಕರೆಯಲಾಗಿದೆ. ಅವರು ಹೆಸರಿಗೆ ಮಾತ್ರ ಯೋಗ ಪದ್ಧತಿಯಲ್ಲಿ ಪ್ರಯತ್ನಿಸಿದರೂ ಆತ್ಮ ಸಾಕ್ಷಾತ್ಕಾರ ಹೊಂದಲಾರರು. ಅವರು ಹೆಸರಿಗೆ ಮಾತ್ರನೇ ಯೋಗಿಗಳು. ವಾಸ್ತವದಲ್ಲಿ ಅವರಿಗೆ ಯೋಗದ ವಾಸ್ತವ ಮೂಲ ಉದ್ದೇಶ ಅವ್ರಿಗೆ ಗೊತ್ತಿಲ್ಲ. ಇಂತಹ ಜನರು ಆತ್ಮವು ದೇಹದಿಂದ ದೇಹಕ್ಕೆ ಹೋಗುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲಾರರು. ಯೋಗಾಭ್ಯಾಸದಲ್ಲಿ ಇರುತ್ತಾ ಆತ್ಮನ ಜಗತ್ತಿನ ಮತ್ತು ಪರಮಪ್ರಭುವಿನ ಸಾಕ್ಷಾತ್ಕಾರ ಮಾಡಿಕೊಂಡಿರುವವರು ಎಂದರೆ ಭಕ್ತಿ ಯೋಗಿಗಳು. ಯಾರು ಭಕ್ತಿ ಯೋಗಿಗಳಿದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ, ಯೋಗಾಭ್ಯಾಸದಲ್ಲಿ ಇದ್ದಾರೆ. ಅಂದ್ರೆ ಅವರು ಕೂಡ ಯೋಗಾಭ್ಯಾಸವನ್ನ ಮಾಡ್ತಾರೆ. ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳು ಬರುತ್ತೆ. ನೀವ್ ಈಗಾಗ್ಲೇ ಅದನ್ನ ತಿಳ್ಕೊಂಡಿದ್ದೀರಿ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಯಾವ್ದೆಲ್ಲ 8 ಅಂಗಗಳಿತ್ತು ಅಷ್ಟಾಂಗ ಯೋಗದಲ್ಲಿ ಅಂತ? ಯಾವ್ದು ಮೊದ್ಲು ಯಾವ್ದು? ಪ್ರಾಣಾಯಾಮ, ಪ್ರತ್ಯಾಹಾರ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧಾರಣ, ಸಮಾಧಿ, ಕೊನೆಯದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಂದ್ರೆ ಈ ರೀತಿ 8 ಅಂಗಗಳು ಇರುತ್ತೆ ಅದರಲ್ಲಿ ಅನೇಕ ನಿಯಂತ್ರಕ ತತ್ವಗಳನ್ನ ಅವರು ಪಾಲನೆ ಮಾಡ್ಬೇಕಾಗತ್ತೆ. ಅದೆಲ್ಲವನ್ನು ಪಾಲನೆ ಮಾಡಿ ನಂತರ ಅವರು ಕೊನೆಯಲ್ಲಿ ಮಾಡುವಂತದ್ದು ಆ ಒಂದು ಅಷ್ಟಾಂಗ ಯೋಗದ ಮೂಲ ಯಾವುದು ಅಂತಂದ್ರೆ ಅದು ಭಗವಂತನಲ್ಲಿ ಸಮಾಧಿ ಅಂದ್ರೆ ಅವನಲ್ಲಿ ಒಂದು ಮನಸ್ಸನ್ನ ನಿಲ್ಲಿಸುವಂತದ್ದು, ಅವನ ಒಂದು ಧ್ಯಾನ, ಅವನಲ್ಲಿ ಲೀನವಾಗುವಂಥದ್ದು. ಇದನ್ನೇ ಸಮಾಧಿ ಅಂತ ಕರೀತಾರೆ. ಅದು ನಿಜವಾದ ಯೋಗ.
ಅಂದ್ರೆ ಈಗಿನ ಒಂದು ಯೋಗ ಪದ್ಧತಿ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ಹೆಚ್ಚಾಗಿ 2 ವಿಷಯ ಬರುತ್ತೆ. ಒಂದು ಅವರ ಒಂದು ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವಂತದ್ದು, ಮತ್ತೆ ಅವರ ದೇಹದ ಮೇಲೆ ನಿಯಂತ್ರಣವನ್ನು ಸಾಧಿಸುವಂತದ್ದು. ಇದೆರಡನ್ನ ಬಿಟ್ರೆ ಅವರು ಉಳಿದ ಒಂದು ಪ್ರತ್ಯಾಹಾರ ಅಂದ್ರೆ ಇಂದ್ರಿಯ ವಿಷಯಗಳಿಂದ ತನ್ನನ್ನ ದೂರ ಇಟ್ಕೊಳ್ಳುವಂತದ್ದು ಅವ್ರು ಮಾಡೋದಿಲ್ಲ. ಅದಕ್ಕೆ ಬೇಕಾಗಿರುವಂತಹ ಯಮ ನಿಯಮಗಳು ಅವರು ಫಾಲೋ ಮಾಡೋದಿಲ್ಲ. ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ತಪಸ್ಸು ಅವ್ರು ಮಾಡೋದಿಲ್ಲ. ತಪಸ್ಸು ಅಂತಂದ್ರೆ ಅವರ ಪ್ರಕಾರ ಒಂದು ದೇಹದ ಮೇಲೆ ಒಂದು ಸಾಧನೆ ಅಂದ್ರೆ ಯೋಗಾಭ್ಯಾಸ ಮಾಡುವಂತದ್ದೇ ಅವರ ತಪಸ್ಸು ಅಂತ ತಿಳಿತಾರೆ. ಆದ್ರೆ ಮನಸ್ಸಿನ ಮೇಲೆ ತಪಸ್ಸು, ಮತ್ತೆ ಬುದ್ಧಿಯ ಮೇಲೆ ತಪಸ್ಸು, ಏಕಾಗ್ರತೆ, ಇವೆಲ್ಲವೂ ಕೂಡ ಅವರು ಹೆಚ್ಚಾಗಿ ಅದಕ್ಕೆ ಒತ್ತು ಕೊಡೋದಿಲ್ಲ. ಆದ್ರೆ ಯಾರು ಭಕ್ತಿ ಯೋಗದಲ್ಲಿದ್ದಾರೆ ಅವರು ಆ ಯೋಗಾಭ್ಯಾಸವನ್ನ ವಾಸ್ತವದಲ್ಲಿ ಮಾಡ್ತಾ ಇರ್ತಾರೆ. ಅಂದ್ರೆ ಅವರಲ್ಲಿ ಒಂದು ಡೂ ಅಂಡ್ ಡೋಂಟ್ಸ್ ಅಂದ್ರೆ ಯಾವ್ದೆಲ್ಲ ಮಾಡ್ಬೇಕು ಯಾವ್ದೆಲ್ಲ ಮಾಡಬಾರ್ದು ಅಂತ ಗೊತ್ತಿದೆ. ಮತ್ತೆ ಇಂದ್ರಿಯ ವಸ್ತುಗಳಿಂದ ದೂರ ಇಡಬೇಕಂದ್ರೆ ಅದನ್ನ ಆ ಇಂದ್ರಿಯಗಳನ್ನ ಋಷಿಕೇಶನ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತ ಗೊತ್ತಿರುತ್ತೆ. ಆ ಮೂಲಕ ಅವರ ಇಂದ್ರಿಯಗಳನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ಮತ್ತೆ ಸದಾ ಭಗವಂತನ ಸೇವೆಯಲ್ಲಿ ನಿರತರಾಗುವ ಮೂಲಕ ಅವರು ಸಮಾಧಿಯನ್ನು ಕೂಡ ತುಂಬಾ ಸುಲಭವಾಗಿ ಸಾಧಿಸ್ತಾರೆ. ಅಂದ್ರೆ ಅವರು ಸದಾ ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ. ಏನೇ ಮಾಡಿದ್ರು ಅದನ್ನ ಭಗವಂತನಿಗೋಸ್ಕರ ಮಾಡ್ತಾರೆ. ಏನನ್ನೇ ಮಾಡ್ಬೇಕಂದ್ರೂ ಕೂಡ ಇದನ್ನ ನಾನು ಭಗವಂತನಿಗಾಗಿ ಹೇಗೆ ಮಾಡುವಂತದ್ದು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಜಗತ್ತಿನ ಮತ್ತು ಪರಮಪ್ರಭುವಿನ ಸಾಕ್ಷಾತ್ಕಾರ ಮಾಡಿಕೊಂಡಿರುವವರು ಎಂದರೆ ಭಕ್ತಿಯೋಗಿಗಳು. ಅಂದ್ರೆ ನಾನು ಯಾರು, ಮತ್ತೆ ಈ ಭೌತಿಕ ಜಗತ್ತು ಅಂದ್ರೆ ಏನು, ಮತ್ತೆ ನಾನು ಯಾಕೆ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ, ಭಗವಂತ ಅಂದ್ರೆ ಯಾರು, ಮತ್ತೆ ಅವನ ಜೊತೆ ನನ್ನ ಸಂಬಂಧ ಏನು, ಇದನ್ನ ಯಾರು ಭಕ್ತಿ ಮಾರ್ಗದಲ್ಲಿದ್ದಾರೆ ಅವರು ಮಾತ್ರ ತಿಳ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು ಮಾತ್ರ ಸಂಗತಿಗಳು ಹೇಗೆ ಘಟಿಸುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೆ ಅವರು ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕ್ಬೇಕು. ಹನ್ನೊಂದಕ್ಕೆ ಆಯ್ತು ಮಾತಾಜಿ. ಇದು ಒಂದು ಓದ್ಬಿಡೋಣ ಮಾತಾಜಿ, ಇದು ಒಂದು ಓದ್ಬಿಡೋಣ. ನಾನ್ ನೆಕ್ಸ್ಟ್ ವೀಕ್ ಅದು ಕ್ಲೋಸ್ ಮಾಡಕ್ ಈಸಿ ಆಗುತ್ತೆ. ಯಾಕಂದ್ರೆ ಇದು ಇನ್ನ ಈ 20 ಇದೆಯಲ್ಲ ಶ್ಲೋಕ, ಇದು ಮುಗಿಸಿದ್ರೆ ನನಗೆ 8 ಶ್ಲೋಕ ಇರುತ್ತೆ. ಮತ್ತೆ ತಿರ್ಗಿ ಆ PPTs ಎಲ್ಲ ರಿವೈಸ್ ಮಾಡಕ್ ಸಮಯ ಸಾಕಾಗಲ್ಲ. ಸರಿ ಮಾತಾಜಿ. ಅಂದ್ರೆ ಅಲ್ಲಿ ನಿಮ್ಗೊಂದು ಇದಿದೆ, ನೀವು ಹೇಳೋದಕ್ಕೊಂದಿದೆ, ಅಲ್ಲಿ ನಿಮ್ಗೆ ಡಿಸ್ಕಷನ್ ಒಂದಿದೆ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಇದೊಂದು ಹೇಳ್ಬಿಡೋಣ. ಓಕೆ ಮಾತಾಜಿ. ಶ್ಲೋಕ 12. ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತಜೋ ವಿದ್ಧಿ ಮಾಮಕಂ. ಅನುವಾದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿದ್ರಾ? ಇಲ್ಲ ಮಾತಾಜಿ, ನಾನು ಇದು ಓದ್ಬಿಟ್ಟು ಹಾಕ್ಬಿಡ್ತೀನಿ. ಇಡೀ ಜಗತ್ತಿನಲ್ಲಿ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಅಂದ್ರೆ ಈ ಭೌತಿಕ ಜಗತ್ತು ಅದನ್ನ ಸೃಷ್ಟಿ ಮಾಡಿದವನು ಭಗವಂತನೇ. ಆಧ್ಯಾತ್ಮಿಕ ಜಗತ್ತಿಗೂ ಮೂಲ ಭಗವಂತನೇ ಆಗಿದ್ದಾನೆ. ಅಂದ್ರೆ ಇದು ಜೈಲಿದ್ದ ಹಾಗೆ ಅಂತ ಹೇಳ್ತಾರೆ. ಜೈಲಿಗೂ ಇಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂದ್ರೆ ಯುದ್ಧ ಖೈದಿಗಳು, ಅಂದ್ರೆ ಒಂದು ದೇಶದ ಯುದ್ಧ ಖೈದಿಗಳನ್ನ ಇನ್ನೊಂದು ದೇಶದವರು ಬಂಧಿಸಿದಾಗ ಅವ್ರು ಏನ್ ಮಾಡ್ತಾರೆ, ಅವರನ್ನ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕ್ತಾರೆ. ಅಲ್ಲಿ ಹಾಕ್ಬಿಟ್ಟು ಅವ್ರನ್ನ ಬಿಟ್ಟು ಬಿಡ್ತಾರೆ ಅವ್ರ ಪಾಡಿಗೆ. ಅವ್ರು ಬದುಕಿದ್ರೆ ಅವ್ರು ಬದುಕಿದ್ರು, ಅವ್ರು ಸತ್ರು ಅಂತ. ಹಾಗೆ ಜೈಲು ಅಂದ್ರೆ ಆ ರೀತಿ ಅಲ್ಲ. ಆ ಜೈಲಿನಲ್ಲಿ ಇರುವಂತವ್ರು ಬೇರೆ ದೇಶದ ಒಂದು ಪ್ರಜೆಗಳಾಗಿರೋದಿಲ್ಲ, ಅವರದೇ ದೇಶದ ಪ್ರಜೆಗಳಾಗಿರ್ತಾರೆ. ಅವರ ತಪ್ಪುಗಳಿಗಾಗಿ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅಲ್ಲಿ ಜೈಲಿಗೆ ಹಾಕ್ತಾರೆ. ಆದ್ರೆ ಅಲ್ಲಿ ಅವರನ್ನ ಕೊಲ್ಲೋದಿಕ್ಕೆ ಅಥವಾ ಅವರು ಬದುಕಲಿ ಸಾಯಲಿ ಅವ್ರ ಪಾಡಾಯ್ತು ಅಂತ ಬಿಡೋದಿಲ್ಲ. ಅವರನ್ನ ಮನಪರಿವರ್ತನೆ ಆಗಿ ಅವ್ರು ಮತ್ತೆ ಸಮಾಜದಲ್ಲಿ ಒಂದಾಗ್ಬೇಕು ಅಂತ ಒಂದು ಉದ್ದೇಶಕ್ಕೆ ಅವರಿಗೆ ಜೈಲಿಗೆ ಕಳಿಸ್ತಾರೆ. ಹಾಗೆ ಭಗವಂತ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿರುವಂತದ್ದು ನಾವು ಭಗವಂತನ ಪ್ರಜೆಗಳು, ಅವನ ಕೈದಿಗಳು. ಇಲ್ಲಿ ನಮ್ಮ ಮನಪರಿವರ್ತನೆ ಆಗಿ ನಾವು ಮತ್ತು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡಿರುವಂತದ್ದು. ಆದ ಕಾರಣ ಇಲ್ಲಿ ಭಗವಂತ ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ ಆಹಾರ ಸಮಯಕ್ಕೆ ಕೊಡ್ತಾರೆ, ಅವರಿಂದ ಸ್ವಲ್ಪ ಕೆಲಸವನ್ನು ಕೂಡ ಮಾಡಿಸ್ಕೊಳ್ತಾರೆ, ಮತ್ತೆ ಅವರಿಗೆ ಶಿಕ್ಷೆಗಳನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾರೆ, ಅವರಲ್ಲಿ ಒಂದು ಪರಿವರ್ತನೆ ಆಗ್ಲಿ ಅಂತ. ಅದೇ ರೀತಿಯಲ್ಲಿ ಭಗವಂತ ನಮಗೆ ಈ ಒಂದು ಭೌತಿಕ ಜಗತ್ತು ಅನ್ನುವಂಥ ಜೈಲನ್ನ ಸೃಷ್ಟಿ ಮಾಡಿ ಅಲ್ಲಿ ನಮಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಕೂಡ ಅವನೇ ಪೂರೈಸ್ತಾ ಇದ್ದಾನೆ. ಹೇಗೆ ಪೂರೈಸ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಕತ್ತಲಿಂದ ಚದುರಿಸುವ ಸೂರ್ಯ ನಮಗೆ ಬೇಕಾಗಿರುವಂತಹ ಬೆಳಕು, ಗಾಳಿ, ನೀರು, ಏನೆಲ್ಲ ಬೇಕು ಅವಶ್ಯಕತೆಗಳಿದೆ ಅದೆಲ್ಲವನ್ನು ಮೂಲಭೂತ ಅವಶ್ಯಕತೆಗಳು ಭಗವಂತನೇ ಒದಗಿಸ್ತಾ ಇದ್ದಾನೆ. ಸೂರ್ಯನಿಂದ ನಾವು ಬೆಳಕನ್ನ ಪಡಿತಾ ಇದೀವಿ, ಚಂದ್ರನಿಂದ ತೇಜಸ್ಸು, ಈ ಆಹಾರ ತರಕಾರಿಗಳಿಗೆ ಒಂದು ಜೀವಸತ್ವವನ್ನ ಕೊಡುವಂತಹ ಆ ಚಂದ್ರನ ಬೆಳಕು ಕೂಡ ಅವನಿಂದಲೇ ಬರ್ತಿರುವಂತದ್ದು. ಅಗ್ನಿಯ ತೇಜಸ್ಸು
ಅದೆಲ್ಲವೂ ಕೂಡ ಸ್ವತಃ ಭಗವಂತನೇ ನಮ್ಗೆ ಒದಗಿಸ್ತಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಮೂಢರು ಸಂಗತಿಗಳನ್ನು ಹೇಗೆ ಘಟಿಸುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾರದು. ಆದರೆ ಭಗವಂತರು ಇಲ್ಲಿ ವಿವರಿಸುವುದನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಮನುಷ್ಯರು ಜ್ಞಾನದಲ್ಲಿ ನೆಲೆ ಹೊಂದಲು ಪ್ರಾರಂಭಿಸಬಹುದು. ಪ್ರತಿಯೊಬ್ಬರು ಸೂರ್ಯ, ಚಂದ್ರ, ಅಗ್ನಿ ಮತ್ತು ವಿದ್ಯುತ್ ಶಕ್ತಿಯನ್ನು ನೋಡುತ್ತಾರೆ. ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ವಿದ್ಯುತ್ ಶಕ್ತಿ ಅಥವಾ ಅಗ್ನಿ ತೇಜಸ್ಸು ದೇವೋತ್ತಮ ಪರಮ ಪುರುಷನಿಂದ ಬರುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅಷ್ಟೇ. ಕೃಷ್ಣ ಪ್ರಜ್ಞೆಯ ಪ್ರಾರಂಭವೆನಿಸುವ ಜೀವನ ಇಂತಹ ಪರಿಕಲ್ಪನೆಯಲ್ಲಿ ಈ ಐಹಿಕ ಜಗತ್ತಿನಲ್ಲಿ ಬದ್ಧವಾದ ಆತ್ಮಕ್ಕೆ ಪ್ರಗತಿಗೆ ಬೇಕಾದಷ್ಟು ಅವಕಾಶವಿದೆ. ಜೀವಿಗಳು ಮೂಲತಃ ಪರಮಪ್ರಭುವಿನ ವಿಭಿನ್ನ ಅಂಶಗಳು. ಇಲ್ಲಿ ಅವರು ಹೇಗೆ ಭಗವದ್ಧಾಮಕ್ಕೆ ಹಿಂದಿರುಗಬಹುದು ಎನ್ನುವುದನ್ನು ಸೂಚಿಸಿದ್ದಾನೆ. ಇಡೀ ಸೌರವ್ಯೂಹವನ್ನು ಸೂರ್ಯನು ಬೆಳಗುತ್ತಿದ್ದಾನೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಬೇರೆ ಬೇರೆ ವಿಶ್ವಗಳಿವೆ ಮತ್ತು ಬೇರೆ ಬೇರೆ ಸೌರವ್ಯೂಹಗಳಿವೆ. ಬೇರೆ ಬೇರೆ ಸೂರ್ಯರು, ಚಂದ್ರರು, ಲೋಕಗಳು ಇವೆ. ಆದರೆ ಪ್ರತಿ ವಿಶ್ವದಲ್ಲಿಯೂ ಒಬ್ಬನೇ ಸೂರ್ಯನಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಚಂದ್ರನು ನಕ್ಷತ್ರಗಳಲ್ಲಿ ಒಬ್ಬನು. ನಕ್ಷತ್ರಾಣಾಂ ಅಹಂ ಶಶಿ. ಇಲ್ಲಿ ನಕ್ಷತ್ರ ಅಂತಂದ್ರೆ ಆಕಾಶಕಾಯ ಅಂತ ನಾವು ತಿಳ್ಕೋಬೇಕು. ಆಧ್ಯಾತ್ಮಿಕ ಗಗನದಲ್ಲಿ ಪರಮಪ್ರಭುವಿನ ದಿವ್ಯ ಪ್ರಭೆಯೇ ಸೂರ್ಯನ ಬೆಳಕಿಗೆ ಕಾರಣ. ಸೂರ್ಯೋದಯ ಆದೊಡನೆ ಮನುಷ್ಯರ ಕೆಲಸ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಅವರು ಅಡಿಗೆ ಮಾಡಿಕೊಳ್ಳಲು ಬೆಂಕಿಯನ್ನು ಹೊತ್ತಿಸುತ್ತಾರೆ. ಕಾರ್ಖಾನೆಗಳನ್ನು ಪ್ರಾರಂಭಿಸಲು ಬೆಂಕಿಯನ್ನು ಹೊತ್ತಿಸುತ್ತಿರುತ್ತಾರೆ. ಬೆಂಕಿಯ ಸಹಾಯದಿಂದ ಎಷ್ಟೋ ಕೆಲಸಗಳು ಆಗುತ್ತವೆ. ಆದುದರಿಂದ ಸೂರ್ಯೋದಯ, ಅಗ್ನಿ ಮತ್ತು ಬೆಳದಿಂಗಳು ಜೀವಿಗಳಿಗೆ ತುಂಬಾ ಆಹ್ಲಾದವನ್ನು ಉಂಟು ಮಾಡುತ್ತವೆ. ಅವರ ಸಹಾಯವಿಲ್ಲದೆ ಯಾವ ಜೀವಿಯೂ ಬದುಕಲಾರ. ಆದುದರಿಂದ ಸೂರ್ಯನ, ಚಂದ್ರನ, ಅಗ್ನಿಯ ಬೆಳಕು ಮತ್ತು ವೈಭವಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಂದ ಮೂಡಿ ಬರುತ್ತವೆ ಎಂದು ಮನುಷ್ಯನು ಅರ್ಥ ಮಾಡಿಕೊಂಡರೆ ಅವನ ಕೃಷ್ಣ ಪ್ರಜ್ಞೆಯು ಪ್ರಾರಂಭವಾಗುತ್ತದೆ. ಬೆಳದಿಂಗಳು ಎಲ್ಲಾ ತರಕಾರಿಗಳನ್ನು ಪೋಷಿಸುತ್ತದೆ. ಬೆಳದಿಂಗಳು ಎಷ್ಟು ಆಹ್ಲಾದಕರ ಎಂದರೆ ಜನರು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಕರುಣೆಯಿಂದ ತಾವು ಬದುಕಿದ್ದೇವೆ ಎನ್ನುವುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಅವನ ಕರುಣೆ ಇಲ್ಲದೆ ಸೂರ್ಯ ಇರುವಂತಿಲ್ಲ. ಅವನ ಕರುಣೆ ಇಲ್ಲದೆ ಚಂದ್ರನು ಇರುವಂತಿಲ್ಲ ಮತ್ತು ಅವನ ಕರುಣೆ ಇಲ್ಲದೆ ಅಗ್ನಿ ಇರುವಂತಿಲ್ಲ. ಹಾಗೆಯೇ ಸೂರ್ಯ, ಚಂದ್ರ ಮತ್ತು ಅಗ್ನಿಗಳ ಸಹಾಯವಿಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ. ಬದ್ಧ ಆತ್ಮನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕೆಲವು ವಿಚಾರಗಳು ಇವು. ಅಂದ್ರೆ ಈ ಸೂರ್ಯನಿಗೆ ಪ್ರಭೆ ಎಲ್ಲಿಂದ ಬರ್ತಿದೆ ಅಂದ್ರೆ ಬ್ರಹ್ಮಜ್ಯೋತಿಯಿಂದ ಬರ್ತಿದೆ. ಆ ಬ್ರಹ್ಮಜ್ಯೋತಿ ಪ್ರಭೆ ಎಲ್ಲಿಂದ ಬರ್ತಿದೆ ಅಂದ್ರೆ ಭಗವಂತನಿಂದ, ಆ ವೈಕುಂಠ ಲೋಕಗಳಿಂದ ಬರ್ತಿರುವಂತಹ ಅದು ಒಂದು ಪ್ರಭೆಯಿಂದ ಸಿಕ್ತಿರುವಂತದ್ದು. ಅದೇ ಪ್ರತಿಫಲನ ಆಗುವಂಥದ್ದು ಚಂದ್ರನಿಂದ. ಮತ್ತೆ ಇಲ್ಲಿ ಏನು ನಮ್ಗೆ ವಿದ್ಯುತ್ ಶಕ್ತಿ ನಾವೇನು ಉತ್ಪಾದನೆ ಮಾಡ್ತಾ ಇದೀವಿ ಅದು ನೀರಿನಿಂದ ನಾವು ಮಾಡ್ತಿರ್ಬೋದು, ಗಾಳಿಯಿಂದ ಮಾಡ್ತಿರ್ಬೋದು, ಅಥವಾ ಸೂರ್ಯನಿಂದಲೇ ಮಾಡ್ತಿರ್ಬೋದು. ಎಲ್ಲವೂ ಕೂಡ ವಾಸ್ತವದಲ್ಲಿ ಕೊಟ್ಟಿರುವಂತದ್ದು ಭಗವಂತ. ಇದ್ಯಾವುದು ಕೂಡ ಮನುಷ್ಯ ಮಾಡಿರುವಂತದ್ದಲ್ಲ. ಆ ವಿದ್ಯುತ್ ಶಕ್ತಿ ನಾವು ಮಾಡಿರ್ಬೋದು, ಆದ್ರೆ ಅದಕ್ಕೆ ಬರ್ತಿರುವಂತಹ ಸೋರ್ಸ್ ಎಲ್ಲಿದೆ ಅದೆಲ್ಲವೂ ಕೂಡ ಮೂಲದಲ್ಲಿ ಕೃಷ್ಣನೇ ಆಗಿದ್ದಾನೆ. ಈ ಭಗವಂತನ ಒಂದು ಕರುಣೆ ಇಲ್ಲ ಅಂದಿದ್ರೆ ಈ ಒಂದು ಭೌತಿಕ ಜಗತ್ತು ಅದು ಈಗ ಯಾವ ರೀತಿಯಲ್ಲಿ ಮುಂದುವರಿತಿದೆ ಅದು ಮುಂದುವರಿಯೋದಕ್ಕೆ ಆಗ್ತಾ ಇರ್ಲಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಅವರು ಇದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತವ್ರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಈಗ ನನ್ನದು 1 ನಿಮಿಷ ಆಗ್ತೀನಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ. ಹಾ ಅದು ಮಾತಾಜಿ. ನೀವು ಕ್ವಶನ್ ಆನ್ಸರ್ ಕಳ್ಸಿದ್ರಲ್ಲ ಅದು ಏನೇ ನಂಗೆ ಅರ್ಥ ಆಗ್ತಿಲ್ಲ ಮಾತಾಜಿ, ಒಂಚೂರು ಹೇಳಿ ಮಾತಾಜಿ. ಅದು 2 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಮಾತಾಜಿ. 1 ನಿಮಿಷ. ಹಾ. ಇಲ್ಲಿ ಫಸ್ಟ್ ಕ್ವಶನ್ ಅದನ್ನ ನಾನು ಏನ್ ಹಾಕಿದ್ದೀನಿ ಅಂತಂದ್ರೆ ನಿಮ್ಗೆ 13th ಚಾಪ್ಟರ್ ಅಲ್ಲಿ 8th ಶ್ಲೋಕದಿಂದ 13ನೇ ಶ್ಲೋಕವರೆಗೂ ನೀವು ಓದ್ಬೇಕಾಗತ್ತೆ. ಅಂದ್ರೆ ಅಲ್ಲಿ ಜ್ಞಾನಿ ಬಗ್ಗೆ ಹೇಳ್ತಾರೆ, ಅವನಲ್ಲಿರುವಂತಹ ಗುಣಗಳ ಬಗ್ಗೆ ಕೊಟ್ಟಿದ್ದಾರೆ.
ಒಂದು ಪಟ್ಟಿ ಹೌದು. ಲಿಸ್ಟ್ ಕೊಟ್ಟಿದ್ದಾನೆ ಕೃಷ್ಣ. ಆ ಪಟ್ಟಿಯನ್ನ ಓದಿ ಅದರಲ್ಲಿ 4 ಗುಣಗಳನ್ನ ಆರಿಸ್ಕೊಳ್ಳಿ. ಅದರಲ್ಲಿ 4 ಗುಣಗಳು ಯಾವ ರೀತಿ ನೀವು ಆರಿಸ್ಕೋಬೇಕು ಅಂತಂದ್ರೆ, ಯಾವ 2 ಗುಣಗಳು ನೀವು ಸಂಪೂರ್ಣವಾಗಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು. ಅಂದ್ರೆ ಯಾವ ಗುಣಗಳನ್ನ ನೀವು ಯಶಸ್ವಿಯಾಗಿ ಅಳವಡಿಸ್ಕೊಂಡಿದ್ದೀರಾ ಅನ್ನುವಂತ 2 ಗುಣಗಳು. ಇನ್ನೆರಡು ಗುಣಗಳು ನೀವಿನ್ನ ಇಂಪ್ರೂವ್ ಮಾಡ್ಕೋಬೇಕು. ಅಳವಡಿಸ್ಕೊಂಡಿದ್ದೀರಾ ಆದ್ರೆ ಅದು ಪರಿಪೂರ್ಣವಾಗಿ ನೀವು ಪ್ರಾಯೋಗಿಕವಾಗಿ ಅದನ್ನ ಮಾಡಕ್ ಆಗ್ತಿಲ್ಲ ಅಂತಹ ಇನ್ನೆರಡು ಗುಣಗಳನ್ನ ಆರಿಸ್ಕೋಬೇಕು. ಆ 4 ಗುಣಗಳ ಬಗ್ಗೆ ನೀವು ಆಮೇಲೆ ಭಾವಾರ್ಥದಲ್ಲಿ ಪ್ರಭುಪಾದರು ಅದರ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಉದಾಹರಣೆಗಳನ್ನ ಕೊಡ್ತಾ ಅದರ ಬಗ್ಗೆ ನೀವು ಪ್ರಬಂಧವನ್ನ ಬರಿಬೇಕು. ಪ್ರಬಂಧವನ್ನ ಬರೆದು ನಂತರ ನಿಮ್ಮ ಒಂದು ನೀವು ಯಾವ ಒಂದು ಹಂತದಲ್ಲಿದ್ದೀರಾ, ಅಂದ್ರೆ ನೀವು ಯಾವ ಒಂದು ಲೆವೆಲ್ಗೆ ಬಂದಿದ್ದೀರಾ, ನಿಮ್ಮ ಒಂದು ಪ್ರಗತಿ ಆಧ್ಯಾತ್ಮಿಕವಾಗಿ ಎಲ್ಲಿದೆ ಅನ್ನುವಂಥದ್ದನ್ನ ನಿಮ್ಮನ್ನ ನೀವೇ ಮೌಲ್ಯಮಾಪನ ಮಾಡ್ಕೊಳ್ಳುವಂಥದ್ದು ಅದನ್ನ ಬರಿಬೇಕು. ನಂತರ ಕೊನೆಯಲ್ಲಿ ನೀವೇನ್ ಬರಿಬೇಕು ಅಂತಂದ್ರೆ, ನೀವು ಯಾವ್ದ್ರಲ್ಲಿ ಕಡಿಮೆ ಇದ್ದೀರಾ, ಅಂದ್ರೆ ಯಾವ್ದು ನೀವು ಇನ್ನ ಪರಿಪೂರ್ಣವಾಗಿ ಮಾಡಿಲ್ಲ ಅದನ್ನ ನೀವು ಹೇಗೆ ಸುಧಾರಿಸ್ಕೊಳ್ಬಹುದು, ಅದನ್ನ ನೀವು ಹೇಗೆ ಇಂಪ್ರೂವ್ ಮಾಡ್ಕೊಬಹುದು ಅಂತ ಬರೀತಾ ಆ ಪ್ರಬಂಧವನ್ನ ಮುಕ್ತಾಯ ಮಾಡ್ಬೇಕಾಗತ್ತೆ ಮಾತಾಜಿ. ಅದು ಒಂದೇದು. ಮಾತಾಜಿ ಒಂದೇದು ಯಾವ್ಯಾವ ಚಾಪ್ಟರ್ಸ್ ಅಂತ ಇನ್ನೊಂದ್ಸಾರಿ ಹೇಳಿ ಮಾತಾಜಿ. ಅಟೆಂಡೆನ್ಸ್ ಒಂದೇ ಚಾಪ್ಟರ್ ಚಾಪ್ಟರ್ ಮಾತಾಜಿ. 13th ಚಾಪ್ಟರ್. 13th. ಓಕೆ. 13th ಚಾಪ್ಟರ್ ಶ್ಲೋಕ 8 ರಿಂದ 13. ಓಕೆ ಮಾತಾಜಿ. ಎರಡನೇ ಪ್ರಶ್ನೆ ಬಂದು 14ನೇ ಚಾಪ್ಟರ್ ಮತ್ತೆ 18ನೇ ಚಾಪ್ಟರ್ ಓದ್ಬೇಕಾಗುತ್ತೆ ನೀವು. 2 ಚಾಪ್ಟರ್ ಇಂದ ಕೊಟ್ಟಿದ್ದಾರೆ ಅದು. 14 ಮತ್ತು 18. ಇದರಲ್ಲಿ ನಾವು ಈ ಜಗತ್ತಿನಲ್ಲಿ ಸಂತೋಷವಾಗಿ ಇರಬಹುದೇ, ಇದು ಪ್ರಶ್ನೆ. ನಿಮ್ಮ ಉತ್ತರವನ್ನು ಈ ಕೆಳಗಿನ ವಿಷಯಗಳ ಮೂಲಕ ವಿವರಿಸಬೇಕು. ನಾವು ಈ ಒಂದು ಜಗತ್ತಿನಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಒಂದು ವಿಷಯಗಳು 3 ವಿಷಯಗಳು ಕೊಟ್ಟಿದ್ದಾರೆ. ಅದರ ಮೇಲೆ ನೀವು ಅದನ್ನ ವಿವರಿಸಬೇಕಾಗುತ್ತೆ. ಜನರು ಸಂತೋಷವಾಗಿರಲು ಪ್ರಯತ್ನಿಸುವ ವಿಧಾನಗಳ ಸಂಕ್ಷಿಪ್ತ ವಿವರಣೆಗಳೊಂದಿಗೆ, ಅಂದ್ರೆ ಜನರು ಯಾವ ರೀತಿ ಎಲ್ಲ ಸಂತೋಷ ಪಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಗಳನ್ನ ವಿವರಣೆ ಮಾಡ್ಬೇಕು. ಆ ರೀತಿ ವಿವರಿಸ್ಕೊಂಡು ನೀವು ಅದನ್ನ ಹೇಳ್ಬೇಕು, ನಾವು ಸಂತೋಷವಾಗಿ ಈ ಜಗತ್ತಿನಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತಾ ಅಂತ. ಮತ್ತೆ ಇನ್ನೊಂದು ಭಗವದ್ಗೀತೆಯ ಅಧ್ಯಾಯ 14 ಮತ್ತು 18 ಪ್ರಕಾರ ಭೌತಿಕ ತ್ರಿಗುಣಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದರ ವಿವರಣೆಗಳೊಂದಿಗೆ, ಅಂದ್ರೆ 14 ಮತ್ತೆ 18ನೇ ಅಧ್ಯಾಯದಲ್ಲಿ ನಿಮ್ಗೆ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಹೇಗೆ ಕಾರ್ಯನಿರ್ವಹಣೆ ಮಾಡ್ತಿದೆ ಅನ್ನುವಂತ ವಿವರಣೆಗಳಿದೆ. ಅದರ ಮೇಲೆ ನೀವು ಹೇಳ್ಬೇಕು ಸಂತೋಷ ಅನ್ನುವಂಥದ್ದು ಹೇಗೆ ಸಿಗುತ್ತೆ ನಮ್ಗೆ ಈ ಜಗತ್ತಿನಲ್ಲಿ ಅನ್ನುವಂಥದ್ದು. ಮತ್ತೆ 3 ಗುಣಗಳಲ್ಲಿ ನೀವು ಅನುಭವಿಸಿದ ಸಂತೋಷದ ಅನುಭವಗಳ ವಿವರಣೆ, ಅಂದ್ರೆ ನೀವು ಸತ್ವಗುಣ, ರಜೋಗುಣ, ತಮೋಗುಣಗಳಲ್ಲಿ ಇದ್ದಾಗ ನೀವು ಅನುಭವಿಸಿದ ಸುಖ ಅನ್ನುವಂಥದ್ದು, ಸಂತೋಷ ಅನ್ನುವಂಥದ್ದು ಯಾವ ರೀತಿ ಇತ್ತು ಅನ್ನೋದನ್ನ ನೀವು ವಿವರಣೆ ಕೊಡಬೇಕು. ಈ ತರ ಇದು 2ನೇ ಪ್ರಶ್ನೆ ಮಾತಾಜಿ. ಅಂದ್ರೆ ಇದು 2ನೇ ಪ್ರಶ್ನೆ ನಾವು 18ನೇ ಚಾಪ್ಟರ್ ನೀವು ಮುಗಿಸಿದ ಮೇಲೆ ನಾವು ಬರೆಯೋದು ಒಳ್ಳೇದಲ್ಲ ಮಾತಾಜಿ? ನಿಮ್ ಇಷ್ಟ ಮಾತಾಜಿ, ನಿಮ್ಗೆ ಗೊತ್ತಿದ್ರೆ ಬರಿಬಹುದು, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ 18 ಆದ್ಮೇಲೆ ಬರಿಬಹುದು. ಯಾಕಂದ್ರೆ ಯಾವ್ಯಾವ ಶ್ಲೋಕಗಳಲ್ಲಿ ಅದು ಇದೆ ಅಂತ ಅನ್ನೋದು ಗೊತ್ತಾದ್ರೆ ಇವಾಗ್ಲೇ ಬರೆದು ಬಿಡ್ಬೋದು. ಅದನ್ನ ಓದ್ಕೊಂಡು ಮಾಡ್ಕೊಂಡು ನಾವು ಬರಿಬಹುದು ಅಲ್ವಾ ಮಾತಾಜಿ? ಹಾ ಮಾತಾಜಿ. ನಿಮ್ಗೆ ಸಾಧ್ಯ ಆದ್ರೆ ಆ ಶ್ಲೋಕಗಳನ್ನ ತಿಳಿಸಿದ್ರೆ ನಾವು 2ನೇ ಆನ್ಸರ್ ಕೂಡ ಈಗ್ಲೇ ಬರೆಯೋ ಪ್ರಯತ್ನ ಮಾಡ್ಬೋದು ಮಾತಾಜಿ. ಇಲ್ಲ ಮಾತಾಜಿ, ನೀವು ಅದು ಪೂರ್ತಿ ಕೇಳ್ಬಿಟ್ಟು ಆಮೇಲೆ ಬರೀರಿ. ಹೌದಾ? ಹಾ. ಮತ್ತೆ ಇನ್ನ ಒಂದು ಕಳಿಸಿದೀನಿ ಮಾತಾಜಿ, ಇದು ಕ್ಲೋಸ್ಡ್ ಬುಕ್ ಕ್ವಶನ್ಸ್ ಕೊಟ್ಟಿದೀನಿ. ಈ ಒಂದು 6 ಚಾಪ್ಟರ್ಸ್ ಏನೇನೆಲ್ಲ ಬರುತ್ತೆ ಅಂತ ಕೆಲವೊಂದ್ಸಲ ಹೇಳ್ತಾರೆ, ಅಧ್ಯಾಯ ಆಗಿದ ತಕ್ಷಣ ನೀವು ಕೊಟ್ಟಿದ್ರೆ ನಾವು ಬರೆದ್ ಬಿಡ್ತಾ ಇದ್ವಿ ಅಂತ. ಅದಕ್ಕೆ ನಾನು ಮೊದ್ಲೇ ಕೊಟ್ಬಿಟ್ಟಿದ್ದೀನಿ. ಈಗಾಗ್ಲೇ 14ವರೆಗೂ ಮುಗಿಸಿದೀವಿ, 15 ಹೋಗ್ತಾ ಇದೆ. 2 ಚಾಪ್ಟರ್ ಕ್ವಶನ್ ಆನ್ಸರ್ಸ್ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಆನ್ಸರ್ಸ್ ಏನು ದೊಡ್ಡವು ಇದೆಯಾ ಮಾತಾಜಿ ಬರೀಲಿಕ್ಕೆ ಅದ್ರೊಳಗೆ? ಅದು ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮಾತಾಜಿ. ಅಂದ್ರೆ ಇದು ಕೂಡ ಓಪನ್ ಬುಕ್? ಇದು ಮಾತಾಜಿ ಇದು ಕ್ಲೋಸ್ಡ್ ಬುಕ್. ಅಂದ್ರೆ ನೀವು ಮತ್ತೆ ನಿಮ್ಗೆ ಎಕ್ಸಾಮ್ ಇರುತ್ತಲ್ಲ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್. ಅಂದ್ರೆ ನೀವು ಬರೀಬೇಕು ಅಂತಂದ್ರೆ ನೀವು ಬರೆದು ನನ್ಗೆ ಕಳಿಸ್ಬೇಕು ಅಂತಲ್ಲ, ನೀವು ಬರೆದು ಪ್ರಿಪೇರ್ ಆಗ್ಬೇಕು ಅಂತ, ಓದಿ ಪ್ರಿಪೇರ್ ಆಗ್ಬೇಕು. ಸರಿ ನಮ್ಗೋಸ್ಕರ ಅದು ಮಾಡೆಲ್ ಕ್ವಶನ್ಸ್ ತರ. ಹಾ ಮಾತಾಜಿ. ಕೊಡ್ತಾರಾ ಮಾತಾಜಿ? ಮಾತಾಜಿ ಈ ಸತಿ ಸ್ವಲ್ಪ ಅದೇನ್ ಮಾಡ್ತಾರೆ ಅಂದ್ರೆ ಟ್ವಿಸ್ಟ್ ಮಾಡ್ತಾರೆ. ಅಂದ್ರೆ ನೀವು ಚೆನ್ನಾಗಿ ಅರ್ಥ ಮಾಡಿ ಬಟ್ಟಿ ಇಳಿಸ್ಕೊಂಡಿದೀರಿ ಅಂದ್ರೆ ಅವ್ರು ಹೆಂಗ್ ಕೇಳಿದ್ರು ನೀವು ಬರೆಯಕ್ ಆಗುತ್ತೆ. ಅವ್ರು ಸ್ವಲ್ಪ ನಿಮ್ಗೆ ಇದೇ ತರ ಕೊಡೋದಿಲ್ಲ, ಅದೇ ಕ್ವಶನ್ಗೆ ಅದೇ ಆನ್ಸರ್ ಇರುತ್ತೆ, ಆದ್ರೆ ಅದು ಕ್ವಶನ್ ಬೇರೆ ತರ ಕೊಟ್ಟಿರ್ಬೋದು. ಟ್ವಿಸ್ಟ್ ಮಾಡ್ಬಿಡ್ತಾರೆ. ಟ್ವಿಸ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಹಂಗೆ ಆಯ್ತು ಮಾತಾಜಿ. ಲಾಸ್ಟ್ ಟೈಮ್ ಬೇರೆ ಟೈಪ್ ಕೊಟ್ಟಿದ್ರು ಮಾತಾಜಿ. ಅದು ಈಗಲ್ಲ ಹಾಗೆ ಮಾಡಿದ್ದಾರೆ ಮಾತಾಜಿ. ಅದೇ ಮೊದ್ಲೇ ತುಂಬಾ ಕಷ್ಟ ಆಯ್ತು ಮಾತಾಜಿ. ತುಂಬಾ ಬರ್ದು ನಮ್ಗ್ ಮೊದ್ಲೇ ಕೈ ಓಡಲ್ಲ, ಕೈ ನೋವು.
ಎಷ್ಟೊಂದಿತ್ತು ಅದು ಅಯ್ಯೋದು. ಅಂದ್ರೆ 15 ಅಲ್ವಾ ಮಾತಾಜಿ? ಆ ಅಲ್ಲ, ಸೆಕೆಂಡ್ ಯೂನಿಟ್ ಹೇಳ್ತಾ ಇರೋದು ಅವರು, ಸೆಕೆಂಡ್ ಅದೇ ಯೂನಿಟ್. ಔಟ್ ಆಫ್ 25 15 ಅಲ್ಲಿ ಇತ್ತ? ಹೌದು ಹೌದು 15 ಹೌದು ಹೌದು. ಇತ್ತು. ನಿಮ್ಗೆ ಅದೇ ಚಾಯ್ಸ್ 20 ಗೆ 10 ಚಾಯ್ಸ್ ಇತ್ತು. ಚಾಯ್ಸ್ ಇತ್ತು 20 ಅಂದ್ರೆ 15 ಕ್ವೆಶ್ಚನ್ಸ್ ಅಂದಾಗ ಕೆಲವು ಆನ್ಸರ್ಸ್ ಬಹಳ ದೊಡ್ಡ ಇದ್ವು. ನಾವು ಮೊದ್ಲ ಕೆಲವೆಲ್ಲ ತಗೊಂಡ್ಬಿಟ್ವಿ, ನೋಡ್ಕೊಳ್ಳಿಲ್ಲ, ಸಾಕಷ್ಟು ಬರೆಯೋದಾಯ್ತು ಕೆಲವು ಹಂಗೆ. ಸಣ್ಣ ಆನ್ಸರ್ ಇದ್ವು, ಕೆಲವು ದೊಡ್ಡ ಹಾ ಆನ್ಸರ್ ಹಾ ಇವಾಗ ಮತ್ತೆ ಚಾಯ್ಸ್ ಅದು ಇದೆಯಲ್ಲ ಕ್ಲೋಸ್ ಬುಕ್ ದೊಡ್ಡ ಅಲ್ಲಿ, ಆನ್ಸರ್ ಇತ್ತು ಮಾತಾಜಿ? ಮಾತಾಜಿ. ಕ್ಲೋಸ್ ದೊಡ್ಡ ಬುಕ್ ಆನ್ಸರ್ ಅಲ್ಲಿ ಚಾಯ್ಸ್ ಇದೆಯಲ್ಲ. ಚಾಯ್ಸ್ ಇರುತ್ತೆ ಮಾತಾಜಿ, ನಿಮ್ಗೆ ಚಾಯ್ಸ್ ಮಾತ್ರ ಇರುತ್ತೆ. ಆದ್ರೆ ಅದೇ ಟ್ವಿಸ್ಟ್ ಆಗಿ ಬರುತ್ತೆ, ಮತ್ತೆ ನೀವು ಗೆಸ್ ಮಾಡಕ್ಕಾಗಲ್ಲ. ಇದೇ ಕ್ವಶನ್ ಅದೇ ಕೊಟ್ಟಿದ್ರಾ, ಅದನ್ನೇ ಪ್ರಿಪೇರ್ ಆಗಿದ್ವಾ ಅಂತ ಅನ್ಸುತ್ತೆ. ಆದ್ರೆ ನಿಮ್ಗೆ ಫುಲ್ ಚಾಪ್ಟರ್ ಐಡಿಯಾ ಇತ್ತಂದ್ರೆ ನೀವು ಈಸಿಯಾಗಿ ಬರ್ದ್ ಬಿಡ್ತೀರಾ, ಓನಾಗಿ ಬರ್ದ್ ಬಿಡ್ತೀರಾ. ಅದೇ ನಮ್ಮಂತ ಏಜ್ ಅವ್ರಿಗೆ ಏನ್ ಐಡಿಯಾ ಬರುತ್ ಮಾತಾಜಿ ಟ್ವಿಸ್ಟ್ ಮಾಡಿದ್ರೆ. ಲಾಸ್ಟ್ ಟೈಮ್ ಹಂಗೆ ಅಪ್ಪ, ತುಂಬಾ ಕಷ್ಟ ಆಯ್ತು. ಬರ್ದು ಅದಕ್ಕೆ ಮೊದ್ಲೇ ಕೊಡ್ತಾ ಇದೀನಿ ಮಾತಾಜಿ, ನೀವು ಪ್ರಿಪೇರ್ ಆಗ್ಬಿಡಿ ಅಂತ. ಥ್ಯಾಂಕ್ಸ್ ಮಾತಾಜಿ. ಹೌದು. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಎಲ್ಲರದು ಧನ್ಯವಾದ ಮಾತಾಜಿ. ಹಾ ಹರೇ ಮಾತಾಜಿ, ಎಲ್ಲರದು ಅಟೆಂಡೆನ್ಸ್ ಆಗಿದ್ರೆ ಮುಗ್ಸೋಣ. ವಾಂಛಾ ಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓಕೆ ಮಾತಾಜಿ. ಏನೋ ಪ್ರಶ್ನೆ ಕೇಳಿದ್ರು ಅನ್ಕೊಂಡೆ. ಇಲ್ಲ ಇಲ್ಲ, ಮತ್ತೆ ಡೌಟ್ ಏನಾದ್ರು ಬಂದ್ರೆ ಕೇಳ್ತೀವಿ ಮಾತಾಜಿ ನೆಕ್ಸ್ಟ್ ಕ್ಲಾಸ್ ಆದ್ಮೇಲೆ. ಓಕೆ ಏನಾದ್ರು ಮಾತಾಜಿ. ಡೌಟ್ಸ್ ನಾವು ಬಂತು ಅಂದ್ರೆ. ಸರಿ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.